ಟೈಮ್ ಕಾರ್ಯಕ್ರಮ ಸ್ವಾಗತ. ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಕೊರೋನಾ ಮಹಾಮಾರಿಯಿಂದ ಇಡೀ ವಿಶ್ವದ ಮನುಷ್ಯ ಕುಲಕ್ಕೆ ಸಮಸ್ಯೆ ಆಗಿರುವಂತದ್ದು. ಎಲ್ಲರೂ ಕೂಡ ಸಮಸ್ಯೆಯಲ್ಲಿದ್ದಾರೆ, ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ, ಇಡೀ ವಿಶ್ವಕ್ಕೆ ಸಮಸ್ಯೆ ಆಗಿದೆ. ಅದೇ ರೀತಿ ಈ ಸಂದರ್ಭ ಹಲವಾರು ವಿಚಾರಗಳು ಬರುತ್ತೆ. ಈ ಒಂದು ಕೊರೋನಾ ಮಹಾಮಾರಿಯ ಒಂದು ಅಟ್ಟಹಾಸದಿಂದ ಪ್ರತಿಯೊಂದು ಉದ್ಯಮಗಳು, ಪ್ರತಿಯೊಂದು ಕ್ಷೇತ್ರಗಳು ಎಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭ ನಾವೆಲ್ಲವೂ ಕೂಡ ನೋಡಿದಾಗ ನಮ್ಮ ಕರಾವಳಿ ಭಾಗಕ್ಕೆ, ಅದೇ ನಮ್ಮ ರಾಜ್ಯದಲ್ಲೂ ಕೂಡ ನಾವು ಗಮನಿಸಿದಾಗ ಶ್ರೀಮಂತ ಕಲೆ, ಅಂದರೆ ಇಡೀ ವಿಶ್ವದಾದ್ಯಂತ ಶ್ರೀಮಂತ ಕಲೆ ಎಂದೇ ಪ್ರಸಿದ್ಧವಾಗಿರುವಂತಹ ಯಕ್ಷಗಾನ ಹೆಸರು ಕೇಳಿದಾಗ ಎಲ್ಲೋ ಒಂದು ಕಡೆ ಮೈ ರೋಮಾಂಚನ ಆಗುತ್ತೆ. ಒಂದು ಚಂಡೆ ಮದ್ದಳೆಯ ಸದ್ದು, ಎಂಥವರನ್ನು ಕೂಡ ಹುಚ್ಚೆಬ್ಬಿಸಿ ಕುಣಿಯುವಂತಹ ಒಂದು ಅದ್ಭುತವಾಗಿರುವಂತಹ ಶ್ರೀಮಂತ ಕಲೆ ಈ ಯಕ್ಷಗಾನ. ಆದರೆ ಎಲ್ಲರೂ ಕೂಡ ಗಮನಿಸಿದ್ದಾರೆ, ಯಕ್ಷಗಾನ ಅಂತ ಬಂದಾಗ ಪಾತ್ರಧಾರಿಗಳು ರಂಗಸ್ಥಳಕ್ಕೆ ಬರ್ತಾರೆ. ದೇವೇಂದ್ರನಾಗಿ, ರಾಜನಾಗಿ, ಮಹಾರಾಜನಾಗಿ, ರಾಣಿಯಾಗಿ, ಮಹಾರಾಣಿಯಾಗಿ ರಾಜವೈಭವವನ್ನು ನಮ್ಮ ಕಣ್ಣ ಮುಂದೆ ಉಣಬಡಿಸ್ತಾರೆ. ಆದರೆ ಈ ಕೊರೋನಾ ಲಾಕ್ಡೌನ್ ಏನಿದೆ, ಈ ನಮ್ಮ ಯಕ್ಷಗಾನ ಕಲಾವಿದರೇನಿದ್ದಾರೆ ಅಕ್ಷರಶಃ ಅವರ ಜೀವನವನ್ನ ಸಂಕಷ್ಟಕ್ಕೆ ಈಡು ಮಾಡಿರುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಸ್ವಲ್ಪ ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಸಹಜ ಸ್ಥಿತಿಯಲ್ಲಿ ನಾವಿದ್ದೇವೆ, ಕೊರೋನಾದೊಂದಿಗೆ ನಮ್ಮ ಜೀವನ ಅನ್ನುವಂತಹ ಮಾತು ಸರ್ಕಾರ ಹೇಳುತ್ತೆ. ಆದರೆ ಕೊರೋನಾದೊಂದಿಗೆ ಜೀವನ ಮಾಡಬಹುದು, ಆದರೆ ಈ ಕಲಾವಿದರ ಪರಿಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ, ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಅಂತ ಬಂದಾಗ ಯಕ್ಷಗಾನ ಕಲಾವಿದರಿಗೆ ಒಂದು ಹೊಟ್ಟೆ ತುಂಬ ಅನ್ನ ಕೊಡುವಂತಹ ಒಂದು ತಿಂಗಳು ಅನ್ನುವಂಥದ್ದು. ಈ ಸಂದರ್ಭ ಎಲ್ಲರೂ ಕೂಡ ಆಟ ಮೇಳ ಯಕ್ಷಗಾನ ಪ್ರದರ್ಶನಗಳು ಎಲ್ಲ ಕಡೆ ಇರುತ್ತೆ. ಮೇ ತಿಂಗಳು ಮುಗೀತು ಅಂತ ಬಂದಾಗ ಮಳೆಗಾಲ ಬರುತ್ತೆ. ಆ ಸಂದರ್ಭ ಯಾವುದೇ ರೀತಿಯ ಯಕ್ಷಗಾನ ಆಟ ಮೇಳಗಳು ಇರಲ್ಲ. ಆದರೆ ಗಾನ ವೈಭವಗಳು, ತಾಳಮದ್ದಳೆಗೂ ಇಂತಹ ಕಾರ್ಯಕ್ರಮ ಇರುತ್ತೆ. ಹೊರದೇಶದವರು ಮುಂಬೈ, ಬೆಂಗಳೂರು ಇಂತಹ ಕಡೆಗಳಲ್ಲಿ ಎಲ್ಲರೂ ಕೂಡ ನಮ್ಮ ಯಕ್ಷಗಾನ ಅನ್ನುವಂತಹ ಶ್ರೀಮಂತ ಕಲೆಗೆ ಬೆಲೆ ಕೊಟ್ಟು ಪ್ರೋತ್ಸಾಹಿಸುವಂತಹ ಕಲಾವಿದರಿರ್ತಾರೆ, ಕಲಾ ಪೋಷಕರಿರ್ತಾರೆ. ಆದರೆ ಎಲ್ಲವೂ ಕೂಡ ಈಗ ಸಂಕಷ್ಟದಲ್ಲಿದ್ದಾರೆ, ಬಿಕಾಸ್ ಆಫ್ ಲಾಕ್ಡೌನ್, ಬಿಕಾಸ್ ಆಫ್ ಕೊರೋನಾ ಅನ್ನುವಂತಹ ದೊಡ್ಡ ಮಟ್ಟದ ಮಹಾಮಾರಿಯ ಸುದ್ದಿಯಲ್ಲಿ. ಈ ಸಂದರ್ಭ ಯಕ್ಷಗಾನದ ದೊಡ್ಡ ಮಟ್ಟದ ಸೇವೆ ನಡಿಬೇಕಾಗಿದೆ. ಸೊ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಹೊಟ್ಟೆ ತುಂಬಾ ಅನ್ನ ಸಿಗುತ್ತೆ, ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಈ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಯಕ್ಷಗಾನ ನಡೀತಾ ಇದ್ರೆ, ಆದ್ರೆ ಈ ಸಂದರ್ಭ ನಡೀಲಿಲ್ಲ, ಕಾರಣ ಲಾಕ್ಡೌನ್ ಇತ್ತು ಅನ್ನುವಂಥದ್ದು. ಹಾಗಾದ್ರೆ ಮುಂದೆ ಏನು ಕತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲರೂ ಕೂಡ ಹೇಳ್ತಾರೆ, ಸರ್ಕಾರ ಕೂಡ ಹೇಳುತ್ತೆ, ಯಕ್ಷಗಾನ ಕಲಾವಿದರನ್ನ ನಾವು ಬಿಟ್ಟು ಹಾಕಿಲ್ಲ, ಅವರ ಬಾಳಿಗೆ ಬೆಳಕಾಗುವಂಥ ಕೆಲಸವನ್ನ ಮಾಡ್ತೇವೆ ಅನ್ನುವಂಥದ್ದು. ಸರ್ಕಾರ ಈ ಬಗ್ಗೆ 2,000 ರೂಪಾಯಿಗಳು ಭತ್ಯೆಯನ್ನ ಕೊಡುತ್ತೆ ಯಕ್ಷಗಾನ ಕಲಾವಿದರಿಗೆ. ಅದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ಆಗಿತ್ತು. ಅರ್ಹ ಕಲಾವಿದರಿಗೆ ಸಿಗ್ಬೇಕಾಗಿರುವಂತಹ ಭತ್ಯೆಗಳು ಇನ್ನೂ ಕೂಡ ಸಿಗ್ಲಿಲ್ಲ, ಅನರ್ಹ ಕಲಾವಿದರಿಗೆ ಸಿಕ್ಕಿತ್ತು ಅನ್ನುವಂಥದ್ದು. ಅಂದ್ರೆ ವೃತ್ತಿಪರ ಕಲಾವಿದರಿಗೆ ಬೇಕಾಗಿತ್ತು, ಅಲ್ಲಿ ಹವ್ಯಾಸಿ ಕಲಾವಿದರಿಗೂ ಕೂಡ ಸಿಕ್ಕಿತ್ತು, ಯಾರೆಲ್ಲ ಅರ್ಜಿ ಹಾಕಿದರೆ ಎಲ್ಲರೂ ಕೂಡ ಸಿಕ್ಕಿತ್ತು ಅನ್ನುವಂಥದ್ದು. ಇದೆಲ್ಲವೂ ಕೂಡ ನೋಡಿದಾಗ ಈ ಅವ್ಯವಸ್ಥೆಗಳು ಇದೆಲ್ಲವೂ ಕೂಡ ಬದಿಗಿಟ್ಟು ಹಾಗಾದ್ರೆ ಪ್ರಶ್ನೆ ಬರುವಂಥದ್ದು, ಹಾಗಾದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಏನು ಇನ್ನು ಮುಂದಕ್ಕೆ, ಈ ಕಲಾವಿದರ ಕತೆ ಏನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದು ಒಳ್ಳೆಯ ಯೋಜನೆ, ಒಂದು ಒಳ್ಳೆಯ ಆಲೋಚನೆ ನಮ್ಮ ಕಣ್ಣ ಮುಂದೆ ಇದೆ. ಇದನ್ನ ಮಾಡ್ತಾ ಇರುವಂತಹವರು ಯಕ್ಷ ತುಳು ಪರ್ಬ ಅನ್ನುವಂತಹ ಒಂದು ಸಂಸ್ಥೆ, ಒಂದು ಸಂಘಟನೆ, ಅಥವಾ ಈ ಒಂದು ಸಮಾನ ಮನಸ್ಕರ ಒಂದು ಕಲಾವಿದರ ಒಂದು ತಂಡ. ಇದರ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಮೊದಲದಾಗಿ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಈಗ ಸಂಕಷ್ಟದಲ್ಲಿದೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೊರೋನಾ ಮಹಾಮಾರಿಯಿಂದ ನೊಂದ ಯಕ್ಷಗಾನ ಕಲಾವಿದರು, ಬದುಕಿನ ಚೌಕಿಯಲ್ಲಿ ಬಣ್ಣಗುಂದಿದ ಯಕ್ಷ ಕಲಾವಿದರು, ಜಗತ್ತನ್ನೇ ತಲ್ಲಣಗೊಳಿಸಿರುವ ಕೊರೋನಾದಿಂದ ಬದುಕಿನ ಚೌಕಿಯಲ್ಲಿ ಯಕ್ಷಗಾನ ಕಲಾವಿದರ ಬಣ್ಣ ಕಳೆಗುಂದಿದೆ. ಯಕ್ಷರಂಗಕ್ಕೆ ಕಲಾವಿದರ ಕೊರತೆ ಇರುವ ಈ ದಿನಗಳಲ್ಲಿ ಕೊರೋನಾ ವೈರಸ್ ಒಕ್ಕರಿಸಿ ಕಲಾವಿದರ ಬದುಕನ್ನೇ ನುಚ್ಚು ನೂರುಗೊಳಿಸಿದೆ. ಕಲಾವಿದರು ಜೀವನ ನಿರ್ವಹಣೆಗಾಗಿ ಮುಂದಿನ ದಿನಗಳಲ್ಲಿ ಅನ್ಯ ವೃತ್ತಿಯತ್ತ ಮನಸ್ಸು ಮಾಡಿದ್ರೂ ಅಚ್ಚರಿಯಿಲ್ಲ.
ಮಾರ್ಚ್, ಏಪ್ರಿಲ್, ಮೇ ತಿಂಗಳು ಯಕ್ಷಗಾನ ಕ್ಷೇತ್ರದ ಎಲ್ಲ ವಿಭಾಗದ ಕಲಾವಿದರು ಕಾರ್ಮಿಕರಿಗೆ ಅನ್ನ ನೀಡುವ ಹೊತ್ತು. ಈ ವೇಳೆಯಲ್ಲಿ ತಟ್ಟಿದ ಲಾಕ್ಡೌನ್ ಹೊಡೆತ ಕಲಾವಿದರ ಹೊಟ್ಟೆಗೆ ತಣ್ಣೀರ ಬಟ್ಟೆ ಗತಿ ಎಂಬಂತಾಗಿದೆ. ಮೇ ತಿಂಗಳು ಕಳೆದ್ರೆ ಯಕ್ಷಗಾನ ಋತು ಮುಕ್ತಾಯ, ಮಳೆಗಾಲ ಆರಂಭ. ಯಕ್ಷಗಾನ ಚಟುವಟಿಕೆ ಸ್ತಬ್ಧ. ಆದ್ರೂ ಕೆಲವು ಕಲಾವಿದರಿಗೆ ಮಳೆಗಾಲದಲ್ಲೂ ಒಂದಿಷ್ಟು ಕೆಲಸ ಸಿಗ್ತಾ ಇತ್ತು. ಆಟ, ತಾಳಮದ್ದಳೆ, ಗಾನ ವೈಭವ ಇತ್ಯಾದಿ. ಈ ಬಾರಿ ಅವೆಲ್ಲದಕ್ಕೂ ಕತ್ತರಿ ಬೀಳುವ ಆತಂಕ ಎದುರಾಗಿದೆ. ಈ ಬಾರಿ ಬೆಂಗಳೂರು, ಮುಂಬೈ, ಬಯಲು ಸೀಮೆಗಳಲ್ಲಿ ನಡೆಯುವ ಬಹುತೇಕ ಆಟಗಳು ನಿಲುಗಡೆಯಾಗುವ ಸನ್ನಿವೇಶ ಸೃಷ್ಟಿಯಾಗ್ತಾ ಇರುವುದರಿಂದ ಕಲಾವಿದರು ಆತಂಕಿತರಾಗಿದ್ದಾರೆ. ಸರ್ಕಾರ ಗಮನ ಹರಿಸಲಿ. ಕೊರೋನಾ ಹೊಡೆತದಿಂದ ಕರಾವಳಿ ಗಂಡುಕಲೆ ಯಕ್ಷಗಾನ ಕ್ಷೇತ್ರ ಅಲ್ಲೋಲ ಕಲ್ಲೋಲ ಆಗಿದೆ. ವೃತ್ತಿಪರ ಕಲಾವಿದರು ಸೇರಿದಂತೆ ಮೇಳದ ಕಾರ್ಮಿಕರು, ಹೊರೆಯಾಳುಗಳು ಮತ್ತು ಹವ್ಯಾಸಿ ಕಲಾವಿದರ ಜೀವನ ಅತೀವ ಸಂಕಷ್ಟಕ್ಕೆ ಜಾರಿದೆ. ಎಲ್ಲ ಕಾರ್ಮಿಕರು ಒಂದಿಲ್ಲೊಂದು ಇಲಾಖೆಯ ವ್ಯಾಪ್ತಿಗೆ ಬರ್ತಾ ಇದ್ರು ಯಕ್ಷಗಾನದ ಚೌಕಿ, ರಂಗಸ್ಥಳ ಕಾರ್ಮಿಕರಿಗೆ ನೆಲೆಯಿಲ್ಲ. ಅಸಂಘಟಿತ ವಲಯದಲ್ಲಿ ಇರುವವರನ್ನ ಗುರುತಿಸಿ ಸರ್ಕಾರ ನೆರವಿಗೆ ನಿಲ್ಲಬೇಕಾಗಿದೆ. ಮೇಳದಲ್ಲಿ ಜೀವನ ನಡೆಸುವ ಕಲಾವಿದರಂತೆ ಇಂದು ಹವ್ಯಾಸಿ ಈ ರಂಗಭೂಮಿಯನ್ನ ನೆಚ್ಚಿಕೊಂಡವರು ಅಸಂಖ್ಯ ಮಂದಿ. ಯಕ್ಷಗಾನ ಸಮಷ್ಟಿ ಕಲೆ. ಮೇಳದಲ್ಲಿರುವ ಕಲಾವಿದರು, ಇಲ್ಲದ ಕಲಾವಿದರು ಮುಖ್ಯ. ಸೀಸನ್ ಮತ್ತು ಮುಂಬರುವ ಮಳೆಗಾಲದ ಪ್ರದರ್ಶನದ ಮೇಲೂ ಕೊರೋನಾ ಲಾಕ್ಡೌನ್ ದುಷ್ಪರಿಣಾಮ ಬೀರಿದೆ. ಯಕ್ಷಗಾನ ರಂಗದ ಕಲಾವಿದರ ಜೀವನ ಆಧರಿಸುವ ನಿಟ್ಟಿನಲ್ಲಿ ಅಕಾಡೆಮಿ ಸರ್ಕಾರ ಗಮನ ಹರಿಸಬೇಕು. ಕರಾವಳಿಯಲ್ಲಿ ಕಲಾ ಸಂಘ, ಕಲಾ ಮಂಡಳಿಗಳು ಅಪಾರ ಸಂಖ್ಯೆಯಲ್ಲಿವೆ. ಯಕ್ಷಗಾನವನ್ನು ಹವ್ಯಾಸಿಯಾಗಿಯೂ ವೃತ್ತಿಪರತೆಯಿಂದ ದುಡಿಯುತ್ತಿರುವ ಅನೇಕ ಕಲಾವಿದರಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದ ಇವರು ಕೂಡ ತೊಂದರೆಗೆ ಸಿಲುಕಿದ್ದಾರೆ. ಸಂಕಷ್ಟದಲ್ಲಿರುವ ವೃತ್ತಿಪರ ಕಲಾವಿದರು, ಕಾರ್ಮಿಕರ ನೆರವಿಗೆ ಸರ್ಕಾರ ನಿಲ್ಲಬೇಕಾಗಿದೆ. ಕೊರೋನಾ ವೈರಸ್ ಯಕ್ಷಗಾನ ವಲಯಕ್ಕೆ ಬಹುದೊಡ್ಡ ಆಘಾತ ತಂದಿಟ್ಟಿದೆ. ಇದು ಕೊರೋನಾ ಅನ್ನುವಂತಹ ಮಹಾಮಾರಿಯ ಈ ಲಾಕ್ಡೌನ್ ಭೀತಿಯಿಂದ ಶ್ರೀಮಂತ, ಅದೇ ರೀತಿ ನಮ್ಮ ಕರಾವಳಿಯ, ಇಡೀ ನಮ್ಮ ನಾಡಿನ ಶ್ರೀಮಂತ ಕಲೆ ಏನಿದೆ ಯಕ್ಷಗಾನ ಕ್ಷೇತ್ರ ಅಲ್ಲೋಲ ಕಲ್ಲೋಲವಾಗಿರುವಂಥದ್ದು ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ. ಯಕ್ಷಗಾನ ಕ್ಷೇತ್ರ ಅಂತ ಬಂದಾಗ ಎಲ್ಲರೂ ಕೂಡ ಭಯ ಭಕ್ತಿಯಿಂದ ಹರಕೆಯ ರೂಪದಲ್ಲಿ ಆಡಿಸುವಂತಹ ಯಕ್ಷಗಾನಗಳು ಎಲ್ಲವೂ ಕೂಡ ಬರುತ್ತೆ. ಈ ಸಂದರ್ಭ ಮನೋರಂಜನಾತ್ಮಕವಾಗಿ ಆಡಿಸುವಂತಹ ಯಕ್ಷಗಾನಗಳು ಎಲ್ಲವೂ ಕೂಡ ಬರುತ್ತೆ. ಈ ಸಂದರ್ಭ ಎಲ್ಲವೂ ಕೂಡ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಯಕ್ಷಗಾನ ರಂಗದಲ್ಲಿ ರಾಜ ಮಹಾರಾಜರಾಗಿ, ಮಹಾರಾಣಿಯಾಗಿ ಒಂದು ಪಾತ್ರಗಳನ್ನು ನಿಭಾಯಿಸುವಂತಹ ಒಂದು ಯಕ್ಷಗಾನ ಕಲಾವಿದರಲ್ಲ ಅತೀವ ಸಂಕಷ್ಟದಲ್ಲಿದ್ದಾರೆ. ಅಂದ್ರೆ ದಿನ ಬಳಕೆಯ ವಸ್ತುಗಳನ್ನು ಕೂಡ ತೆಗೆದುಕೊಳ್ಳಲಷ್ಟು ಸಾಧ್ಯವಾಗದಂತಹ ಅತೀವ ಸಂಕಷ್ಟದಲ್ಲಿ, ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. 2-3 ತಿಂಗಳಿಂದ ನಾವು ಈ ವಿಚಾರವನ್ನು ಮಾತಾಡ್ತಾ ಇದ್ದೇವೆ. ಪ್ರತಿಯೊಂದು ಉದ್ಯೋಗದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಸಮಸ್ಯೆಗಳಿದೆ ಅನ್ನುವಂಥದ್ದು. ಎಸ್, ಸಮಸ್ಯೆಗಳಿದೆ. ಹಾಗಾದ್ರೆ ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಒಂದು ಅದ್ಭುತವಾಗಿರುವಂತಹ ಪರಿಕಲ್ಪನೆ, ಒಂದು ಅದ್ಭುತವಾಗಿರುವಂತಹ ಯೋಚನೆ, ಆಲೋಚನೆ, ಮುಂದಾಲೋಚನೆಯಿಂದ ಯಕ್ಷ ತುಳು ಪರ್ಭ ಅನ್ನುವಂತಹ ಒಂದು ಸಮಾನ ಮನಸ್ಕರ ಕಲಾವಿದರ ತಂಡ ಮುಂದೆ ಬಂದಿದೆ. ಹೆಮ್ಮೆಯಾಗುತ್ತೆ. ಯಾಕಂದ್ರೆ ಸದಾ ಸಹಾಯ ಹಸ್ತ ಬೇಡುವುದಕ್ಕಿಂತ ಸ್ವಾಭಿಮಾನದಿಂದ ಏನಾದ್ರೂ ಸಾಧಿಸಬಹುದು. ಮೊದಲನೇದಾಗಿ ಕರಾವಳಿಗರು ಅಂತ ಬಂದಾಗ, ಅದರಲ್ಲೂ ಕೂಡ ಯಕ್ಷಗಾನ ಕಲಾವಿದರು ಅಂತ ಬಂದಾಗ ಸ್ವಾಭಿಮಾನಿಗಳು. ಎಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ. ಕಲಾ ಸೇವೆ ಅದು ದೇವರ ಸೇವೆ ಅನ್ನುವಂಥದ್ದು ನಂಬಿಕೊಂಡವರು, ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿಕೊಂಡಿರುವವರು. ಒಂದು ಅದ್ಭುತವಾಗಿರುವಂತಹ ಯೋಚನೆ, ಆಲೋಚನೆ, ಮುಂದಾಲೋಚನೆ ನಮ್ಮ ಕಣ್ಣ ಮುಂದೆ ಇದೆ. ಇದನ್ನು ಉಳಿಸಿ ಬೆಳೆಸುವಂತಹ ಪ್ರೋತ್ಸಾಹ, ಕರ್ತವ್ಯ ಕೂಡ ನಮ್ಮ ಕರಾವಳಿಗರದ್ದು, ನಮ್ಮ ತುಳುವರದ್ದು, ನಮ್ಮ ನಾಡಿನದ್ದು. ಸೊ ಮಾತಾಡಬೇಕು ನಮ್ಮ ಜೊತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಕ್ಷ ಸೇವೆ ಅನ್ನುವಂಥ ಟೈಟಲ್ ಕೊಟ್ಟಿದ್ವಿ. ಒಂದು ವಿಭಿನ್ನವಾಗಿರುವಂತಹ ಕಾರ್ಯಕ್ರಮ. ಅದೇ ರೀತಿ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಸಾಧನೆ ಮಾಡಿದಂತಹ ಸಾಧಕರಿವರು, ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಸಾಧಕರಿವರು, ಅದ್ಭುತವಾಗಿರುವಂತಹ ಹೆಮ್ಮೆಯ ನಾಡಿನ ಯಕ್ಷಗಾನ ಕಲಾವಿದರು ನಮ್ಮ ಜೊತೆ. 3 ಯಕ್ಷಗಾನ ಕಲಾವಿದರು, ತ್ರಿವಳಿ ರತ್ನಗಳು ನಮ್ಮ ಜೊತೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲಾಗಿ ಡಿ ಮನೋಹರ್ ಅವರು,
ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಖ್ಯಾತ ಕಲಾವಿದರು ಕೂಡ ಹೌದು, ಎಲ್ಲರೂ ಕೂಡ ಗೊತ್ತಿರುವಂತವರು. ಡಿ ಮನೋಹರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಎಸ್ ಅಧ್ಯಕ್ಷರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಅದೇ ರೀತಿ ಸುರೇಂದ್ರ ಮಲ್ಯ ಅವರು ಕಲಾವಿದರು, ಅದೇ ರೀತಿ ವ್ಯವಸ್ಥಾಪಕರು ಕೂಡ ಹೌದು, ಪ್ರಖ್ಯಾತ ಕಲಾವಿದರು. ಕಾರ್ಯದರ್ಶಿ ಸುರೇಂದ್ರ ಮಲ್ಯ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ. ನಮಸ್ಕಾರ. ಎಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಅದೇ ರೀತಿ ಜೊತೆ ಕಾರ್ಯದರ್ಶಿ ಪ್ರಖ್ಯಾತ ಭಾಗವತರು ಕರುಣಾಕರ್ ಶೆಟ್ಟಿಗರ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೂ ಕೂಡ. ಎಸ್ ಮೂವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತಾಡಬೇಕು ಹಲವಾರು ವಿಚಾರಗಳು. ಈ ಯಕ್ಷ ತುಳು ಪರ್ಬ ಅನ್ನುವಂತಹ ಸಮಾನ ಮನಸ್ಕರ ಒಂದು ಕಲಾವಿದರ ತಂಡ ಹೊಸ ಯೋಜನೆಯಿಂದ ಬಂದಿದೆ. ಇದನ್ನು ಮಾತಾಡಬೇಕು ಎಲ್ಲವೂ ಕೂಡ. ಅಂಡ್ ವೀಕ್ಷಕರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ತಮ್ಮಲ್ಲೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನೇರವಾಗಿ ಕರೆ ಮಾಡಬಹುದು. ಈ ಒಂದು ಯೋಚನೆಯ ಆಲೋಚನೆಯ ಬಗ್ಗೆ ತಮ್ಮ ಮಾತುಗಳು. ಅದೇ ರೀತಿ ಯಕ್ಷಗಾನ ಕಲಾವಿದರು, ಯಕ್ಷಗಾನವನ್ನು ನಾವು ನೋಡಿಕೊಂಡು ಹುಟ್ಟಿ ಬೆಳೆದವರು, ನಾವು ಬೆಳೆದು ದೊಡ್ಡವರಾಗಿದ್ದೇವೆ. ಈಗ ನಮ್ಮಿಂದ ಏನಾದರೂ ಯಕ್ಷಗಾನಕ್ಕೆ ಸಹಾಯ ಮಾಡುವಂಥದ್ದು ನಮ್ಮ ಕರ್ತವ್ಯ ಕೂಡ ಆಗುತ್ತೆ. ಮೊದಲದಾಗಿ ಮನೋಹರ್ ಸರ್, ಒಂದು ಯಕ್ಷಗಾನದ ಲಾಕ್ಡೌನ್ ಸಂದರ್ಭ ಆಗ್ಲೇ ಹೇಳಿದೆ, ಮಾತ್ರೆಗಳ ಗೊತ್ತುಪುನಂಚಿನ ವಿಚಾರ. ಮಾರ್ಚ್ ತಿಂಗಳು, ಮೇ ತಿಂಗಳು, ಈ ತಿಂಗಳು ಯಕ್ಷಗಾನ ಮಸ್ತ್ ಪ್ರಸಂಗ ಪುರ ನಡ್ಕೊಂಡು ಯಕ್ಷಗಾನ ಸೇವೆ ಆಟ ಒಂದು ಪುಡು. ಬಟ್ ಈ ಸಲ ಕೊರೋನಾ ಲಾಕ್ಡೌನ್ ಮಸ್ತ್ ಸಮಸ್ಯೆ ಅಂಡ್ ದಾದಾಪುರ ಸಮಸ್ಯೆ ಇರ್ ಫೇಸ್ ಮಾಡ್ತಾರೆ ಸರ್. ಎಂಕ್ ಮಾರ್ಚ್ 14ನೇ ತಾರೀಕು ಕಾರ್ಯಕ್ರಮ ಸಂಪೂರ್ಣವಾದ ಒಂದು 78 ದಿನ ಯಾನು ಒಂಟಿಯಾದ ಎನ್ನ ಇಲ್ಲಲ್ಲಿ ಒರಿಯೇ ಇತ್ತೆ ತಂಡ ಸಂಸಾರ ಪ್ರಯತ್ನ ದೂರ. ಆ ಸಮಸ್ಯೆ ಒಂಜಿ ರೀತಿ ನಾವು ಲೋಕೋಗಿ ಇತ್ತು, ನಾವು ಮಾತ್ರೆಗಳು ಬತ್ತು, ನಾವು ಪರಸ್ಪರ ಕಲಾವಿದರು ಪಾತೆರನ್ನ ಸ್ಥಿತಿ ಸಮೇತ ಜಾಂಡ್ ದಯಮಾಡಿ ಮೊಬೈಲ್ ಪಾತ್ರೆ ಈಗ ದುಡ್ಡು ಬಾಡೋಡದು ಅಂಚಿನ ಪರಿಸ್ಥಿತಿ ಸಮೇತ ಕಲಾವಿದರು ಮಸ್ತ್ ಜನಕ್ಕೆ ಬರ್ತದೆ. ಕುಲೋಂದಿಪ್ಪನ ಇಲ್ಲಲ್ಲಿ ಕುಲೋಂದಿಪ್ಪನ ಮಸ್ತ್ ಯಾನ್ ಆಲೋಚನೆ ಮಲ್ತಿ ಯಾನ್ ಕೆಲವು ಕಲಾವಿದರೆ ಫೋನ್ ಮಲ್ತೊಂದಿದ್ದೆ ಎನ್ನ ಸಂಪರ್ಕ ಬೋರ್ಡ್ ಎನ್ನ ಆತ್ಮೀಯರ ಅಂಚಿನ ಸುರೇಂದ್ರ ಮಲ್ಯ ಅವರಿಂದ ಬೊಕ್ಕ ಭಾಗವತೇರು ಕರುಣಾಕರ್ ಶೆಟ್ಟಿ ಕಡಬ ರಾಮಚಂದ್ರ ರೈ ಅಂಜನೆ ಅಕ್ಷಯ ಮಾರ್ನಾಡು ಅಂಜನೆ ಮುಕ್ಲೆ ಪೂರ ಬೆತೆ ಬೆತೆ ಕಲಾವಿದಿರಿ ಮಸ್ತ್ ಜನ ಕಲಾವಿದಿರಿ ಫೋನ್ ಮಲ್ತೇನೆ. ಫೋನ್ ಮಲ್ತ ಇಂಚನ ಇತ್ತ ನಮ್ಮ ಎಂಜಿನ ಮಲ್ಪೋಲಿ ಎಂಚಿತ್ ನಕಲ ಜೀವನ ಎಂಚಿತ್ ಬನಗ ಜನಕುಲ್ ತೂವೊಂದುಲ್ಲೇರಿ ಈ ಸಂದರ್ಭ ಬನಗ ಪನಿಯರ ಸುಲಭ ನಮಕ್ ಅಂಡ ಅಕ್ಕಲ ಕಷ್ಟ ಎಂಚಿದೆ ದಪಡಗ ಈ ಮಾರ್ಚ್ ಏಪ್ರಿಲ್ ಮೇ ತಿಂಗೋಲೆ ಯಕ್ಷಗಾನ ಕಲಾವಿದರಿಗೆ ಒಂಜಿ ಸಂಪತ್ತು ಬಾರಿ ಮಲ್ಲ ಒಂಜಿ ತಿಂಗೋಲು ಈ ತಿಂಗೋಳೆ ಕಷ್ಟ ಅನ್ ಬನ್ನಗ ದಾದ ಬನ್ಪಂಚಿನ ಪರಿಸ್ಥಿತಿ ಬರ್ಪುಂಡು ಎಂಚಿನ ಕಷ್ಟ ಅಂಡ್ ದಾದ ಕತೆ ಅಂತ ಮಸ್ತ್ ಜನ ಗೊತ್ತಾಗ ಎಂಕ್ಲೆಗೆ ಆ ತಿಂಗೋಲ್ಡೆ ಆಟೋಪುನು ಹೆಚ್ಚಿಗೆ ಆದ ಸಂಪಾದನೆ ಮಲ್ಪನ ಪೊರ್ತು. ಉದಾಹರಣೆಗೆ ನಾನು ರಡ್ಡು ಕಾರ್ಯಕ್ರಮ ಪೋಂದಿತ್ತನೆ, ಆ ರಡ್ಡು ಕಾರ್ಯಕ್ರಮ ಪೋಂದಿತ್ತನೆ ಸಂಪೂರ್ಣವಾದ ಆ ಕಾರ್ಯಕ್ರಮದ ಲೆಕ್ಕ ಬಾಡದ ನಮ್ಮಂಜಿ ಯೋಜನೆ ಮಾಡುವ ಮರಿಯಲಗ ಅರೆಗಲಗ ಇಂಚಿನ ಲೆಕ್ಕಾಚಾರ ಮಾಡುವ. ಆ ಲೆಕ್ಕಾಚಾರ ಪುರ ಮಣ್ಣು ಬಾಲ ಅಂಡ್ ಅಂಚಿನ ಬೇನೆ ಮಾತೆರ್ಲ ಅನುಭವಿತಿಪ್ಪೇರೆ. ಉದಾಹರಣೆ ಐತೆ ಎಂಗ್ಲ ಭಾಗವತೇರ ಇಲ್ಲುಗಟ್ರ ಎತ್ತಿತ್ತೀರಿ, ಆ ಇಲ್ಲುಗಟ್ರ ಜತ್ರ ಎಂಗ್ಲ ಭಾಗವತೇರ ಇಲ್ಲದ ಸ್ಥಿತಿ ಐತೆ ಅರ್ಬನ್ ಪೇರೆ ಎನ್ನ ಪರಿಸ್ಥಿತಿ ಪಂಡು ಸುಖಜಿ ಕಾಲಿಂದ ಹಿಡ್ದಾತ್ರ ಇಂದು ಆಟ ರನ್ನಿಂಗ್ ಹಿಡಿತದನ್ನ ಎಂಗ್ಲಿಗೆ ನೆತ್ತ ತೊಂದರೆ ಬೈದ ಅವತ್ತಂದೆ ಇತ್ತೆ ಸುರೇಂದ್ರ ಮಲ್ಯರ್ ಆರ್ನ ಡ್ರೆಸ್ ಪುರಂಡು ಆರ್ ಮರಿಯಲಗಿ ಚೌತಿದ ಬರ್ತುಗು ಐತ ಬರ್ತುಗು ನವರಾತ್ರಿದ ಬರ್ತುಗು ಬಾಕಿದ ಬರ್ತು ಅಷ್ಟಮಿದ ಬರ್ತುಗು ಆರೆಗಂಜಿ ಮರಿಯಲದ ಬರ್ತು ಸಂಪತ್ತು ಆ ಯಕ್ಷಗಾನನೇ ನಂಬೋದಿಪ್ಪುಣಾರೆ ಯಾನ್ಲ ಯಕ್ಷಗಾನನೇ ನಂಬೋದಿಪ್ಪುಣು ಭಾಗವತೇರ್ಲ ಯಕ್ಷಗಾನನೇ ನಂಬೋದಿಪ್ಪುಣು. ಕೆಲವು ಯಕ್ಷಗಾನ ಕಲಾವಿದರಿಗೆ ಎಂಚಿನ ಪೂರ್ವಿಕರ ಸಂಪತ್ತುಂಡು ಅಕ್ಲಿಗೆ ಬೇನೆ ಪಣಪುಜ ಸೇರುನ್ ಬೇರೆ. ಉದಾಹರಣೆಗೆ ಅಶೋಕ್ ಶೆಟ್ಟಿ ಇಲ್ಲಲ್ಲಿ ವ್ಯವಸ್ಥೆ ಉಂಟು ಆಂಡ್ರಲ ಕಲಾವಿದರಿಗೆ ಸ್ಪಂದಿಸಬೇರೆ, ಕಲಾವಿದರ ಬಗ್ಗೆ ಚಿಂತನೆ ಮಲ್ಪೇರು, ಕಲಾವಿದರ ಬಗ್ಗೆ ಪಾತೇವೇರು ಇದ ಪಟ್ಲ ಸತೀಶ್ ಶೆಟ್ಟಿ ಆರು ಕಲಾವಿದರ ಬಗ್ಗೆ ಮಸ್ತ್ ಚಿಂತನೆ ಮಲ್ತೆ ಆರು ಕಲಾವಿದರೇ ಬೋಡದು ಮಸ್ತ್ ಚಿಂತನೆ ಮಲ್ತು ವ್ಯವಸ್ಥೆ ಮಲ್ತದಲ್ಲಿ ಅಶೋಕ್ ಶೆಟ್ಟಿ ಅಂಚೆನೆ ಮಸ್ತ್ ಜನಕ್ಲೆ ಮಾಡೋದು ಆಂಡ ಎಂಕ್ಲೆ ಬೇನೆ ಎಂಚಿನಂದಿಕೆ ಎಂಡ ಮೇಳದ ಧನಿಕಲ್ ನಕಲ್ ಬಾತಿರ್ಜೇರಿ ಮೇಳದ ಧನಿಕಲ್ ನಕಲ್ ಬಾತಿರ ಸುರೇಂದ್ರ ಮಲ್ಲಿ ಮಾತ್ರ ಬಾತಿರ ದಾಂಡ ಆರು ಎಂಕಲ್ನ ಧನಿಲಾಂದ್ ಎಂಕಲ್ ಲೆಕ್ಕ ಕಲಾವಿದರ ಸ್ಥಿತಿ ಇತ್ತಿನಾರ್ಲಂದ್ ಇತ್ತೆ ಕಟೀಲ್ ಮೇಳದ ಧನಿಕಲುಳ್ಳಿ ಅಂಚನೆ ಸಾಲಿಗ್ರಾಮ ಮೇಳದ ಧನಿಕಲುಳ್ಳಿ ಅಂಚನೆ ಪೆರಡೂರು ಮೇಳದ ಧನಿಕಲುಳ್ಳಿ ಇದ ಮಂದಾರ್ತಿ ಮೇಳದ ದಾಯ ಬಾತಿರ್ಜೇರಿ ಮಂದಾರ್ತಿ ಮೇಳದ ಕ್ಷೇತ್ರದ ಮೇಳ ಕಟೀಲ್ ಮೇಳದ ಕಲಾವಿದರು ಏರ್ಲ ನೆತ್ತ ಬಗ್ಗೆ ಬಾತಿರ್ಜೇರಿ ಧರ್ಮಸ್ಥಳ ಮೇಳದ ಕಲಾವಿದರು ಏರ್ಲ ಬಾತಿರ್ಜೇರಿ ಹನಮಗಿರಿ ಮೇಳದ ಕಲಾವಿದ ಏರ್ಲ ಬಾತಿರ್ಜಿ ಐಕ ಕಾರಣ ಎಂಜಿನ ಅಂತಾರೆ ಅಕ್ಲೆಗೆ ಪೂರ ಆಜಿ ತಿಂಗಳು ಸಂಬಳ ಸರಿ ಆಂಡ ಮಂಗಳಾದೇವಿ ಮೇಳ, ಸಶೀತಲ ಮೇಳ, ಬಪ್ಪನಾಡು ಮೇಳ, ಬೆಂಕಿನಾಥೇಶ್ವರ ಮೇಳ, ಚಿರಂಬ ಭಗವತಿ ಮೇಳ ಈತ ಮೇಳದಕ್ಲೆ ಈ ಮೂಜಿ ತಿಂಗಳ ಸಂಬಳ ವಂಚಿತೇರು ಅರ್ಧ ಅಕ್ಕಳಿಗೆ ಆಜಿ ತಿಂಗಳು ಸಂಬಳ ಕೊಡ್ತೇವೆ ಮೇಳದ ದನ್ನಿಕಲ್ ನಕಲ್ ಕೊಡ್ತೇವೆ ಆಂಡ ವಾ ರೀತಿಲಿ ಕೊಡ್ತೇವೆ ಎಂಗ್ಲೆ ಗೊತ್ತುಜಿ ಅಂತ ಕೊಡ್ತೇವೆ ಮಣ್ಣ ಸುದ್ದಿ ಎಂಗ್ಲೆಗೆ ದಿಕ್ಕದ ಅಧಿಕೃತವಾದ ದಿಕ್ಕದ್ರೆ ಆಯ್ನ ಹತ್ರ ಅಕ್ಲೆ ನೆಮ್ಮದಿಲ್ಲ ಆ ಕಲಾವಿದರೆ ಆಂಡ ನಮ್ಮ ಈ ಕಲಾವಿದರು ದಾನೆ ಮಲ್ಪೋಲಿ ಬಂದ್ಬಿಟ್ಟು ಚಿಂತೆ ಮೇಳ ಸೇರಿದನ್ ಸರ್ ಸಾಧಾರಣ ಇರುವ ಮೇಳ ನಮ್ಮ ತೆಂಕು ತಿಟ್ಟು ಎನ್ನ ಲೆಕ್ಕ ಈ ಇರುವ ಮೇಳಡು 6 1 7
ಕಟೀಲಾರು, ಧರ್ಮಸ್ಥಳ, ಹನುಮಗಿರಿ ಈ ಮೇಳದ ಕಲಾವಿದರು ಸಂಪೂರ್ಣವಾದ ಅಕ್ಲನ ಆಟ ಇಜ್ಜಂದನ ಸಂಬಳ ಎಲ್ಲ ತೆಗೆದ್ರಿ, ಮೇ ತಿಂಗಳು ಮುಟ್ಟದ ಸಂಬಳ ಅಕ್ಲೆ ತೆಗೆದ್ರಿ. ಬಾಕಿದ ಮೇಳದ ಕಲಾವಿದರು ವಂಚಿತೇರಿ. ಎರಡು ಕೆಣ್ಣೆಂಗ್ಲು ಮೇಳದ ದನಿಲ ಎಂಕ್ಲ ರೀತಿದೆ ಇತ್ತಿನಕ್ಲು ಒಂಜಿ ಕಲಾವಿದೇನೆ ದನಿ ಮಲ್ಲಿ ಬಂದ್ಮಾರೆ ಒಂಜಿ ಕಲಾವಿದೆ ಅದು 10 ಜನ ಕಲಾವಿದರನ್ನು ಕಟ್ಟೊಂದು ಯಾನ್ಲ ತಿನ್ನೋಡು ಎನ್ನ ಕಲಾವಿದರೆಲ್ಲ ಕೊರಡು ತತ್ತೋದಾರೆ. ಇದು ಯಾನ ಮೇಳ ಮಲ್ತನ ಬರ್ತಲ್ಲ ಅಂಜಿ ನಾನು 16 ವರ್ಷ ಕದ್ರಿ ಮೇಳ ಮಲ್ತೆ ಮಲ್ಪನ ಬರ್ತಗೆ ಎನ್ನ ಉಡಲ್ ಎಂಜಿನ ಐತಿನ ಯಾನೊಂಜಿ ಕಲಾವಿದೆ ಯಕ್ಷಗಾನ ನಂಬುದ ಎನ್ನ ಅಮ್ಮೇರೆ ಮಲ್ತಿದ್ರ ಬದುಕಿಜ್ಜಿ ಎನ್ನ ಬುಡದಿಲ್ಲದ ಬದುಕಿಜ್ಜಿ ಎನ್ನ ಅಪ್ಪೆಲ್ಲದ ಬದುಕಿಜ್ಜಿ ದಾಲಜ್ಜಿ ಸೊನ್ನೆಡ್ದು ಯಾನ ಮೇಳ ಕಟ್ಟಿದನೆ. ಸತ್ಯ 16 ವರ್ಷ ವ್ಯವಸ್ಥಿತವಾದ ನಡಪಾದೆ ಮಾಡ್ಬೇಕ ಕದ್ರಿ ದೇವಸ್ಥಾನದ ಆಡಳಿತದಕ್ಲೆ ಆಧಾರ ಈಗ ಐತ ಮರ್ಯಾದೆ ಓಲ್ಲದ ಮಂಜ ಓಲ್ಲಕೊಂಡದು ಆಂಡ ವ್ಯವಸ್ಥಿತವಾದ ಮೇಳ ನಡಪವಣ ಬರ್ತುಗಲ ಕ್ಷೇತ್ರದ್ದು ಒಂಜಿ 10 ರೂಪಾಯಿದ ಹೆಲ್ಪ್ ಕೊರ್ಪುಜೇರು ಅವು ದಾಯಿ ಕೊರ್ಪುಜೇರದು ಇದು ಕಟೀಲ್ ಕೊರ್ಪೇರಿ ಕಟೀಲ್ಗೆ ತಿಕ್ಕೊಂಡು ಪರಕೆದ ಆಟಂಡು ಕದ್ರಿ ಮೇಳದ ದೇವಸ್ಥಾನ ಭಾರಿ ಪಿರಾಕದ ಹಿನ್ನೆಲೆ ಇತ್ತು ಏರು ಕೊಡೆಲ್ ಗೊತ್ತು ಶಂಬೇಗಡೇರು ಮಲ್ತರ ಮೇಳ ಪ್ರಸಿದ್ಧ ಮೇಳ ಕಟೀಲ್ದಾತೆ ಸಮಕಾಲೀನ ಮೇಳ ಧರ್ಮಸ್ಥಳ ಮೇಳದಾತೆ ಸಮಕಾಲೀನ ಮೇಳ ಆ ಮೇಳನು ಶಂಬೇಗಡೇರು ಮಲ್ತಿನ ಹಿಡಿದು ಕರ್ನೂರು ಕೊರವಪ್ರಾಯಕ್ಲು ಮಲ್ತೀನಿ ಆರೊಂದು ಎಣ್ಮ ವರ್ಷ ಅಲ್ಪದು ಅಂತ ಯಾನು 16 ವರ್ಷ ಮಲ್ತೆ ಯಾನು ಅಲ್ಪದ ಆಡಳಿತ ಮಂಡಲದ ಕೇಂಡೆ ಒಂಜಿ ನಿಖಲ್ ಒಂಜಿ ಆಜಿ ತಿಂಗಳು ನಿಖಲ್ ಆಡಳಿತ ಮಂಡಲದ ಒರಿ ಒಂಜಿ ಮೂಜು ಆಟ ಕೊರ್ಲಿ ಮೂಜು ಆಟ ಕೊರ್ಲಿ ತಯಾರಾಯಿದ್ದೀರಿ ಉಂತಾಯಾನ ಐದು ದಾದಾಪುಡಿ ಗಂಟೆ ಒಂಜೊಂಜಿ ಮೇಳ ಒಂದೊಂದು ಪೋಣಾಗಲ್ಲ ಯಕ್ಷಗಾನನೆಯನ್ನ ಬದುಕುಂದು ಎನ್ನಿದ ನಡಪಣಂಚಿನ ಕಲಾವಿದರ ಜೀವನ ದುರಂತೋಗ ಬೋಗ್ಬಿಡು. ಸತ್ಯ ಇಲ್ಲಲ್ಲಿ ಇತ್ತಿನ ಏರ್ಲ ಪಾತಿರ್ಜೀರಿ ಇದು ಇಲ್ಲಲ್ಲಿ ಇತ್ತಿನ ಕಲಾವಿದರು ಮಸ್ತ್ ಜನ ಉಳ್ಳಿರಿ ಯಾನ್ ಪೂದರ್ ಬರ್ಪಜಿ ಅಕ್ಲ ಏರ್ಲ ಪಾತಿರ್ಜೀರಿ ಯಾನ್ ಮಾಧ್ಯಮದ ಅಕ್ಲ ರಿಕ್ವೆಸ್ಟ್ ಮಲ್ತೆ ಓ ನೆನಂಜಿ ಬೆಳಕು ಕೊಂಡೊಡದು ಇಲ್ಲೈತೆ ಪಂಪಣಿ ಬೇಜಾರು ಮಲ್ತ ನೋಡ್ಚಿ ನಮ್ಮ ಬೇರೆ ಸುವರ್ಣ ನಿಂತಾರೆ ಜಯಪ್ರಕಾಶ್ ಆರಡೆ ಯಾನ್ ವಾಯ್ಸ್ ರೆಕಾರ್ಡ್ ಕಡಪಡಿಯ ಮನವಿ ಮಲ್ತೆ ಮಾಧ್ಯಮಕ್ಕೂ ಕೊಂಡಲ್ಲ ಈ ಮಂತ್ರಿನಾಗ್ಲಿಕ್ಕೆ ಮುಟ್ಟಲ್ಲ. ಸರಿ ಸರ್ ಬರ್ಕ ಪಾತಿರುವೆ ಎಸ್ ಅದೇ ರೀತಿ ನಮ್ಮ ಜೊತೆ ಸುರೇಂದ್ರ ಮಲ್ಲಿ ಅವರಿದ್ದಾರೆ, ವ್ಯವಸ್ಥಾಪಕರು ಕೂಡ ಹೌದು, ಅದೇ ರೀತಿ ಕಲಾವಿದರು, ಖ್ಯಾತ ಕಲಾವಿದರು. ಸುರೇಂದ್ರ ಮಲ್ಲಿ ಸರ್, ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ತಾವು ಯಾವ ರೀತಿ ಈ ಒಂದು 3 ತಿಂಗಳ ಲಾಕ್ಡೌನ್ ಅವಧಿಯಲ್ಲಿ ಯಾವ ರೀತಿ ಕಷ್ಟಗಳು ತಾವು ಫೇಸ್ ಮಾಡಿ? ಈ ಕೊರೋನಾ ಲಾಕ್ಡೌನ್ ಎಂಬುದು ಯಕ್ಷಗಾನಕ್ಕೆ ಒಮ್ಮೆಲೆ ಬರಸಿಡಿಲು ಬಡಿದಂತಾಯಿತು. ನಮ್ಮ ಜೀವನ ಎಲ್ಲ ಅಸ್ತವ್ಯಸ್ತವಾಯಿತು. ಅದು ಕೂಡ ನಮ್ಮ ಮೇಳದ ಎಲ್ಲ ಬಡ ಕಲಾವಿದರು ಕಲೆಯನ್ನೇ ನಂಬಿದ್ದವರು. ಆದರೆ ಏನು ಮಾಡುವುದಂತಲೇ ತೋಚಲಿಲ್ಲ ನಮಗೆ. ಏನು ಮಾಡುವುದು ಆ ಸಮಯದಲ್ಲಿ? ಸಾಲ ಮಾಡಿಟ್ಟಿದ್ದೇವೆ ನಾವು. ನಮ್ಮ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಉಂಟು. ಯಾಕಂದರೆ ಕಲಾವಿದರಿಗೆ ಸ್ವಲ್ಪ ಅಡ್ವಾನ್ಸ್ ಕೊಡಬೇಕು, ಮತ್ತು ಕೆಲವರ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಮೇಳದ ಅರಕ್ಕೆ ಸೇವೆ ಆಟ ಅಂದರೆ ವಿಶೇಷವಾಗಿ ಯಾವುದೂ ಇಲ್ಲ. ಕಲಾಭಿಮಾನಿಗಳ ಸಹಕಾರದಿಂದ, ಅವರ ಅಭಿಮಾನದಿಂದ ನಮ್ಮ ಯಕ್ಷಗಾನ ವೀಕ್ಷಿಸಿ ನಮ್ಮ ಮೇಳಕ್ಕೆ ಬೆಂಕಿನಾಥೇಶ್ವರ ಯಕ್ಷಗಾನ ಕೊಡುವವರೇ ಹೆಚ್ಚು. ತೆಂಕು ಬಡಗಲ್ಲಿ ಎಲ್ಲ ಕಡೆಗೆ ನಾವು ಹೋಗ್ತೇವೆ. ಆದರೆ ಚಿಂತನೆ ಬಂದದ್ದು ಏನಲ್ಲ, ನನ್ನ ಸಂಸಾರಕ್ಕಿಂತಲೂ ನನ್ನನ್ನೇ ನಂಬಿ ಬಂದಂತಹ ಕಲಾವಿದರು ನಮ್ಮ ಮೇಳದಲ್ಲಿದ್ದರು. ತುಂಬಾ ಬಡವರು, ತೀರಾ ಕಷ್ಟದಲ್ಲಿದ್ದರು. ಅದು ಹೇಳಲಿಕ್ಕೆ ಸಾಧ್ಯ. ಎಸ್ ಸರ್, ಬರ್ತೇನೆ. ಕರುಣಾಕರ್ ಶೆಟ್ಟಿಗಾರ್, ಭಾಗವತರು ಕೂಡ ಹೌದು, ತಾವು ಅನುಭವಿಸಿದಂಥ ಒಂದು ಸಂಕಷ್ಟ ಈ ಲಾಕ್ಡೌನ್ ಸಂದರ್ಭಗಳಲ್ಲಿ ಸರ್? ಯಾಕೆಂದರೆ ನಾನೊಬ್ಬ ಬಡ ಕಲಾವಿದ. ಶ್ರೀಯುತ ಮನೋಹರ್ ಕುಮಾರ್ ಹೇಳಿದ ಹಾಗೆ ನಾನು ಇದೇ ಮಾರ್ಚ್ 16ನೇ ತಾರೀಕು ನಾನು ಮತ್ತು ಅವರು ಒಂದೇ ಮೇಳದಲ್ಲಿರುವುದು. ಯಕ್ಷಗಾನವೇ ನಂಬಿದ್ದೆ, ನಮಗೆ ಬೇರೆ ಏನಿಲ್ಲ. ಅವರು ಹೇಳಿದಾಗೆ ತಂದೆ ಮಾಡಿಟ್ಟದ್ದು ಏನಿಲ್ಲ. ಆದರೂ ಈ ಸಮಯದಲ್ಲಿ ನಾನೊಂದು ಮನೆ ಕಟ್ಟಬೇಕಂತ ಆಶೆಯಿಂದ ಯಕ್ಷಗಾನವೇ ನಂಬಿ ಇದ್ದೆ. ಆ ಸಮಯದಲ್ಲಿ ಹೇಳಲಿಕ್ಕಿರುವುದು ಅಂದರೆ ಈ ಪುರ್ತೂರ ಇಲ್ಲು ಕಟ್ಟೊಂದು ತೊಂದರೆ ಜೇಡ ಬೋಡ್ತಾತ ಇಪ್ಪು ಅಂತ. ಆದರೆ ಏನೂ ನಮ್ಮಲ್ಲಿ ಇಲ್ಲ. ಯಕ್ಷಗಾನವನ್ನೇ ನಂಬಿಕೊಂಡಿದ್ದೇನೆ. ಆ ಹೊತ್ತಿಗೆ ನಮ್ಮ ಈ ತುಳು ಪರ್ಬದ ಅಧ್ಯಕ್ಷರಾದಂಥ ಡಿ ಮನೋಹರ್ ಕುಮಾರ್ ನನ್ನನ್ನು ಸಂಪರ್ಕಿಸಿ ಕೇಳಿದರು, ನಮಾರ ಇಂಚ ನಮ್ಮೊಂಜಿ ಎನ್ನ ಯಕ್ಷ ತುಳು ಪರ್ಬದ ಲೇಬಲ್ದ ಮಿತ್ತು ನಮ್ಮೊಂಜಿ ಕಾರ್ಯಕ್ರಮ ಮಲ್ಪಗ ಕಲಾವಿದರದು ಕಲಾವಿದರಿಗೆ ಆದೆ ನಮಾನಿ ಬೆನ್ಪು ನಮಾನಿ ಮಾತ ಕಲಾವಿದರಿಗೆ ಪಟ್ಟವಣ್ಣ. ಅವರ ಮಾತಿಗೆ ನಾನು ನಂಬಿ ಆಯ್ತು ನಾನು ಅವರನ್ನು ಯಾಕೆಂದರೆ ಅವರು ಕದ್ರಿ ಮೇಳ ಮಾಡುವಂತಹ ಸಮಯದಲ್ಲಿ ಅವರ ಒಟ್ಟಿಗೆ ನಾನು 3 ವರ್ಷ ತಿರುಗಾಟ ಮಾಡಿದವನು. ಯಾವಾಗಲೂ ನಾನೀಗ ಅವರಿಗೆ ಭಾಗವತನಾದರೂ ಅವರನ್ನು ಮನೋಹರಣ್ಣ ಅಂತ ಕರೆಯುವುದಿಲ್ಲ, ಯಜಮಾನ್ರೆ ಅಂತ. ಯಜಮಾನ್ರೆ ಸರಿ, ನೀವು ಈ ಕಾರ್ಯಕ್ರಮ ಮಾಡುವುದಾದರೆ ನಿಮ್ಮೊಟ್ಟಿಗೆ ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ಬರ್ತೇನೆ, ನಾನು ಇದಕ್ಕೆ ತಯಾರಿದ್ದೇನೆ. ಹಾಗಾಗಿ
3 ತಿಂಗಳು ಮನೆಯಲ್ಲೇ ಇದ್ದು ಲಾಕ್ಡೌನ್, ಎಲ್ಲಿ ಹೋಗುವಾಗಿಲ್ಲ, 3 ತಿಂಗಳು 3 ತಿಂಗಳು ಮನೆಯಲ್ಲಿ. ಆ ಹೊತ್ತಿಗೆ ಈ ಕಾರ್ಯಕ್ರಮವನ್ನು ಮಾಡುವಂತ ಹೇಳಿದ್ರು. ಆದರೆ ಸರ್ಕಾರದ ಆದೇಶ ಇದ್ದ ಕಾರಣ ನಮಗೆ ಯಾವುದೇ ಒಂದು ರೀತಿಯಾದ ಮುಂದೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಇತ್ತೀಚೆಗೆ ಅದಕ್ಕೆ ಸರ್ಕಾರದ ಒಂದು ಅಧಿಸೂಚನೆ ಬಂತು, 50 ಜನ ಅಂತ. ಅವಾಗ ಅವರು ತ್ರಿಶೂರಿನಿಂದಲೇ ಫೋನ್ ಮಾಡಿದ್ರು, ನಮಾರಾಯ ನಿಮ್ಮ ಮುಖ್ಯಮಂತ್ರಿ ಲೈಕ್ ಒಪ್ಪಿಗೆ ಕೊರಿಯರಿ, ನಮ್ಮ ಯಾನೆ ಎಲ್ಲ 14 ಊರಿಗೆ ಬರಪ್ಪೆ ಕೂಡಲೇ ಬತ್ತ ನಮ್ಮ ತಿರ್ಗುಣೆ ಅಂತ ಬಂದರು. ನಾನು ಅವರು ಸುರೇಂದ್ರ ಮಳ್ಳಿ ಅವರು, ಕಡಬ ದಿನೇಶ್ವರಿಗಳು, ಪ್ರಜ್ವಲ್ ಕುಮಾರ್ ಒಟ್ಟಿಗೆ ತಿರುಗಿದೆವು, ಇದನ್ನು ಪ್ರಚಾರ ಮಾಡಿದೆವು. ಪ್ರಪ್ರಥಮವಾಗಿ ನಾವು ಈ ಸಂಸ್ಥೆಗೆ ಬಂದು, ನಮ್ಮ ಕಡಲ ಕನ್ನಡಿಗೆ ಬಂದು ನಮ್ಮ ಸಂಕಷ್ಟವನ್ನು ತೋಡಿಕೊಂಡಾಗ. ಸರಿ ಸರ್, ಎಸ್ ಸರ್, ಬರ್ತೇನೆ. ನಿಜವಾಗ್ಲೂ ಕೂಡ ಸುರೇಂದ್ರ ಮಲ್ಲಿ ಅವರು ಮಾತಾಡಿದಾಗ ಅವರು ಭಾವುಕರಾದರು. ಅವರ ಕಣ್ಣುಗಳಲ್ಲಿ ಅವರ ಮುಖ ಎಲ್ಲವೂ ಕೂಡ ಹೇಳ್ತಾ ಇತ್ತು. ಅವನು 3 ತಿಂಗಳು ಪಟ್ಟಂತಹ ಕಷ್ಟ, ಆ ಕಲಾ ಸೇವೆ ಏನಿದೆ, ಕಲಾರಾಧನೆ ಏನಿದೆ, ಅದಕ್ಕೆ ಅವರು ಬದ್ಧತೆಯನ್ನು ಕೊಟ್ಟಿರುವಂಥದ್ದು ಎಲ್ಲವೂ ಕೂಡ ಅವರ ಮುಖದಲ್ಲಿ, ಅವರ ಕಣ್ಣುಗಳಲ್ಲಿ ಕಾಣ್ತಾ ಇದೆ. ಎಲ್ಲ ಕಲಾಭಿಮಾನಿಗಳು ಅನೇಕ ವಿಚಾರಗಳು, ನಾನು ಈ ಸಂದರ್ಭ ಹೇಳ್ತಾ ಇರುವಂತಹ ಮಾತು ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ನಾವು ಅನೇಕ ಯಕ್ಷಗಾನ ಸೇವೆಗಳನ್ನ, ಯಕ್ಷಗಾನ ಪ್ರಸಂಗಗಳನ್ನ, ಯಕ್ಷಗಾನ ಪ್ರದರ್ಶನಗಳನ್ನ ನೋಡಿದ್ದೇವೆ. ಆದರೆ ಎಲ್ಲವೂ ಕೂಡ ಕಲಾವಿದರನ್ನು ನಾವು ಇಷ್ಟು ವರ್ಷ ಪ್ರೋತ್ಸಾಹ ಕೊಟ್ಟಿದ್ದೇವೆ, ಅವರ ಕಲಾವಿದ ಅನ್ನುವಂತಹ ಜೀವನ ಏನಿದೆ ಅದಕ್ಕೆ ಪ್ರಶಂಸೆಯನ್ನು ಕೊಟ್ಟಿದ್ದೇವೆ. ಆದರೆ ಈಗ ಅವರು ಸಂಕಷ್ಟದಲ್ಲಿದ್ದಾರೆ, ಅವರ ಕುಟುಂಬ ಸಂಕಷ್ಟದಲ್ಲಿದೆ, ಅವರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ. ಈಗ ಈ ಸಂದರ್ಭ ನಾವು ಅಂದು ಕೊಟ್ಟಂತಹ ಪ್ರಶಂಸೆ ಮಾತ್ರ ಅಲ್ಲ, ಅವರಿಗೆ ಆರ್ಥಿಕ ನೆರವನ್ನು ಕೂಡ ಈ ಸಂದರ್ಭ ಕೊಡಬೇಕಾಗಿದೆ. ಯಾಕಂದರೆ ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಎಲ್ಲವೂ ಕೂಡ ಮಾತಾಡಬೇಕು. ಆ್ಯಂಡ್ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತಾನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ, ಮಾತಾಡಬೇಕು. ಅದೇ ರೀತಿ ಕರೆ ಮಾಡಿದಾಗ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಸರಿ, ಅದೇ ರೀತಿ ಯಕ್ಷಗಾನ ಸೇವೆ ಅಂತ ಬಂದಾಗ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ದುಡಿದವರು. ಈ ಒಂದು ತಂಡ ಏನಿದೆ ಅದ್ಭುತವಾಗಿರುವಂತಹ ತಂಡ. ಎಲ್ಲರೂ ಕೂಡ ಹಿರಿಯ ಕಲಾವಿದರು, ಇಷ್ಟು ವರ್ಷಗಳಿಂದ ಯಕ್ಷಗಾನ ಸೇವೆಯಲ್ಲಿ ತಮ್ಮ ಬದುಕನ್ನು ಮುಡಿಪಾಗಿಟ್ಟವರು. ಈಗ ಸಂಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದಾರೆ ಅಂತ ಬಂದಾಗ ಎಸ್, ಕಲಾರಾಧಕರು ಯಾರೆಲ್ಲ ಇದ್ದಾರೆ ನೋಡಿ, ಎಲ್ಲರೂ ಕೂಡ ಈ ಸಂದರ್ಭ ಇವರ ಕಷ್ಟ ಏನಿದೆ ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗುತ್ತೆ. ಇದು ನಮ್ಮ ಕರ್ತವ್ಯ ಕೂಡ ಹೌದು. ಎಸ್, ಮಾತಾಡ್ತಾನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಉಂಟು ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ನಾನು ನಾಗೇಶ್ ವಾಮದಬದ ಅಂತ ಮಾತಾಡಿ ಸರ್. ಯಕ್ಷಗಾನ ಕಲಾವಿದ್ರ. ಅದೇ ನಾನು ಹೇಳುದಂದ್ರೆ, ಡಿ ಮನೋಹರ್ ಕುಮಾರ್ ಸರ್ ಇದ್ದಾರೆ, ಭಾಗವತರು ಕರುಣಾಕರ್ ಶೆಟ್ಟಿಗಾರಿದ್ದಾರೆ, ನಮ್ಮ ಎಲ್ಲ. ಹಲೋ, ಮಾತಾಡಿ ಸರ್, ಮಾತಾಡಿ, ಕೇಳ್ತಾ ಇದೆ, ಮಾತಾಡಿ ಸರ್. ಅಲ್ಲ, ಅವರು ಹೇಳುವುದು ಸರಿಯೇ ಸರ್. ಯಾಕಂದ್ರೆ ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ ಸರ್, ಮಾತಾಡಿ, ಎಲ್ರಿಗೂ ಕೇಳ್ತಾ ಇದೆ, ಮಾತಾಡಿ. ಅವರು ಹೇಳುವುದು ಸರಿಯೇ ಸರ್. ಅವರಿಗೆ ಯಾಕಂದ್ರೆ ಹಿರಿಯ ಕಲಾವಿದರಿದ್ದಾರೆ, ಈಗ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರಿ. ಆದ್ರೆ ಒಂದು ಹಿರಿಯ ಕಲಾವಿದರಿಗೆ ಒಂದು ಬೆಲೆ ಕೊಡ್ತಾ ಇಲ್ಲ ಈಗಿನ ಪರಿಸ್ಥಿತಿ. ಯಾಕಂದ್ರೆ ಕೆಲವರು ಅವರಷ್ಟಕ್ಕೆ ಕಾರ್ಯಕ್ರಮ ಮಾಡುವುದು ಅದೆಲ್ಲ ಸರಿ. ಆದ್ರೆ ಒಬ್ಬ ಕಲಾವಿದನಾಗಿ, ಈಗ ನಾನು ಒಬ್ಬ ಕಲಾವಿದನಾಗಿ ನಾನು ಹೇಳುದಾದ್ರೆ, ನಾನು ದೊಡ್ಡ ಕಲಾವಿದ ಅಲ್ಲ, ಅವರಷ್ಟು ದೊಡ್ಡ ಕಲಾವಿದನೂ ಅಲ್ಲ. ಒಬ್ಬ ಈಗ ಮೇಳದ ವಿಷಯ ಮಾತಾಡುದಾದ್ರೆ, ಒಂದು ಮೇಳದಲ್ಲಿ ಅವರವರ ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮೇಳದವರು ಅವರಿಗೆ ಇದೆಲ್ಲ ಕೊಟ್ಟಿದ್ದಾರೆ, ಏನು ಅವರಿಗೆ ಪರಿಹಾರ ಎಲ್ಲ ಕೊಟ್ಟಿದ್ದಾರೆ, ಅವರಿಗೆ ಸಂಬಳವನ್ನು ಕೊಟ್ಟಿದ್ದಾರೆ. ಈಗ ಕೆಲವು ಮೇಳದಲ್ಲಿ ಅವರಿಗೆ ಒಂದು ವ್ಯವಸ್ಥೆ ಇಲ್ಲ, ಆ ಕಲಾವಿದನನ್ನು ಗುರುತಿಸಲಿಲ್ಲ, ಅವರಿಗೆ ಏನೂ ಇಲ್ಲ. ಅವರಿಗೆ ಒಂದು ಪರಿಹಾರ ಕೂಡ ಇಲ್ಲ ಅವನಿಗೆ. ಈಗ ಇದು ನಮ್ಮದು, ನಾನು ಒಂದು ನೇರವಾಗಿ ಮಾತಾಡ್ಲಿಕ್ಕೆ ಬಯಸ್ತೇನೆ ಸರ್. ಮಾತಾಡಿ. ಇದು ಏನಂದ್ರೆ, ಗವರ್ಮೆಂಟ್ ಅಲ್ಲಿ ನಮಗೆ ಏನೋ ಪರಿಹಾರ ಸಿಗ್ತದೇನೋ ಎಂಬುದಾಗಿ ಇದೆಲ್ಲ ಮಾಡಿದ್ರು. ಎಲ್ಲ ಅವರ ಅಕೌಂಟ್ ನಂಬರ್ ಕಳಿಸಿ ಅವರಿಗೆ ಹಾಗೆ ಹೇಳಿದ್ರು. ತುಂಬಾ ಜನಗೆ ಹಣ ಇದು ಅಕೌಂಟ್ಗೆ ಬಂದಂತೆ. ಆದ್ರೆ ನಮಗೆ ಕೆಲ ಕಲಾವಿದರಿಗೆ ಹಣವೇ ಬರ್ಲಿಲ್ಲ. ಅಂತ ಹಣ ನಮಗೆ ಏನು ದೊಡ್ಡದಲ್ಲ, ಅದು ದೊಡ್ಡ ಅಮೌಂಟ್ ಅಲ್ಲ ನಮ್ಗೆ. ನಮಗೆ ಹಣ ಅಂತಲ್ಲ, ನಮ್ಮನ್ನು ಅವರು ನಾವು ಸರ್, ಈಗ ತಾವು ಕೂಡ ಯಕ್ಷಗಾನ ಕಲಾವಿದರಾ? ಹೌದು ಸರ್, ನಾನು ಮಂಗಳದೇವಿ ಮೇಳದಲ್ಲಿ ಇದ್ದಂತ ಕಲಾವಿದನೇ. ಒಂದು ಕಲಾವಿದ ಹೇಗಿದ್ದಾನೆ, ಅವನ ಈಗಿನ ಪರಿಸ್ಥಿತಿ ಏನು ಸರಿ, ಈಗ ಎಂಬುದಾಗಿ ಯಜಮಾನರು ಕೇಳಲಿಲ್ಲ.
ಓಕೆ ಒಂದು ದೇವಸ್ಥಾನದಲ್ಲಿ ಸಹ ಕೇಳಲಿಲ್ಲ. ಇಲ್ಲ ಸರ್, ಅರ್ಥ ಆಗುತ್ತೆ ಅವರ ತಮ್ಮ ಪರಿಸ್ಥಿತಿ ಏನು? ಓಕೆ, ತಮ್ಮ ಬೇಸರ ಎಲ್ಲವೂ ಕೂಡ ನನಗೆ ಅರ್ಥ ಆಗುತ್ತೆ ಸರ್. ತಮ್ಗೆ ಸರ್ಕಾರದಿಂದ ಕೊಡ್ಬೇಕಾಗಿರುವಂತದ್ದು ಒಂದು 2,000 ರೂಪಾಯಿಗಳು ಬರುತ್ತೆ ಅನ್ನುವಂತ ಮಾತು ತಮ್ಗೆ ಬಂದಿತ್ತ ಹೇಗೆ? ಅದು ಬರ್ಲಿಲ್ಲ ಸರ್, ಅದು ಹಣವೇ ಬರ್ಲಿಲ್ಲ. ಅಲ್ವಾ? ತಾವು ಅರ್ಜಿ ಅದು ಸಲ್ಲಿಸಿದ್ರಾ? ಹಣವೇ ಬರ್ಲಿಲ್ಲ. ನಾವು ಕೇಳಿಕೊಂಡು, ನಮ್ಗೆ ಯಾರು ಅಷ್ಟು ಇದೂ ಇಲ್ಲ, ನಾವು ಅದನ್ನು ಕೇಳಿಕೊಂಡು ಹೋಗ್ಲಿಲ್ಲ. ನಾವು ಅವರು ಹೇಳಿದಕ್ಕೆ ಮಾತ್ರ ಅದಕ್ಕೆ ಅಕೌಂಟ್ಗೆ ನಂಬರ್ ಎಲ್ಲ ಕಳಿಸಿ ಅವರು ಒಂದು ಪರಿಹಾರ ಸಿಗ್ತದೆ ಎಂಬುದಾಗಿ ಬಯಸಿ ಹೋದದ್ದಲ್ಲ, ಅವರು ಹೇಳಿದಂತ ಮಾತನ್ನು ಕೇಳಿ ಹಾಕಿದಷ್ಟೇ. ಓಕೆ, ಈಗ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಆಗ್ತಾ ಬಂತು, ಎಲ್ಲವೂ ಕೂಡ ಮುಗೀತು. ಏನ್ ಮಾಡಿದ್ರಿ ಸರ್ ಆ ಸಂದರ್ಭ? ಎಲ್ಲರೂ ಕೂಡ ತಾವು ಮನೇಲಿದ್ರಾ? ಏನು ಸರ್? ಮಾರ್ಚ್ ಏಪ್ರಿಲ್ ಮೇ ತಿಂಗಳು ಲಾಕ್ಡೌನ್ ಟೈಮ್, ಎಲ್ಲವೂ ಕೂಡ ಮನೇಲಿದ್ರಾ ತಾವು? ಮನೆಯಲ್ಲೇ ಇದ್ದೀವಿ ಸರ್, ಮನೆಯಲ್ಲೇ ಇದ್ವಿ. ನಮ್ಗೆ ಯಕ್ಷಗಾನ ಇದ್ರೆ, ನಾನು ಒಂದು ಮಾತನ್ನು ಹೇಳ್ತೇನೆ ಸರ್. ಈ ಹೊತ್ತಿನಲ್ಲಿ ನಾನು ಯಕ್ಷಗಾನವನ್ನೇ ನಂಬಿಕೊಂಡು ಇದ್ದಂತ ಕಲಾವಿದ. ಬೇರೇನು ಕೆಲಸ ಇಲ್ಲ ನನಗೆ. ಯಾಕಂದ್ರೆ ನಾನು ಯಕ್ಷಗಾನದಲ್ಲಿ ಬರುವಂತಹ ಸಂದರ್ಭದಲ್ಲಿ ನಾನು ಯಕ್ಷಗಾನವನ್ನೇ ನಂಬಿಕೊಂಡು ಬಂದಂತ ಕಲಾವಿದ. ಕಲಾವಿದ ನನಗೆ ಏರುಪೇರು ನನ್ನಿಂದ ತಪ್ಪಾಗಿ ಮೇಳದಲ್ಲಿ ಕಲಾವಿದರಿಗೆ ಹೀಗೆ ಮಾಡಿರ್ಬೋದು. ಆದ್ರೆ ನನ್ನನ್ನು ಬೆಳೆಸಿದವರು ಬೇರೆಯವರು. ನನ್ನ ಭಾಗವತರು ಶೆಟ್ಟಿಗಾರ್ ಇದ್ದಾರೆ. ಥ್ಯಾಂಕ್ ಯು. ಎಸ್, ತಮ್ಗೆ ಕೂಡ ಸಮಸ್ಯೆ ಆಗಿದೆ ಅನ್ನೋ ಮಾತನ್ನು ತಾವು ಹೇಳ್ತಾ ಇದ್ದೀರಾ. ಆಗ್ಲೇ ನಾನು ಹೇಳಿದೆ ಒಂದು ಮಾತು, ಕಲಾ ಸೇವೆ ಅನ್ನುವಂಥದ್ದು ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿರೋ ನಮ್ಮ ಕರ್ತವ್ಯ. ಸೊ ಆ ಕೆಲಸವನ್ನು ನಾವು ಈಗ ಮಾಡಬೇಕಾಗುತ್ತೆ. ಅನೇಕ ಕರೆಗಳು ಬರ್ತಾ ಇದೆ. ಎಸ್ ಸರ್, ಮನೋಹರ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅನೇಕ ಜನರು ಕಷ್ಟದಲ್ಲಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಕಷ್ಟ ಇದೆ, ಸಂಕಷ್ಟದಲ್ಲಿದೆ. ತಾವು ಕೂಡ ಭಾವುಕರಾದ್ರಿ. ಈಗ ವಿಚಾರ ಏನಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು, ಇನ್ನು ಮುಂದಿನ ಕತೆ ಏನು ಅನ್ನುವಂಥ ಪ್ರಶ್ನೆ. ನಾನು ಈ ಸಂಘಟನೆ ಮಾಡಿದೆ ಯಾಕೆಂದ್ರೆ ಒಂದು ನನ್ನಿಂದ 100 ಜನ ಕಲಾವಿದರಿಗೆ ಈಗ ಒಂದು 10 ಕಾರ್ಯಕ್ರಮ ಒಂದು ಕಲಾವಿದರಿಗೆ ಸಿಕ್ಕಿದ್ರೆ 1,000 ರೂಪಾಯಿಗೆ ಕೊಟ್ಟರೆ ಅವನಿಗೆ 10 ದಿವಸದಲ್ಲಿ 1,000 ರೂಪಾಯಿ ಸಲ್ತದೆ. ಸಲ್ತದೆ. ಅದೇ ರೀತಿಯಲ್ಲಿ ಒಂದು 12 ಜನವನ್ನು ಸೇರಿಸಿ, ಒಂದು 15 ಜನವನ್ನು ಸೇರಿಸಿ, ಒಂದು ಪ್ರತಿಯೊಂದು ಕಡೆಯಲ್ಲಿ ಒಂದು 2ರಿಂದ 3 ಗಂಟೆಯ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಇಟ್ಟುಕೊಂಡ. ಅದರಲ್ಲಿ ಯಕ್ಷ ತುಳುಬರ್ಬ ಲೇಬಲ್ ನಲ್ಲಿ ಹಾಗೆ ನಾವೇ ನಮ್ಮ ಯೋಜನೆ ಅಂತ ಕೇಳಿದ್ರೆ ಈ 100 ಜನ ಕಲಾವಿದರಿಗೆ ಇದು ಹಣ ಮುಟ್ಟಬೇಕು. ಕಾರ್ಯಕ್ರಮ ಹೆಚ್ಚಾದ್ರೆ ಹೆಚ್ಚು ಕಲಾವಿದರಿಗೆ ಮುಟ್ಟಬೇಕು. ಇದರಲ್ಲಿ ನಾನು 30,000 ರೂಪಾಯಿ ವೀಳ್ಯದ ರೂಪದಲ್ಲಿ ಪಡೆದುಕೊಳ್ಳುವುದು. ನಾನು ಕಾರ್ಯಕ್ರಮ ಮಾಡುವವರಿಗೆ ಸಲಹೆ ಕೊಡುವುದೇನಂತ ಕೇಳಿದ್ರೆ, ಸರಿ ಸರ್, ಬರ್ತೇನೆ, ಮಾತಾಡ್ತೇನೆ ಮನೋಹರ್ ಸರ್ ಇದರ ಬಗ್ಗೆ. ಯಕ್ಷ ತುಳು ಪರ್ವದ ಬಗ್ಗೆ ಮನೋಹರ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅಂದ್ರೆ ಆಗ್ಲೇ ನಾವು ಹೇಳಿದ್ರೆ ಸಂಕಷ್ಟದಲ್ಲಿದ್ರೆ ಕಷ್ಟದಲ್ಲಿದ್ರೆ ಹೌದು. ಹಾಗಾದ್ರೆ ಏನು ಪರ್ಯಾಯವಾಗಿರುವಂತಹ ವ್ಯವಸ್ಥೆ? ಕಷ್ಟ ಇದೆ ಸರಿ, ಹಾಗಾದ್ರೆ ಕಷ್ಟದಿಂದ ಹೊರಗೆ ಬರೋದು ಹೇಗೆ, ಇದಕ್ಕೆ ವಿಧಾನ ಏನು ಅನ್ನುವಂಥದ್ದು ನಾವು ಕಂಡುಕೊಳ್ಬೇಕಾಗುತ್ತೆ. ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ನಮ್ಮಲ್ಲೇ ಇದೆ. ಆ ಒಂದು ಸಮಸ್ಯೆಗೆ ಪರಿಹಾರ ಬೇಕು ಅಂತ ನಿಟ್ಟಿನಲ್ಲಿ ಸಮಾನ ಮನಸ್ಕರು ಕಲಾವಿದರು ಸೇರ್ಕೊಂಡು ಮಾಡಿರುವಂತಹ ಒಂದು ಹೊಸ ಯೋಜನೆ. ಈ ಯೋಜನೆ ಏನನ್ನುವಂಥದ್ದು ನಾವು ಎಳೆಯಾಗಿ ನಾವು ಹೇಳ್ತೇವೆ ಇನ್ನು ಮುಂದಕ್ಕೆ. ಈ ಸಂದರ್ಭ ಎಲ್ಲ ಕಲಾಭಿಮಾನಿಗಳ ಪ್ರೋತ್ಸಾಹ ಇವರುಗಳಿಗೆ ಬೇಕಾಗಿದೆ. ಯಾಕಂದ್ರೆ ಇಷ್ಟು ದಿನ ಇಷ್ಟು ವರ್ಷ ನಮ್ಮ ಶ್ರೀಮಂತ ಕಲೆಯನ್ನ ಉಳಿಸಿ ಬೆಳೆಸಿದ್ದಾರೆ. ಇನ್ನು ಅವರುಗಳ ಸಂಕಷ್ಟ ಕಾಲದಲ್ಲಿ ಅವರ ಜೊತೆ ಇರುವಂತದ್ದು, ಅವರನ್ನ ಒಂದು ಪ್ರೋತ್ಸಾಹಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ, ಪರಮ ಕರ್ತವ್ಯ ಕೂಡ ಹೌದು. ಎಸ್, ಮಾತಾಡಬೇಕು. ಅದೇ ರೀತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಬೆಳ್ಳಿಪಾಡಿ ಅವರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಾನೊಮ್ಮೆ ಉಸ್ತುವಾರಿ ಸಚಿವರ ಕಾರ್ಯಕ್ರಮ ಇರುವಾಗ ಫೋನ್ ಮಾಡಿದ್ದೆ. ಕರೆಕ್ಟ್ ಸರಿ. ಮನೋಹರ್ ಸರ್ ನಮಸ್ತೆ. ನಮಸ್ತೆ. ಮಾತಾಡಿ ಸರ್, ಮಾತಾಡಿ. ಎಂತೆಲ್ಲ ರೀ? ಸೌಖ್ಯ ತೊಂದರೆ. ನಿಖಿಲನ ಬಗ್ಗೆ ಏನೊಂದು ತಿಂಗಳದು ಉಸ್ತುವಾರಿ ಸಚಿವರ ಬಗ್ಗೆ ಒಂದು ಕಾರ್ಯಕ್ರಮ ಇತ್ತು. ಆಯ್ತು, ಭೂತಾರಾಧನೆ, ನಾಟಕ ಕಲಾವಿದರಿಗೆ ನಿಖಿಲಿಗೆ ಮಾತ್ರ ಒಂಜಿ ಡೈಟಾಲ್ನ ಒಂಜಿ ಕೊರಡು ಅನ್ಪಡ ವಿಷಯ ಏನೇನು ಪ್ರಸ್ತಾವ ಅಂತೆ ಪಾತಿರ್ಲೆ ಯಾನ ವಿಶ್ವನಾಥ ಬೆಳ್ಳಿಪಾಡಿ ಅಶೋಕ್ ಸೆಟ್ರೆ ಇರ ಮಾತೆ ನಾನು ಮತ್ತೆ ಇಡ ಪರಿಚಯ ಪಡೆಯಿರಿ ಕುಮಾರ್ ಸರ್ತಿ ಅಂಚ ಸರ್ಕಾರದ್ದು ಬರ್ಪುಣ. ಹಲೋ, ಸರ್ಕಾರದ್ದು ಬರ್ಪುಣ ಏನು ಕಟ್ಟಡ ಕಾರ್ಮಿಕ ಸಂಘ, ನವ ಕಟ್ಟಡ ಕಾರ್ಮಿಕ ಸಂಘ ಪುತ್ತೂರು ಐತಲ ಉಪಾಧ್ಯಕ್ಷಿ ಹಣ ಒಂಜಿ 60% ಬತ್ತಿಂದಾತಿ.
ಓಕೆ ಓಕೆ ಸರ್ಕಾರದ ಸರಿ 60% ಬರ್ತಿಲ್ಲ ಇಟ್ಲ ನಕಾಲಿ ಕಟ್ಟಡ ಕಾರ್ಮಿಕರೇ ಜಾಸ್ತಿ ಆಯ್ತು. ನಮ್ಮ ಯಕ್ಷಗಾನ ನಾಟಕ ಅಥವಾ ಭೂತಾರಾಧನೆ ಸರಿ. Okay, sir. Thank you. ನಮ್ಮ ಕಲಾವಿದರು ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸರ್ಕಾರದ ಒಂದು ಏನು ಭತ್ಯೆ ಸಿಗುತ್ತೆ, ಸರ್ಕಾರದಿಂದ ಒಂದು ಅನುದಾನ ಸಿಗುತ್ತೆ, ಸಂಕಷ್ಟದಲ್ಲಿ ಸಹಾಯ ಸಿಗುತ್ತೆ ಅನ್ನುವಂಥದ್ದು ನೋಡಿದಾಗ ಇದು ಯಾರ್ಯಾರೋ ಕೈ ಸಿಗ್ತಾ ಇದೆ, ಸೇರ್ತಾ ಇದೆ ಅನ್ನುವಂಥದ್ದು ಈ ಒಂದು ವಿಚಾರದ ಬಗ್ಗೆ ಮೂವರು ಗಣ್ಯ ವ್ಯಕ್ತಿಗಳಿದ್ದಾರೆ. ಏನ್ ಹೇಳ್ತೀರಾ ಸರ್? ಸರ್ಕಾರದಿಂದ ಬರುವಂತದ್ದು ಅರ್ಹ ವ್ಯಕ್ತಿಗಳಿಗೆ ಸಿಗ್ತಾ ಇಲ್ಲ, ಏನ್ ಹೇಳ್ತೀರಾ? ಸರ್ಕಾರದಿಂದ ಘೋಷಣೆ ಮಾಡಿದಾಗ ಅದನ್ನೇ ಸರ್ಕಾರದಿಂದ ತಗೊಳ್ಳಿಕ್ಕೆ ಅಂತೇಳಿ ಕಾಯುತ್ತಾ ಇರುವವರು ಇದ್ದಾರೆ. ಅದೇ ಅಂತ ಕೇಳಿದ್ರೆ ಯಕ್ಷಗಾನದಲ್ಲಿ ಇದ್ದವರು ಈಗಿದ್ದವರೆಲ್ಲ ವಿದ್ಯಾವಂತರೇ, ಪೂರ್ಣ ಪ್ರಮಾಣದವರು ವಿದ್ಯಾವಂತರಲ್ಲ. ಈಗ ನವನೀಶ್ ಶೆಟ್ಟರ್ ಅಂತವರು ಸಲಹೆ ಕೊಟ್ಟಾಗ, ಅಶೋಕ್ ಶೆಟ್ಟರ್ ಅಂತವರು ಸಲಹೆ ಕೊಟ್ಟಾಗ, ಮತ್ತೆ ಇದರ ಬಗ್ಗೆ ತಿಳುವಳಿಕೆ ಇದ್ದಂಥ ಪಟ್ಲದವರ ಇತ್ಯಾದಿಯವರು ಸರ್ಕಾರದಿಂದ ಇಂಥದ್ದು ವ್ಯವಸ್ಥೆ ಬಂದಿದೆ, ಅದನ್ನು ನಾವು ಉಪಯೋಗ ಮಾಡಿಕೊಳ್ಳುವ ಅಂತೇಳಿ ಸಲಹೆ ಕೊಟ್ಟಾಗ ಅದನ್ನು ನಾವು ಫಾಲೋ ಮಾಡಬೇಕು. ಇಲ್ಲ ಇದ್ರೆ ಗೊತ್ತಿದ್ದವರ ಹತ್ರ ಕೇಳಬೇಕು. ಈಗ ಕೆಲವರು ಏನ್ ಹೇಳ್ತಾರೆ ಅಂತೇಳಿ, ಸರ್ಕಾರದಿಂದ ಹಣ ಬರ್ತದೆ, ನೀವು ಅದನ್ನ ಅರ್ಜಿ ಸಲ್ಲಿಸಿ ಅಂತ ಹೇಳಿ. ಸಣ್ಣ ವಿಷಯ, ನಾನು ಇದೇ 2,000 ರೂಪಾಯಿ ವಿಷಯ ಹೇಳ್ತೇನೆ. ನನಗೆ ನಿಜವಾಗಿ ನಾನು ವಿದ್ಯಾವಂತ ಅಲ್ಲ. ನನಗೆ ಬೋಂದಲ್ ಸತ್ಯಶೇಟ್ರ್ ಅವರು ಕಳಿಸಿಕೊಟ್ರು. ನಾನು ಅದನ್ನ ಏನ್ ಮಾಡಿದ್ದು ನೋಡಿದೆ. ನಾನು ಇದರ ಬಗ್ಗೆ ನನಗಿಂತ ಗೊತ್ತಿಲ್ಲಲ್ಲ ಮರೆ ಎಂತ ಮಾಡೋದು ಹೇಳಿ ಸೈಬರ್ಗೆ ಕೊಂಡೋಗಿ ನಾನು ಸೈಬರ್ನವ್ರ ಹತ್ರ ಕೊಟ್ಟು ನನ್ನ ಫೋಟೋ ಕೊಟ್ಟೆ, ಎಲ್ಲ ಅವ್ರ ಹತ್ರ ಫಿಲ್ಅಪ್ ಮಾಡಿಸಿ ಏನೆಲ್ಲ ಆಗ್ಬೇಕು ಎಲ್ಲ ಅದರಲ್ಲಿರುವ ಕಾನೂನುಗಳನ್ನು ಫಾಲೋ ಮಾಡಿ ಕಳಿಸಿದೆ. ನಾನು ಸೈಬರ್ನಲ್ಲಿ ಕಳಿಸಿ 10 ನಿಮಿಷ ಆಗಬೇಕಾದ್ರೆ ನನಗೆ ಬೆಂಗಳೂರಿಂದ ಫೋನ್ ಬಂತು. ಮನೋಹರ್ ಸರ್, ನಿಮ್ಮದು ಫೈಲ್ ಬಂದಿದೆ. ಕೆಲವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸರಿಯಾದ ಫೋನ್ ನಂಬರ್ ಕೊಡ್ಲಿಲ್ಲ, ಸರಿಯಾದ ಬ್ಯಾಂಕ್ ಅಕೌಂಟ್ ಕೊಡ್ಲಿಲ್ಲ. ಈಗ ನಾನು ಕಲಾವಿದ, ನನ್ನ ಅಕೌಂಟ್ ಕೊಡ್ಬೇಕೆ ಹೊರತು ನನ್ನ ಅಕ್ಕನದ್ದ ನನ್ನ ತಾಯಿದ್ದ ಕೊಟ್ರೆ ಆಗ್ತದ? ಅಂತದ್ರಲ್ಲಿ ಸರ್ಕಾರ ದೋಷ ಅಲ್ಲ, ಸರ್ಕಾರದವರ ದೋಷ ಅಲ್ಲ. ಮತ್ತೆ ಯಕ್ಷಗಾನವನ್ನೇ ಒಂದು ಎಂತ ವ್ಯಾಪಾರೀಕರಣ ಮಾಡಿಕೊಂಡು ಇರುವ ಕೆಲವರಿದ್ದಾರೆ. ಯಾರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಲವರಿದ್ದಾರೆ, ಅದು ತಪ್ಪು ಅಂತ ಹೇಳುದಿಲ್ಲ. ಅವರು ಇದರ ಪ್ರಯೋಜನ ಪಟ್ಟುಕೊಂಡಿದ್ದಾರೆ. 10 ವರ್ಷದ ಯಕ್ಷಗಾನದಲ್ಲಿ ಸೇವೆ ಮಾಡಿದವನಿಗೆ ಪಡ್ಕೊಳ್ಬಹುದು ಅಂತ ಹೇಳಿ ಬಂದಿದೆ. ಆದ್ದರಿಂದ 10 ವರ್ಷ ಅಂತ ಹೇಳಿ ಅವರ ದಾಖಲೆ ಏನಾದ್ರು ಉಂಟದು? ದಾಖಲೆ ಇಲ್ಲ. ಯಾವ ಮೇಳದಲ್ಲಿ ಇದ್ದ ಯಜಮಾನನ ಹತ್ತಿರ ನೀನು ತಿರುಗಾಟ ಮಾಡಿ ಅಂತ ಕೇಳಿದ ಉತ್ತರ ಉಂಟಾ? 10 ವರ್ಷ ನಾನು ಆಟದಲ್ಲಿ ವೇಷ ಮಾಡಿದ್ದೇನೆ, ಅಷ್ಟು ಮಾತ್ರ. ಉದಾಹರಣೆಗೆ ಕೆಲವು ಸಂಘ ಸಂಸ್ಥೆಗಳುಂಟು. ಸಂಘ ಸಂಸ್ಥೆಗಳಲ್ಲಿ ಕಲಿತಾ ಇದ್ದ ಮಕ್ಕಳ ಹೆಸರಿನಲ್ಲಿ ಹೋಗಿರ್ಬೋದು. ಸರಿ, ಮಕ್ಕಳ ಹೆಸರಿನಲ್ಲಿ ಹೋಗಿರ್ಬೋದು. ಈಗ ಉದಾಹರಣೆಗೆ ಒಂದು ನಾಟ್ಯ ಕಲಿಸುವ ಒಂದು ಗುರು ಇದ್ದಾನೆ, ಯಾರೇ ಆಗ್ಲಿ, ಅವ ಹೇಳ್ತಾನೆ ನಿಮ್ಮದೆಲ್ಲ ಒಂದು ಅರ್ಜಿ ಬರ್ದೆ ಹಾಕ್ಮಾರೆ ಅಲ್ವಾ, ಒಂದು 25 ಮಕ್ಕಳ ಆ ರೀತಿ ಹೋಗಿದೆ, ಹೋಗಿರ್ಲಿಕ್ಕೂ ಸಾಕು. ಏನ್ ಹೇಳ್ತೀರಾ ತಾವು? ನಾನು ಹೇಳುವ ಮಾತೆಂತ ಗೊತ್ತುಂಟ, ಈಗ 10 ವರ್ಷದಿಂದ ಕೆಳಪಟ್ಟವರಿಗೆ ಇಲ್ಲ, ಈ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. ಯಕ್ಷಗಾನವನ್ನೇ ನಂಬಿಕೊಂಡು ಈಗ ಅದನ್ನೇ ಜೀವನ ಮಾಡ್ತೀನಿ ಅಂತ ಬಂದ ಕಲಾವಿದ ಅದೆಷ್ಟೋ ಮಂದಿ ಇದ್ದಾರೆ. ಈಗ 10 ವರ್ಷ ಅಂದ್ರೆ ಒಂದೊಂದೇ ಅಂತ ಮೊದಲು 10 ವರ್ಷಕ್ಕೆ ಕೆಳಪಟ್ಟವ ಮಾತ್ರ ಕಲಾವಿದ ಅಂತ ಹೇಳಲಿಕ್ಕೆ ಆಗುದಿಲ್ಲ. 10 ವರ್ಷಕ್ಕಿಂತ ಸರ್ವಿಸ್ ಕಮ್ಮಿ ಇದ್ದವನು ಕೂಡ ಕಲಾವಿದ, ಅವನು ಕೂಡ ಅದನ್ನೇ ನಂಬಿ ನಮ್ಮ ಸಂಸಾರದಲ್ಲಿ ಹೇಳಿಕೊಂಡು ನಾನು ಯಕ್ಷಗಾನಕ್ಕೆ ಹೋಗಿ ದುಡಿಯುತ್ತೇನೆ ಅಂತ ಹೇಳಿ ಬಂದವನು. ಆದರೆ ಈಗ ಆ ಸರ್ವಿಸ್ ಕಮ್ಮಿ ಆದಂತ ಮಕ್ಕಳಿಗೆ ಇಲ್ಲ ಅಂತ ಆಗುವಾಗ ಅದು ಬಹಳ ಚಿಂತೆ. ಯಾಕಂದ್ರೆ ನಾನು ಹೇಳುದು ಯಕ್ಷಗಾನವನ್ನೇ ನಂಬಿ ಅದನ್ನೇ ವ್ಯವಸಾಯ ಜೀವನದಿಂದ ನಂಬಿ ಅಂತ ಪ್ರತಿಯೊಬ್ಬ ಕಲಾವಿದನ ಸಿಗಲೇಬೇಕು. ಯಾಕಂತ ಹೇಳಿದ್ರೆ ಅವ್ರು ತುಂಬಾ ಬೇಸರದಲ್ಲಿದ್ದಾರೆ. ಯಾಕಂದ್ರೆ ನಾವು ಬೇರೆ ಉದ್ಯೋಗ ಇಲ್ಲ, ನಾವು ಯಕ್ಷಗಾನವೇ ನಂಬಿಕೊಂಡು ಬಂದಿದ್ದೇವೆ. ನಮ್ದು 7 ವರ್ಷ 5 ವರ್ಷ ಅದೇ ಭಾಗ್ಯವರೆಗೂ ನಮ್ಗಿಲ್ವಾ, ನಾವು ಕಲಾವಿದರಲ್ವಾ? ಈ ಮಾತನ್ನ ಕೇಳೋಕೆ ತುಂಬಾ ನೋವಾಗ್ತದೆ ನನಗೆ, ನಿಜವಾಗ್ಲು. ಎಸ್ ಸರ್, ಎಸ್. ಇದು ಅವ್ಯವಸ್ಥೆ ಎಲ್ಲಿ ತನಕ ಇದೆ ಅನ್ನುವಂಥದ್ದು. ಸರ್, ತಮ್ಗೆ ಈ ಸರ್ಕಾರದಿಂದ ಬಂದಿರುವಂತದ್ದು ಅನುದಾನ ಏನಾದ್ರು ಬಂದಿದ್ಯಾ? ಹೇಗೆ ಬಂದಿದೆ? ಓಕೆ, ಅನೇಕ ಜನರು ಹೇಳ್ತಾ ಇದ್ರೆ ಇದ್ರ ಅವ್ಯವಸ್ಥೆ ಇದೆ ಅನ್ನುವಂಥದ್ದು, ಏನ್ ಹೇಳ್ತೀರಾ ಸರ್? ಯಾಕೆಂದ್ರೆ ಅದು ಹೌದು. ಯಾಕಂದ್ರೆ ಈಗ ಅವರು ಮಾಡುವಾಗ ವ್ಯವಸಾಯದ ತಿರುಗಾಟದ ಕಲಾವಿದರು ಅಂತ ಇದ್ದಾರೆ. ಈಗ ಅವರು ಹೇಳಿದಾಗ 20 ಮೇಳದ ಕಲಾವಿದರಿದ್ದಾರೆ. ಅವರ ಕಲಾವಿದರ ಹೆಸರು ನೀವು ಯಾವ ಮೇಳದಲ್ಲಿ ನೀವು ತಿರುಗಾಟ ಮಾಡಿದ್ದೀರಿ ಆ ಯಜಮಾನನಲ್ಲಿ ಕನ್ಫರ್ಮ್ ಮಾಡಿ, ಹೌದು ಅವ ತಿರುಗಾಟ ಮಾಡಿದ್ದು ಹೌದಂತ. ಯಾಕೆಂತ ಹೇಳಿದ್ರೆ ಈಗ ಎಷ್ಟೋ ಮಂದಿ ಹವ್ಯಾಸಿಗಳರು ಅವರಿಗೆ ಹಗಲಿಗೆ ಕೆಲಸ ಮಾಡಿ ಕೆಲಸ ಉಂಟು, ಕಂಪನಿಯೋ ಆಫೀಸೋ ಇನ್ನಿತರ ಯಾವುದೇ ಕೆಲಸ ಮಾಡಿ ರಾತ್ರಿಗೆ ಒಂದು ವೇಷ ಮಾಡ್ತಾರೆ. ಅವನಿಗೆ 2 ರೀತಿಯ ಸಂಭಾವನೆ ಉಂಟು. ಈಗ ಉದಾಹರಣೆಗೆ ಎಷ್ಟೋ ವ್ಯವಸಾಯ ಮಾಡೋ ಮೇಳಗಳಲ್ಲಿ ಯಕ್ಷಗಾನವನ್ನೇ ನಂಬಿದಂಥ ಕಲಾವಿದರು ಇರೋದು. ಯಾಕೆಂದರೆ
ರಾತ್ರಿ ಹೊತ್ತು ತಿರುಗಾಟ ಮಾಡಿ ಹಗಲು ಹೊತ್ತು ಹೋಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವ ಬರಬೇಕು, ಮನೆಯಲ್ಲಿ ಮಲಗಬೇಕು, ಸಂಜೆ ಹೇಳಬೇಕು, ಆಟಕ್ಕೆ ಹೋಗ್ಬೇಕು. ಅಲ್ಲಿ ಹೋಗಿ ನಾನು 12 ಗಂಟೆಗೆ ಮನೆಗೆ ಬರ್ತೇನೆ ಅಂತ ಹೇಳಿ ಸಾಧ್ಯ ಇಲ್ಲ. ಅಲ್ಲಿ ಹೋಗುವಾಗ ಒಂದು ವೇಷ ಅಂತ ಹೇಳು, ಹೋಗುವಾಗ 2 ವೇಷಕ್ಕೂ ಇಷ್ಟ ಆಗಿರ್ತದೆ. ಆಟ ಆಡಿಸೋದು ಕಾಂಡೆ ಒಂಜಿ, ಈಗ ಉದಾಹರಣೆ ಒಂದು ತುಳು ಪ್ರಸಂಗ ಆದ ಕೂಡಲೇ ಸ್ವಾಮೀಜಿ ಶಬರಿಮಲೆ ಅವ್ರದ್ದು ಆಟ ಇರ್ತದೆ. ಕಾಂಡೆ ಕೊಂಚ ವಾವರ ಮೋಕ್ಷ ಮಾಲ್ಪೋಡಿ ಅಂಕಲಿಗೆ ಯಜಮಾನರು ಬರ್ತಾರೆ, ಭಾಗವತಾರೆ. ಕಾಂಡೆ ಒಂದು ಎಂಚಿನಲ್ಲ ಅವಿಗೆ ಅರ್ಧ ಗಂಟೆದ ವಾವರ ಮೋಕ್ಷ ಅವಡಿಗೆ ಎಂಚಿನ ಮಾಲ್ಪಣು ಅಂದ ಆಯಿಲ್ಲ ತಿಮ್ಮಿಲ್ಲ ಲಿಸ್ಟ್ ಮಾಡಿಸ್ತು. ಅವ ಹೋಗಿ ಹೇಳ್ತಾನೆ, ನಾನು ರಾತ್ರಿ 1 ಗಂಟೆ ಮನೆಗೆ ಬರ್ತಾನೆ. ಬೆಳಿಗ್ಗೆ ಆಗುವಾಗ ಅವನಿಗೆ ಭಾಗವತ ಲಿಸ್ಟ್ ಬೇರೆ ಬರ್ತದೆ. ಈ ಪ್ರಸಂಗ ಮುಗಿದ ಕೂಡಲೇ 4:15 ಗಂಟೆಯಿಂದ ವಾವರ ಉಂಟು ಮಾರೆ ಅಂತ. ಅವ ಮನೆಗೆ ಹೋಗುವುದು ಯಾವಾಗ, ಅಲ್ಲಿ ಹೋಗಿ ಮಲಗುವುದು ಯಾವಾಗ. ಹಾಗಾಗಿ ತಿರುಗಾಟದ ಕಲಾವಿದರು ವ್ಯವಸಾಯ ಮಾಡೋದು ಈಗ ಉದಾಹರಣೆ ತಿರುಗಾಟದ ಮೇಳದು ಬೇರೆ ಉಂಟು. ಅದರೊಟ್ಟಿಗೆ ಕೆಲವು ಹವ್ಯಾಸಗಳು ಅವರಿಗೆ ಕೊಡಬೇಕು. ಆದರೆ ಅದರಲ್ಲಿ ತಿರುಗಾಟದ ಕಲಾವಿದರನ್ನು ನೋಟೆಡ್ ಮಾಡಿ ಅವರಿಗೆ ಕೊಡಬೇಕಿದೆ ಅಂತ ನಮ್ಮ ಅನಿಸಿಕೆ. ರೈಟ್ ಸರ್, ಅವ್ಯವಸ್ಥೆ ಆಗಿದೆ ಅನ್ನೋದು ತಮ್ಮ ಅಭಿಪ್ರಾಯ. ಎಸ್ ಸರ್, ಮಾತಾಡ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಎಸ್, ಈಗ ವಿಚಾರಕ್ಕೆ ನೇರವಾಗಿ ನಾನು ಬರ್ತೇನೆ. ಆಗ್ಲೇ ನಾವು ಹೇಳಿದ್ವಿ, ಈ ಯಕ್ಷಗಾನ ರಂಗ, ಯಕ್ಷಗಾನ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ ಅಂತ ಬಂದಾಗ ಏನು ಪರ್ಯಾಯ ವ್ಯವಸ್ಥೆ, ಹಾಗಾದ್ರೆ ಇದಕ್ಕೆ ದಾರಿ ಏನಿದೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಕೊರೋನಾದೊಂದಿಗೆ ಜೀವನ ಅನ್ನುವಂತಹ ಮಾತನ್ನ ಸರ್ಕಾರ ಹೇಳಿದೆ, ಕೊರೋನಾದೊಂದಿಗೆ ಜೀವನ ಮಾಡ್ತಾ ಇದ್ದೇವೆ, ಆದ್ರೆ ಹೇಗ್ ಮಾಡ್ಬೇಕು ಅನ್ನೋದು ಸರ್ಕಾರ ಇನ್ನೂ ಕೂಡ ಹೇಳಿಲ್ಲ. ಹಾಗಾದ್ರೆ 3 ತಿಂಗಳು ಕಳೆದೋಯ್ತು. ಅಂದ್ರೆ ಆ ಸಂದರ್ಭಗಳಲ್ಲಿ ಆಟ, ಯಕ್ಷಗಾನ ಎಲ್ಲವೂ ಕೂಡ ನಡೀತಾ ಇತ್ತು, ಆದ್ರೆ ಈಗ ಇನ್ನೂ ಇಲ್ಲ ಅನ್ನುವಂಥದ್ದು. ಆದ್ರೆ ಮಳೆಗಾಲ ಬಂತು ಅಂತ ಬಂದಾಗ ಗಾನ ವೈಭವಗಳು, ತಾಳಮದ್ದಳೆಗಳು ಅಲ್ಲಲ್ಲಿ ನಡೆಯುತ್ತೆ ಅಲ್ವಾ. ಆ ಸಂದರ್ಭ ಹೊರ ದೇಶದವರು ಕರೀತಾರೆ, ಮುಂಬೈ ಅವರು ಈ ರೀತಿ ಕರೀತಾರೆ, ಬೆಂಗಳೂರವರು ಕರೀತಾರೆ. ಅಲ್ಲಿ ಹೋಗಿ ಪ್ರದರ್ಶನಗಳು ಇರುತ್ತೆ, ಇಂಡೋರ್ಗಳಲ್ಲಿ, ಒಳಾಂಗಣಗಳಲ್ಲಿ. ಆದ್ರೆ ಈ ಬಾರಿ ಅದಕ್ಕೂ ಕೂಡ ತಡೆ ಬಿದ್ದಿದೆ. ಯಾಕಂದ್ರೆ ಕೊರೋನಾ ಇದೆ ಅನ್ನುವಂಥದ್ದು, ಅನೇಕ ಕಟ್ಟುನಿಟ್ಟಿನ ನಿಬಂಧನೆಗಳಿದೆ. ಹಾಗಾದ್ರೆ ಈ ಕಲಾವಿದರ ಕಥೆ ಏನು ಅನ್ನುವಂತಹ ಪ್ರಶ್ನೆ ಮತ್ತೊಮ್ಮೆ ನಮ್ಮ ಕಣ್ಣ ಮುಂದೆ ಬರುತ್ತೆ. ಇದಕ್ಕೆ ಪರ್ಯಾಯವಾಗಿ ಒಂದು ಉತ್ತರ ಎಂಬಂತೆ ಯಕ್ಷ ತುಳು ಪರ್ಬ ಮಂಗಳೂರು, ದಕ್ಷಿಣ ಕನ್ನಡ ಇವರ ಒಂದು ಹೊತ್ತಿಗಿಂದ ಒಂದು ಸಮಾನ ಮನಸ್ಕರ ತಂಡ ಏನಿದೆ, ಕಲಾವಿದರ ತಂಡ, ಒಂದು ಹೊಸ ಯೋಜನೆಯಿಂದ ಮುಂದೆ ಬಂದಿದೆ. ಅಂದ್ರೆ ಈ ಒಂದು ಯೋಜನೆ ನಿಜವಾಗ್ಲೂ ಕೂಡ ಪುಣ್ಯದ ಕೆಲಸ. ಯಾರೆಲ್ಲ ಈ ಒಂದು ಯೋಜನೆಗೆ ಕೈ ಹಾಕ್ತಾರೆ, ಯಾರೆಲ್ಲ ಈ ಯೋಜನೆಗೆ ಪ್ರೋತ್ಸಾಹ ಕೊಡ್ತಾರೆ, ಪುಣ್ಯದ ಕೆಲಸ. ಯಾಕಂದ್ರೆ ಈ ಯೋಜನೆಯ ಹಿಂದೆ 100 ಅಶಕ್ತ ಕಲಾವಿದರು ಏನಿದ್ದಾರೆ, 100 ಅಶಕ್ತರ ಕಲಾವಿದರ ಕಣ್ಣೀರೊರೆಸುವಂತಹ ಒಂದು ಪುಣ್ಯದ ಕೆಲಸ ಈ ಯೋಜನೆಯ ಹಿಂದಿದೆ. ನಿಜವಾಗ್ಲೂ ಕೂಡ ಹೆಮ್ಮೆಯಾಗುತ್ತೆ. ಸ್ವಾಭಿಮಾನಿ ಯಕ್ಷಗಾನ ಕಲಾವಿದರು ನಮ್ಮ ಕಣ್ಣ ಮುಂದೆ ಇದ್ದಾರೆ. ಎಸ್, ಏನು ಯೋಜನೆ, ಏನು ಕತೆ ಅನ್ನೋದು ಎಲ್ಲವೂ ಕೂಡ ಕೇಳಬೇಕಾಗುತ್ತೆ. ಎಸ್ ಸರ್, ಅಧ್ಯಕ್ಷರು ಏನ್ ಹೇಳ್ತೀರಾ ಸರ್? ಏನು ಈ ಯಕ್ಷಗಾನ ಯಕ್ಷ ತುಳು ಪರ್ಬದ ಈ ಒಂದು ಯೋಜನೆ? ನಾನು ಈ ಯೋಜನೆ ಹಾಕೊಂಡದ್ದು ನನಗೊಬ್ಬನಿಗೆ ಸಿಗಬೇಕು ಅಂತೇಳಿ ಅಲ್ಲ. ನನ್ನ ಮೇಲೆ ಪ್ರೀತಿ ಇಟ್ಟು ಕೊಡುವವರು, ಮಲ್ಲಿಯವರ ಮೇಲೆ ಪ್ರೀತಿ ಇಟ್ಟು ಕೊಡುವವರು, ಇಲ್ಲದ್ರೆ ಭಾಗವತರ ಮೇಲೆ ಪ್ರೀತಿ ಇಟ್ಟು ಕೊಡುವವರು. ಈಗ ಎಲ್ಲರೂ ಹೋಗಿ ಒಂದು ಕೊಡುವವರ ಹತ್ತಿರ ಹೋಗ್ತಾರೆ, ಸ್ವಾಭಾವಿಕ. ಒಬ್ರು ಯಾರೋ ಕೊಡ್ತಾರೆ ಅಂತ ಹೇಳಿದ್ರೆ ಅವರ ಹತ್ತಿರ ಹೋಗ್ತಾರೆ. ಮತ್ತೆ ನಾನು ಹೇಳ್ತೇನೆ, 6 ಕೊರ್ಪೇರೆ ಹೋಗು ಅಂತ ಹೇಳ್ತೇವೆ. ಆದ್ರೆ ಅವರಿಗೆ ಹಿಂಸೆ ಆಗ್ತದೆ. ಅದಕ್ಕೆ ನಾವು ಹುಡುಕಿದ ದಾರಿ ಏನಂತ ಕೇಳಿದ್ರೆ, ಈಗ ನನ್ನ ಒಬ್ಬರು ಅಭಿಮಾನಿ ಇದ್ರೆ ಅವ್ರ ಹತ್ರ ಹೇಳ್ತೇನೆ, ನೀವು ಒಬ್ಬರೇ ಹಾಕ್ಬೇಡಿ ಹಣ, ಒಂದು 30 ಜನ ಸೇರಿ 30 ಜನ ಸೇರಿ 1,1,000 ಹಾಕಿ, 1,1,000 ಹಾಕಿ 30,000 ರೂಪಾಯಿ ನಮಗೆ ಕೊಡಿ. ಅದ್ರಲ್ಲಿ ಆ 30,000ದ ಲೆಕ್ಕಾಚಾರವನ್ನ ಅದೇ ವೇದಿಕೆಯಲ್ಲಿ ನಾನು ಹೇಳ್ತೇನೆ. ಹೇಗೆ ಅಂತ ಕೇಳಿದ್ರೆ, ಒಂದು 5,000 ರೂಪಾಯಿ ಇದರಲ್ಲಿ ಭಾಗವಹಿಸದೇ ಇರುವ ಕಲಾವಿದನಿಗೆ ಕರೆದು ಕೊಡ್ತೇನೆ ನಾನು. ಇದರಲ್ಲಿ ಭಾಗವಹಿಸದೇ ಇರುವ ಕಲಾವಿದ. ಮತ್ತೆ ಇದರಲ್ಲಿ 10 ಕಾರ್ಯಕ್ರಮಕ್ಕೆ ಈ ಒಂದು 13 ಜನವನ್ನು ಕರೀತೇನೆ ನಾನು. 13. ಈ 13 ಜನಕ್ಕೆ ಮತ್ತೆ ಉಳಿದ 25,000ದಲ್ಲಿ 5,000 ರೂಪಾಯಿ ಡ್ರೆಸ್ ಮತ್ತು ಲೈಟಿಂಗ್ ಹೋಗ್ತದೆ. 20,000ವನ್ನು ABC ಮಾಡ್ತೇನೆ ನಾನು. ABC ಯಾಕೆಂದ್ರೆ ಇದೆ, ಒಂದು ಪ್ರಥಮ ಕಲಾವಿದ, ಸೆಕೆಂಡ್ ಕಲಾವಿದ, ಸಣ್ಣ ಕಲಾವಿದ ಅಂತ ಎಲ್ಲರನ್ನು ಒಂದೇ ಲೆಕ್ಕ ನೋಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಒಬ್ಬನಿಗೆ ಈಗ 1,000 ರೂಪಾಯಿ ಕೊಟ್ರೆ ಅವನಿಗೆ 10 ಕಾರ್ಯಕ್ರಮಕ್ಕೆ 10,000 ಸಿಕ್ಕಿತ್ತು 10 ದಿವಸದಲ್ಲಿ. 10 ದಿವಸದಲ್ಲಿ. ಹೌದು. ಹಾಗಿರುವಾಗ ಅವನಿಗೆ ಒಂದು ಪ್ರಯೋಜನಕ್ಕೆ ಬರ್ತದೆ. ಆ ರೀತಿಯ ಸ್ವರೂಪ ಹಾಕಿಕೊಂಡು 100 ಜನಕ್ಕೆ ಇದು ಸಲ್ಲಬೇಕು. ಯಾವ ರೀತಿ ಅಂತಂದ್ರೆ 30 ಆಟದ ಯೋಜನೆ. ಈಗ ಸದ್ಯಕ್ಕೆ 30 ಆಟ ಆದಾಗ ಈ 13 ಜನದ ಹಾಗೆ 69 ಜನ ಕಲಾವಿದರಿಗೆ ಸಂದಿತ್ತು. 40 ಜನ ಕಲಾವಿದರಿಗೆ ಸಂದಿತ್ತು. ಮತ್ತೆ 5,000ದ ಹಾಗೆ 30 ಜನ ಕಲಾವಿದರಿಗೆ ಸಂದಿತ್ತು. ಮತ್ತೆ ಇದರಲ್ಲಿ ಭಾಗವಹಿಸುವುದೇ ಅಂದ್ರೆ ಅವರನ್ನೇ ಕರೆಯುವುದು, ಇವರನ್ನೇ ಕರೆಯುವುದಿಲ್ಲ, ಎಲ್ಲರನ್ನು ಕರೀತೇನೆ. ತೆಂಗುತಿಟ್ಟಿನಲ್ಲಿ ಇದ್ದ ಕಲಾವಿದರನ್ನು ಎಲ್ಲರನ್ನು ಅವರಿಗೆ ಮೊನ್ನೆ ಒಬ್ಬನ ಹತ್ರ ಕೇಳಿದೆ ನಾನು, AB ಮಾಡ್ತೇನೆ, ಅಷ್ಟದ ಕಲಾವಿದ ಕೇಳಿದ, ABಯಲ್ಲಿ ನಾನು ಯಾವುದಕ್ಕೆ ಸೇರ್ತೇನೆ ಅಂತ. ನೀನು Bಗೆ ಸೇರ್ತೇನೆ ಅಂತ ಹೇಳಿದ. ಅದು ನಾನೇನು Aಗೆ ಸೇರುವುದಿಲ್ವಾ ಅಂತ ಕೇಳಿದ. ಆಗ ನಾನು ಹೇಳಿದೆ, ನೀನು Aಗೆ ಸೇರುದಾದ್ರೆ ನಾನೇನು ಅಂತ ಕೇಳಿದೆ.
ಯಾಕೆಂದ್ರೆ ನನ್ನ ಮೇಳದಲ್ಲಿ ದುಡಿದ ಕಲಾವಿದ ಅವ. ಎಸ್ ಎಸ್ ಓಕೆ 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 ಕಾರಣ ಏನು ಅಂತ ಕೇಳಿದ್ರೆ ಅವನ ಮನೆಯಲ್ಲಿ ಅಡಿಕೆ ಆಗ್ತದೆ. ಓಕೆ ಅದೇ ನಾನು ಕಡಬ ರಾಮಚಂದ್ರ ಹತ್ರ ಕೇಳಿದೆ, ಅವ ಶ್ರೀಮಂತ, ಮನೆಯಲ್ಲಿ ಉಂಟು, ಹೀಗೆ ಉಂಟು ಕಾರ್ಯಕ್ರಮ, ನೀನು ಬರ್ಬೇಕು. ನಾನು ಬರ್ತೇನೆ, ಬರ ನನ್ನಿಂದ ಏನಾಗ್ಬೇಕು ಅಂತ ಕೇಳಿದ. ಹಾಗೆ ನಾನು ಮತ್ತೊಂದು ಯೋಜನೆ ಹಾಕಿದ್ದೇನೆ. ಈ ಶ್ರೀಮಂತ ಕಲಾವಿದರು ಬಂದು ಭಾಗವಹಿಸ್ತಾರಲ್ಲ, 10 ದಿನ ಭಾಗವಹಿಸುವಾಗ ಆ ಶ್ರೀಮಂತ ಕಲಾವಿದನ ಹತ್ರ ಕೇಳುದು, ಒಂದು ದಿನದ ಸಂಬಳ ನೀನು ಬಿಡಬಹುದಾ? 10 ದಿನ 10 ದಿವಸದಲ್ಲಿ 10 ಜನ ಹಾಗೇ ಬಿಟ್ಟಾಗ ಆ 10,000ವನ್ನು ಮತ್ತಿಬ್ರು ಕಲಾವಿದರಿಗೆ ಹಂಚಿಕೊಡು. ಓಕೆ 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 ಅದ್ಭುತ. ಎಸ್ 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 ಅಷ್ಟೊತ್ತಿಗೆ ನಾವು ಅಭಿಮಾನಿಗಳ ಹತ್ರ ಬೇಡುವ ಅವಶ್ಯಕತೆ ಬರುವುದಿಲ್ಲ. ಸರಿ ಸರಿ ಹೌದು. ನಮ್ಮದು ಯಾವುದೋ ಒಂದು ಈಗ ಕಿಟ್ಟು ಕೊಟ್ರು, ಎಲ್ಲ ಕೊಟ್ಟಿದ್ದಾರೆ ಅಭಿಮಾನಿಗಳು ಒಂದೊಂದು ರೀತಿಯಲ್ಲಿ. ಅಶೋಕ್ ಶೆಟ್ರು 2 ಸಲ ಕಿಟ್ಟು ಕೊಟ್ರು. ಈಗ ಪಟ್ಲದವರು ಬೇರೆ ಬೇರೆ, ಅವರಿಗೆ 25-100 ಫೋನ್ ಬರ್ತಾ ಉಂಟು, ಒಂದೊಂದು ರೀತಿಯಲ್ಲಿ ಕಲಾವಿದರಿಗೆ ಕೊಡ್ತಾ ಇದ್ದಾರೆ. ಹಾಗೆ ಅಂತ ಯಾವ ಮೇಳದ ಯಜಮಾನ ಅವರ ಮೇಳದವರಿಗೆ ಸ್ಪಂದಿಸಿರ್ಬೋದು. ನಾನು ನನ್ನದೊಂದು ಪ್ರಶ್ನೆ ಉಂಟು, ನೀವು ಅದನ್ನು ಎಷ್ಟಕ್ಕೆ ತಗೊಳ್ತೀರಿ ಅಂತ ಹೇಳಿ ಗೊತ್ತಿಲ್ಲ. ಕಟೀಲು ಮೇಳದ ಸಂಪಾದನೆ ಅಂದ್ರೆ ತೆಂಕುತಿಟ್ಟಿನ ಕಲಾವಿದರಿಗೆ ಸಂಬಂಧಪಟ್ಟ ಸಂಪಾದನೆ, ಕಲಾವಿದರಿಗೆ ಸಂಬಂಧಪಟ್ಟ ಸಂಪಾದನೆ. 6 ಮೇಳದ ಸಂಪಾದನೆ ಕ್ಷೇತ್ರಕ್ಕೆ ಸಲ್ತದಲ್ಲ, ಅದು ಎಷ್ಟು ಅಂತ ಹೇಳುವ ಲೆಕ್ಕವನ್ನು ಅವರಿಗೆ ಗೊತ್ತುಂಟು, ಅದು ಬೇಡ. ಅದರಲ್ಲಿ ಕಟೀಲು ಮೇಳದವರಿಗೆ ಮಾತ್ರ ಅಲ್ಲ, ಈ ಹೊತ್ತಿನಲ್ಲಿ ಕಷ್ಟದಲ್ಲಿರುವಂತ, ಅಂದ್ರೆ ಈಗ ಸಂಬಳ ಸಿಗದ ಕಲಾವಿದರಿದ್ದಾರಲ್ಲ, ಅವರಿಗೆ ಒಂದು ತಿಂಗಳಿಗೆ ಒಂದು 10,000 ರೂಪಾಯಿಗೆ ಕರೆದು ಕೊಡ್ತಿದ್ರೆ, ಬಡಗಿನಲ್ಲಿ ಹಾಗೆ ಮಾಡ್ಲಿ. ಈಗ ಮಂದಾರ್ತಿ ದೇವಸ್ಥಾನದ ಮೇಳ ಉಂಟು, ಮಾರಣಕಟ್ಟೆ ಉಂಟು, ಸರಿ, ಅವರು ಸಹ ಹಾಗೆ ಮಾಡ್ಲಿ. ಕಲಾವಿದರಿಗೆ ಎಲ್ಲಾ ಹೊತ್ತಿನಲ್ಲಿ ಎಲ್ಲ ಕಲಾವಿದರು ನಮ್ಮವರು ಅನ್ನುವಂತ ಒಂದು ಭಾವನೆ, ಎಲ್ಲ ಕಲಾವಿದರನ್ನ ಬೆಳೆಸಬೇಕು ಉಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಲ್ವಾ ಅವರಿಗೆ. ಹೌದು, ಅದಕ್ಕೆ ನಾನು ಕಂಡ ದಾರಿ ಒಂದೇ, ನಾವು ಬೇಡುದು ಬೇಡ, ನಾವು ಹೋಗಿ ನಮಗೆ ನಾವು ಒಂದು ಕಾರ್ಯಕ್ರಮ ಕೊಡುವ, ಅವರ ಕೈಯಿಂದ ತಗೊಳ್ಳುವ. ಅಷ್ಟೊತ್ತಿಗೆ ಎಲ್ಲರಿಗೂ ಈಗ ಹೊತ್ತಿನಲ್ಲಿ ಭಾರವಿ, ಈಗ ಹೋಟ್ಲಿನವರಿಗೆ ಭಾರ ಅಂದ್ರೆ ಹೋಟ್ಲು ಬಂದಾಗಿದೆ, ಎಲ್ಲರಿಗೂ ಸಮಸ್ಯೆ. ಅವನ ಹತ್ರ ಹೋಗಿ ನನಗೆ ಒಂದು ಆಟೋ ಕೊಡಿ, 30,000 ಕೊಡಿ ಅಂತ ಕೇಳಲಿಕ್ಕೆ ಆಗುದಿಲ್ಲ. ನಾನು 2-3 ವಿಭಾಗಗಳನ್ನು ಕಂಡಿದ್ದೇನೆ. ಈಗ ನನ್ನ ಇಲ್ಲಿ ಕಾರ್ಯಕ್ರಮ ಮಾಡುವ ಹೊತ್ತಿನಲ್ಲಿ ನಾನು ಯೋಜನೆ ಮಾಡಿ ಇವ್ರ ಹತ್ರ ಬಂದು ಹೇಳಿದೆ, ನಾನು ಸ್ವಾಮಿ ಹೀಗುಂಟು ಎಂತ ಮಾಡುದು. ಅಷ್ಟೊತ್ತಿಗೆ ಅವರು ಹೇಳಿದ್ರು, ನನ್ನ ಕಾರ್ಯಕ್ರಮ ಒಂದು 5 ಕಾರ್ಯಕ್ರಮ ನಾನು ಕೊಡ್ತೇನೆ, ನನಗೊಂದು ದೊಡ್ಡ ನಿಧಿ ಸಿಕ್ಕಿದಾಗ. ಓಕೆ ಸರ್, ಬರ್ತೇನೆ. ಎಸ್ ಸರ್, ನಮ್ಮ ವ್ಯವಸ್ಥಾಪಕರಿದ್ದಾರೆ ಸರ್. ಈ ಸಂದರ್ಭ, ಈ ಒಂದು ಯೋಜನೆಯ ಬಗ್ಗೆ ತಾವು ಏನ್ ಹೇಳ್ತೀರಿ? ಅಂದ್ರೆ ತಾವು ಯಕ್ಷಗಾನ ಮೇಳವನ್ನು ಕೂಡ ನಡೆಸುವವರು, ವ್ಯವಸ್ಥಾಪಕರು ಕೂಡ ಹೌದು, ತಮಗೆ ಅನುಭವ ಇದೆ. ಹಾಗಾಗಿ ಈ ಒಂದು ಯೋಜನೆ ಒಂದು ಒಳ್ಳೆಯ ಯೋಜನೆ, ಒಳ್ಳೆಯ ಆಲೋಚನೆ ಇರುವಂತದ್ದು. ಏನ್ ಹೇಳ್ತೀರಾ ಸರ್? ಎಸ್ ಸರ್, ಬಿಫೋರ್ ದಟ್ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಓಕೆ, ಅನೇಕ ಕರೆಗಳು ಬರ್ತಾ ಇದೆ, ಅವರ ಒಂದು ಅಭಿಪ್ರಾಯಗಳನ್ನು ಕೂಡ ನಾವು ಸಂಗ್ರಹ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಓಕೆ ಓಕೆ, ಕಲಾವಿದರಂತೆ ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಎಸ್ ಸರ್, ಏನ್ ಹೇಳ್ತೀರಾ ಸರ್ ಈ ಒಂದು ಯೋಜನೆಯ ಬಗ್ಗೆ? ಯಾಕಂದ್ರೆ ಯಕ್ಷ ತುಳುಬರ್ಬದ ಅಧ್ಯಕ್ಷರು ಅನುಭವಿಗಳು, ನಾನು ಅವರ ವೇಷ ನೋಡಿ ಬೆಳೆದವರು, ಎಲ್ಲರಿಗೂ ಸ್ಫೂರ್ತಿದಾಯಕ. ಇದಕ್ಕಿಂತ ಎಷ್ಟೋ ಸಮಯದಿಂದ ಅವರು ಎಷ್ಟೋ ಉತ್ತಮ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಅದೆಷ್ಟೋ ಕಲಾವಿದರು ಸಹಕಾರ ಮಾಡಿದ್ದಾರೆ. ಅವರ ಜೀವನವನ್ನು ಹತ್ತಿರದಿಂದ ನಾನು ಕಂಡವ. ಈ ಸಮಯದಲ್ಲಿ ಈ ಪರಿಸ್ಥಿತಿ ಏನ್ ಮಾಡಬಹುದು ಅಂತ ನನ್ನ ಕೇಳಿದ್ರು. ನಾನು ಹೇಳುವ, ಅಣ್ಣ ನೀವು ಮಾಡ್ತಿರೋದನ್ನ ನಾನು ಇದ್ದೀನಿ ಜೊತೆಗೆ, ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ, ನೋಡುವ, ಮಾಡುವ ಪ್ರಯತ್ನ ನಮ್ಮದು, ಫಲ ಕೊಡುವ ಭಗವಂತ. ನಿಮ್ಮ ಯೋಚನೆ 10 ಮನಸ್ಸಿಗೆ ಸೂಚನೆ ಅಂತ ಆಗ್ಲಿ ಅಂತ ಹೇಳಿದೆ. ಈಗ ನಾವು ಕೇಳ್ತಾ ಇದ್ದೇವೆ, ನಾವು ಬೇಡುವುದಲ್ಲ, ನಮ್ಮ ದುಡಿಮೆ, ನಾವು ದುಡಿದು ದುಡಿಮೆ ಇಲ್ಲ ಅಂತ ಕಲಾವಿದರಿಗೆ ಕೊಡಬೇಕನ್ನಂತ ಮನೋಭಾವನೆ ನಮ್ದು. ಒಂದೇ ಮನೋಭಾವನೆ ನಮ್ದು, ಏನಂದ್ರೆ ಇದರಲ್ಲಿ ಲಾಭ. ಮಾತಾಡುವಂತ ನಾಲಿಗೆ ಏನು ಮಾತಾಡ್ತದೆ, ಅದೇ ಆಚಾರವಿಲ್ಲದ ನಾಲಿಗೆ ನೀಚ ಬುದ್ಧಿಯ ಹೇಳುವ ಮಾತುಂಟು. ಆದ್ರೆ ಹೇಳುವ ಮಾತಿಗೆ ನಾವು ಹೆದರುವುದಿಲ್ಲ, ಪ್ರಯತ್ನ ಮಾಡ್ತೇವೆ. ನಮ್ಮ ಅಧ್ಯಕ್ಷರು ಮಾಡಿದಂತ ಕಾರ್ಯ ಸ್ಫೂರ್ತಿ ಆಗ್ಬೇಕು, ಚಲನೆ ಇಲ್ಲದಂತ ಯಕ್ಷಗಾನ ಚಲಿಸಬೇಕು. ನಮ್ಮ ಯಕ್ಷಗಾನ, ಈ ಯಕ್ಷ ತುಳುಬರದ ಅಧ್ಯಕ್ಷ ಡಿ ಮನೋಹರ್ ಕುಮಾರ್ ಎಲ್ಲರೂ ಗುರುತಿಸಿದ್ದಾರೆ. ಇನ್ನು ಒಂದು ಶ್ರೇಷ್ಠ ವ್ಯಕ್ತಿ ಮಾಡಿದಂತ ಈ ಕೊರೋನಾದ ಸಮಯದಲ್ಲಿ ಯಾವ ಮುಂದೆ ಬರಲಿಲ್ಲ ಇಂತ, ಅದು ಕೂಡ ದಾನಿಗಳಿಂದ ಕೇಳಿ ಅವರ ವಿಷಯ ತಿಳಿಸಿ ಅವರಿಗೆ ಅದನ್ನೆಲ್ಲ ಸಾದರಪಡಿಸಿ ನಮ್ಮ ಕಲಾವಿದರ ಕಷ್ಟ ಏನಂತ ಹೇಳಿ ಅವರಿಗೆ ಮನದೊಟ್ಟು ಮಾಡಿ ಅದರ ಬಗ್ಗೆ ಸರಿಯಾಗಿ ಚಿಂತನೆ ಮಾಡಿ ಯಕ್ಷಗಾನ ಪ್ರದರ್ಶನವನ್ನು ಕೊಟ್ಟು ಅವರು ಕೊಟ್ಟಂತ ಆ ಕಾಣಿಕೆಯನ್ನು ಎಲ್ಲಾ ಕಲಾವಿದರಿಗೆ ಕೊಟ್ಟು, ಅದುವೇ ನಮಗೆ ತೃಪ್ತಿ.
ಬೇರೆ ಏನಿಲ್ಲ ನಮಗೆ. ನಿಜವಾಗ್ಲು ಸರ್ ಅಭಿಮಾನ ಬಂತು ಅವರ ಮಾತು ಕೇಳಿದಾಗ, ನಿಜವಾಗ್ಲೂ ಕೂಡ ಅಭಿಮಾನ ಬಂತು. ಯಾಕಂದ್ರೆ ಈ ಒಂದು ಸಂದರ್ಭಗಳಲ್ಲಿ, ಸಂಕಷ್ಟದ ಸಂದರ್ಭಗಳಲ್ಲಿ ಯಾರು ಮುಂದೆ ನಿಂತು ನಡೆಸ್ತಾನೆ ಅವನು ನಿಜವಾದ ನಾಯಕ ಅನ್ನುವಂತಹ ಮಾತುಗಳು. ಈ ಸಂದರ್ಭಗಳಲ್ಲಿ ಬೇಕು ಬೆನ್ನೆಲುಬು, ಈ ಸಂದರ್ಭಗಳಲ್ಲಿ ಬೇಕು ಪ್ರೋತ್ಸಾಹ, ಈ ಸಂದರ್ಭಗಳಲ್ಲಿ ಬೇಕು ಇಂತಹ ಶಕ್ತಿ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಭರತ್ ಶೆಟ್ಟಿ ಅಂತ, ಮೂಡುಬಿದ್ರಿ. ಭರತ್ ಶೆಟ್ಟಿ ಅವರು, ಮೂಡುಬಿದ್ರೆ. ನಮಸ್ತೆ ಭರತ್ ಶೆಟ್ಟಿ ಅವರೇ, ಮಾತಾಡಿ ಸರ್, ಮಾತಾಡಿ. ನಾವು ಯಕ್ಷಗಾನದ ತುಂಬಾ ಅಭಿಮಾನಿ, ಶಂಕು ಬಡಗಿದ್ದು. ಅದರಲ್ಲಿಯೂ ತೆಂಕಿನಲ್ಲಿ ಡಿ ಮನೋಹರ್ ಕುಮಾರ್ರ ಕಟ್ಟ ಅಭಿಮಾನಿ. ಎರಡು ಮಾತಿಲ್ಲ. ಮತ್ತೆ ಏನಂತ ಹೇಳಿದ್ರೆ, ಆ ಒಂದು ಕೊರೋನಾ ಒಂದು ಕಾಯಿಲೆ ಬಂದು ಕಲಾವಿದರಿಗೆ ತುಂಬಾ ಅದರಿಂದ ಇದಾಗಿದೆ, ತೊಂದರೆ ಆಗಿದೆ ಈ ಸಲ. ಅಂದ್ರೆ ಗವರ್ಮೆಂಟ್ ಇಂದ, ಸರ್ಕಾರದಿಂದ ಸೌಲಭ್ಯ ಕೆಲವರು ವಂಚಿತರಾಗಿದ್ದಾರೆ. ಪೇಪರ್ ಅಲ್ಲಿ ಉದಯವನ್ನೆಲ್ಲ ನೋಡಿದೆ ನಾನು ಮೊನ್ನೆಲ್ಲ. ಕೆಲವರು ಅರ್ಜಿ ಹಾಕಿದ್ದು ಸರಿಯಾಗಿ ಇದಾಗ್ಲಿಲ್ಲ ಅಂತ. ನಾನು ನನ್ನ ಅಭಿಪ್ರಾಯ ಏನಂತಿದ್ರೆ, ಕಲಾವಿದರು ಯಕ್ಷಗಾನವನ್ನೇ ಕಲೆಯನ್ನೇ ನಮ್ಗೆ ಕೆಲವರು ಜೀವನ ಸಾಗಿಸ್ತಿದ್ದಾರೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ನಾನು ಸರ್ ಈಗ ಭರತ್ ಶೆಟ್ಟಿ ಅವರೇ ತಾವು ಯಕ್ಷಗಾನ ಕಲಾಭಿಮಾನಿ ಅನ್ನುವಂತ ತಾವು ಹೇಳಿದ್ರಿ ಅಲ್ವಾ? ಹೌದಾ? ಸೊ ಈ ರೀತಿ ಈ ಸಂದರ್ಭ ನನ್ನೊಂದು ಪ್ರಶ್ನೆ, ಈ ಒಂದು ಯೋಜನೆ ತಾವು ಕೇಳ್ಪಟ್ರ ಏನು ಅಂತ ಹೇಳಿದ್ದು? ಯೋಜನೆ ಅಂತ ಹೇಳಿದ್ರೆ ಇದು ಅದೇ ನನ್ಗೆ ವಾಟ್ಸಪ್ ಇದು ಬಂದಿತ್ತು ಇವತ್ತು. ಅಂದ್ರೆ ಏನಂತ ಹೇಳಿದ್ರೆ, ಇದು ನಮ್ಮ ಕುಟದಲ್ಲಿ 7 ಗಂಟೆಗೆ ಇದರನ್ನು ನೇರ ಪ್ರಸಾರ, ಅಂದ್ರೆ ನಾವು ನೇರ ಮಾತುಕತೆ ಅದರಲ್ಲಿ ಇದು ಮಾಡ್ಬೋದಂತ. ರೈಟ್. ಓಕೆ ಸರ್, ಈಗ ಓಕೆ ಏನ್ ಹೇಳ್ತೀರಾ ಈ ಸಂದರ್ಭ? ಕಲಾವಿದರು ಸಂಕಷ್ಟದಲ್ಲಿದ್ದಾರೆ. ಸೊ ಈ ಸಂಕಷ್ಟವನ್ನ ಹೋಗಲಾಡಿಸಬೇಕು, ಕಲಾವಿದರ ಬಾಳು ಬೆಳಕಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಯೋಚನೆಯಿಂದ, ಆಲೋಚನೆಯಿಂದ ಮುಂದೆ ಬಂದಿದ್ದಾರೆ ಈ ಒಂದು ತಂಡ. ಈ ಸಂದರ್ಭ ತಾವು ಕಲಾಭಿಮಾನಿ ಆಗಿದ್ದೀರಾ, ತಾವು ಯಕ್ಷಗಾನವನ್ನ ಅತಿಯಾಗಿ ಪ್ರೀತಿಸ್ತೀರಾ ಅನ್ನೋ ತಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ. ಹಾಗಾದ್ರೆ ಈ ಸಂದರ್ಭ ಏನ್ ಮಾಡ್ಬೇಕು? ಯಕ್ಷಗಾನ ಕಲಾವಿದರು ಇಂತಹ ಕಲಾರಾಧನೆಯನ್ನು ಪ್ರೋತ್ಸಾಹ ಮಾಡ್ಬೇಕು ಅಂತ ಹೇಳಿದ್ರೆ, ಇಂಥ ಕಲೆಯನ್ನು ಪ್ರೋತ್ಸಾಹ ಮಾಡ್ಬೇಕಾದ್ರೆ ಈಗಿನ ಪರಿಸ್ಥಿತಿಯಲ್ಲಿ, ಅಂದ್ರೆ ಬಾಕಿ ಟೈಮ್ ಅಲ್ಲಿ ಮೇಳದ ಯಜಮಾನರು ಕಲಾವಿದರಿಗೆ ವೇತನವನ್ನು ಕೊಡ್ತಾರೆ, ಸರಿ ಅಲ್ಲ? ಈಗ ಮೇಳವೇ ಬಂದಾಗಿದೆ. ಆವಾಗ ಈಗ ಯಾವುದು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಯಕ್ಷಗಾನ ಮತ್ತೆ ಇದು ಕಂಬಳ ಕ್ರೀಡೆಯನ್ನು ಬಹಳ ಅದ್ದೂರಿಯಾಗಿ ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕಂತ ಹೇಳ್ತಾರೆ, ಬಾಯಲ್ಲಿ ಕೊಚ್ಚಿಕೊಳ್ತಾರೆ ವಿನಃ ಇಂಥ ಸಂದರ್ಭದಲ್ಲಿ ಅವರು ಉಪಕಾರ ಮಾಡಬೇಕು ಕಲಾವಿದರಿಗೆ. ಇದು ನನ್ನ ಅಭಿಪ್ರಾಯ. ಸರಿಯಾ? ನಿಜವಾಗ್ಲು ಹೇಳಿದ್ ನಾನು. ಅದಕ್ಕೆ ಒಂದು ಸರ್ಕಾರ ಎಷ್ಟಾಗ್ತದೆ ಎಷ್ಟು ಕಲಾವಿದರಿದ್ದಾರೆ ಅವರಿಗೆ ಸಿಗುವಂತ ಸೌಲಭ್ಯವನ್ನು ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ಕರುಣಾಕರ್ ಶೆಟ್ಟಿಗಾರ್ ಸರ್, ಏನ್ ಹೇಳ್ತೀರಾ ಸರ್ ಈ ಒಂದು ಯೋಚನೆಯ ಬಗ್ಗೆ, ಆಲೋಚನೆ ಬಗ್ಗೆ, ಈ ಒಂದು ಯೋಜನೆ ಬಗ್ಗೆ? ಎಸ್ ಸರ್, ಕೊರೋನಾ ಎಂಬಂತ ಒಂದು ವೈರಸ್ ಇನ್ನು ನಮ್ಮ ವಿಶ್ವಕ್ಕೆ ಪ್ರಪಾತ ಅಂದ್ರೆ ಮಹಾಮಾರಿಯಾಗಿ ಬಂದ ಒಂದು ಮಳೆ ನೆರೆ ಬಂದಾಗ, ಆ ಸಮಯದಲ್ಲಿ ನಾವೆಲ್ಲ ಕಲಾವಿದರು ಎಲ್ಲರೂ ಕೊಚ್ಚಿ ಹೋಗುವಂತಹ ಸ್ಥಿತಿಯಲ್ಲಿದ್ದೇವೆ. ಆ ಸಮಯದಲ್ಲಿ ನಮಗೆ ಪ್ರಪ್ರಥಮವಾಗಿ ಪಟ್ಲ ಸತೀಶ್ ಶೆಟ್ಟರ್ ಕಡೆಯಿಂದ ನಮಗೆ ಕಿಟ್ ಕೊಟ್ಟರು, ಅದರಿಂದ ಸಂತೋಷವಾದೆವು. ಅದರಲ್ಲಿ ಇನ್ನಿತರ ಸಂಘ ಸಂಸ್ಥೆಗಳು ನಮಗೆ ಕಿಟ್ ಅನ್ನು ಕೊಟ್ಟವು, ಅದರಿಂದ ಸಂತೋಷವಾದರು. ಅದು ಇದು ಮುಗಿಯುವ ಲಕ್ಷಣಕ್ಕೆ ಬರಲಿಲ್ಲ. ಇನ್ನು ಹೋಗ್ತಾನೆ ನಾವು ಒಂದೇ ನನಯಪ್ಪ ಶುರು ಹಾಕೊಂಡು ನವೆಂಬರ್ಗೂ ಶುರುವಾವ ಮರಿಯಲಾಡು ಚಿಕ್ಕಮೇಳ ಪೋವಳ್ಯ ಅದೇ ಒಂದು ಚಿಂತೆಯಲ್ಲಿರುವಾಗ ಡಿ ಮನೋಹರ್ ಕುಮಾರ್ ನಮಗೆ ಫೋನ್ ಮಾಡಿದರು. ಕರುಣಾಕರ ಶೆಟ್ಟಿಗಾರ ನಮ್ಮ ಇಂಚಂಚು ಒಂಜಿ ನಮ್ಮ ಆವಾಗ ಹೇಳಿದ ಕಾರ್ಯಕ್ರಮ ಮಲ್ಪುಗ ಯಕ್ಷ ತುರು ಪರ್ವ ಬಂದ ಲೇಬಲ್ ಅಡಿಟ್ಟು ನಮ್ಮ ಒಂಜಿ ಕಲಾವಿದರಿಗಾದ ನಮ್ಮ ತಿರ್ಗ ಅವರು ಹೇಳಿದಾಗೆ ಈಗ ನಮ್ಮ ಒಂದು 30,000 ವೀಳ್ಯದಲ್ಲಿ ಈ ರೀತಿಯ ಬಜೆಟ್ ಅನ್ನು ನಾವು ಮಂಡನೆ ಮಾಡುವ, ನಾವೆಲ್ಲದಕ್ಕೆ ತಿರುಗಾಡುವ. ಅದಕ್ಕೆ ನಾನು ಅವರ ಹತ್ರ ಹೇಳಿದೆ, ಮನೋಹರಣ್ಣ ನೀವು ಈ ರೀತಿ ಮಾಡುವುದಾದರೆ ನಿಮ್ಮೊಟ್ಟಿಗೆ ನಾನು ಸದಾ ಸಿದ್ಧನಾಗಿದ್ದೇನೆ, ಎಲ್ಲಿ ಬೇಕು ತಿರುಗಿ ಬರ್ತೇನೆ, ನನ್ನಿಂದ ಆಗುವಷ್ಟು ರೀತಿಯ ಕ್ಯಾಂಪ್ಗಳನ್ನು ಮಾಡುವ, ನಮ್ಮೂರಿಗೆ ಬನ್ನಿ ತಿರುಗುವ. ನಾನು ಇಷ್ಟೇ ಹೇಳೋದು, ನಮ್ಮ ಕಲಾವಿದರಿಗೆ ಸಂಕಷ್ಟದ ಸಮಯದಲ್ಲಿ ಡಿ ಮನೋಹರ್ ಕುಮಾರ್ ಅವರ ಅಧ್ಯಕ್ಷತೆಯ ಯಕ್ಷ ತುಳು ಪರ್ಬಂತ ಒಂದು ಈ ಸಂಸ್ಥೆ ಯಕ್ಷ ಸೇವೆ ಎಂಬಂತ ಒಂದು ಅಡಿಯಲ್ಲಿ ತಿರುಗಾಟಕ್ಕೆ ನಾವು ಹೊರಟಿದ್ದೇವೆ. ಕಲಾ ಅಭಿಮಾನಿಗಳು ಹಾಗೆ ಯಕ್ಷಗಾನ ಕಲಾವಿದರು ಹಾಗೂ ಎಲ್ಲರೂ ನಮಗೆ ಸರ್ವ ರೀತಿಯ ಸಹಕಾರವನ್ನು ಕೊಟ್ಟು ಅವರವರ ಊರಿನಲ್ಲಿ ಒಂದೊಂದು ಯಕ್ಷಗಾನ ಸೇವೆಯನ್ನು ಮಾಡಿಸಿ ಕಲಾವಿದನಿಂದ ಕಲಾವಿದನಿಗಾಗಿ ದುಡುವಂತಹ ಸಂಸ್ಥೆಗೆ ಎಲ್ಲರೂ ಸಹಕಾರವನ್ನು ಕೊಡಬೇಕಾಗಿ ನಾನು ಎಲ್ಲರಲ್ಲಿ ಕೇಳಿಕೊಳ್ತೇನೆ. ಹಾಗೆ ಮನೋಹರ್ ಕುಮಾರ್ ಈ ಕಾರ್ಯ ಸಾಧನೆಗೆ ನಾನು ತುಂಬಾ ಮೆಚ್ಚುಗೆ ಪಡೆದಿದ್ದೇನೆ. ಎಲ್ಲರೂ ಇದಕ್ಕೆ ಬೆಂಬಲಿಸಬೇಕಂತ ನಾನು ಕೇಳಿಕೊಳ್ತೇನೆ. ಎಸ್ ಸರ್ ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ?
ಓಕೆ ಸರ್, ಕರೆ ಧ್ವನಿ ಕೇಳ್ತಾ ಇದೆಯಾ ಸರ್? ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕಲಾವಿದರು ಕರೆ ಮಾಡಿದ್ರು, ಆದ್ರೆ ಸ್ವಲ್ಪ ಸಮಸ್ಯೆ ಇದೆ, ನೆಟ್ವರ್ಕ್ ಸಮಸ್ಯೆ ಇದೆ. ಸರ್, ಈಗ 30,000 ವೀಳ್ಯದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಹಾಗಾದ್ರೆ ಹೇಗೆ ನಡೆಯುತ್ತೆ? 30,000 ವೀಳ್ಯದಲ್ಲಿ 100 ಜನ ಕಲಾವಿದರಿಗೆ, ಅಶಕ್ತ ಕಲಾವಿದರಿಗೆ ಸಹಾಯ ಮಾಡುವಂಥದ್ದು ಒಂದು ಒಳ್ಳೆಯ ಯೋಜನೆ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. 100 ಜನ ಕಲಾವಿದರಿಗೆ ಸಹಾಯ ಸಿಗುತ್ತೆ ಅಂತ ಹೇಳಿದ್ರೆ. ಸೊ ಯಾವ ರೀತಿ 30,000 ವೀಳ್ಯದಲ್ಲಿ ಒಂದು ಇವರಿಗೆಲ್ಲ ಅದೇ ರೀತಿ ಏನೆಲ್ಲ ಬರುತ್ತೆ ಸರ್? ಅಂದ್ರೆ ಮೊದಲಾಗಿ ಬರುತ್ತೆ ಸುದೀರ್ಘವಾಗಿರುವಂತಹ ಒಂದು ಡ್ಯೂರೇಷನ್ ಇದೆಯಾ, ಅಥವಾ ಯಾವ ರೀತಿ ಕಾಲಾವಕಾಶ, ಸಮಯಾವಕಾಶ, ಈ ಒಂದು ಯಕ್ಷಗಾನ ಏನ್ ಕತೆ? 2.5 ಗಂಟೆ ಅಥವಾ 3 ಗಂಟೆ. 2.5 ಅಥವಾ 3 ಗಂಟೆ. ಅದರಲ್ಲಿ 13 ಅಥವಾ 14 ಜನ ಕಲಾವಿದರು ಭಾಗವಹಿಸೋದು, ಮತ್ತೊಬ್ಬ ಕೆಲಸದವ. 15 ಜನ ಬೇಕು. ಈ 15 ಜನಕ್ಕೆ ಇದ್ರೆ 10 ಕಾರ್ಯಕ್ರಮ ಕೊಡ್ತೇನೆ ನಾನು. 10 ಕಾರ್ಯಕ್ರಮ ಸಿಕ್ಕಿದ್ರಲ್ಲಿ ಇದರಲ್ಲಿ ಅವರಿಗೆ ಪ್ರಯೋಜನ ಸಿಗ್ತದೆ. ಇದರಲ್ಲಿ ಭಾಗವಹಿಸಿದವನಿಗೆ 5,000 ಕೊಡ್ತೇನೆ ಹೇಳಿದೆ. ನನ್ನದಲ್ಲ, ಈ ಕಾರ್ಯಕ್ರಮ ಮಾಡಿ ಕೊಟ್ಟವರಿಗೆ. ಆ ರೀತಿಯಲ್ಲಿ 30 ಮಾಡುವಾಗ ಈಗ ಟೋಟಲ್ ಒಂದು 40 ಆದ್ರೂ ಆಗ್ಬೋದು. ಈಗ 100ರಲ್ಲಿ ನಿಲ್ಲಿಸುವುದಿಲ್ಲ ನಾನು. ಎಷ್ಟು ಕಾರ್ಯಕ್ರಮ ನನ್ನನ್ನು ಪ್ರೀತಿಯಿಂದ ಕರೆದು ಕೊಡ್ತಾರೆ ಅವರಿಗೆ. ಈಗ ಮತ್ತೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇನೆ. ಕೆಲವರು ನನ್ನ ಆತ್ಮೀಯರು, ಕೆಲವರು ಒಂದು ಕಾರ್ಯಕ್ರಮ ನನ್ನ ಲೆಕ್ಕದಲ್ಲಿ ಇರ್ಲಿ ಅಂತ ಹೇಳಿದವರು ಇದ್ದಾರೆ. ನನ್ನ ಆತ್ಮೀಯರು ಕೆಲವರು ಒಂದು ಕಾರ್ಯಕ್ರಮ ನನ್ನ ಲೆಕ್ಕದಲ್ಲಿ ಇರ್ಲಿ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ. ಹಾಗೆ ಕೆಲವರ ಹತ್ರ ನಾನು ಮನೋರಂಜನೆ ಈ ಸಲ ಆಗುದಿಲ್ಲ ಅಂತ ಹೇಳಿದವರಿಗೆ ಸಲಹೆ ಕೊಟ್ಟಿದ್ದೇನೆ. ನೀವು ಒಂದು 6 ಜನ ಸೇರಿ 5,000 ಹಾಗೆ ಮಾಡಿ. ಇಲ್ಲ, ನೀವು ಒಂದು 10 ಜನ ಸೇರಿ ಈ ರೀತಿ ಮಾಡಿ. ಮತ್ತೆ ಮತ್ತು ಕೆಳಮಟ್ಟದಲ್ಲಿ ಸ್ವಲ್ಪ ಪಾಪದ ರೀತಿಯಲ್ಲಿ ಇರುವವರಿಗೆ ನಾನು ಈಗ ಒಬ್ಬರ ಹತ್ರ ಹೇಳಿದೆ, ನೋಡು ಮರೆ, ಒಂದು 30 ಜನ ಸೇರಿ 1,100 ಹಾಕಿ, ಇಲ್ಲ ಒಂದು 40 ಜನ ಸೇರಿ 800 ರೂಪಾಯಿ ಹಾಕಿ. ಈ ರೀತಿ ಮಾಡಿ ನೀವು ನಮಗೆ ಕಲಾವಿದರ ಬಗ್ಗೆ ಒಂದು ಚಿಂತನೆ ಮಾಡುವ ಒಂದು ವ್ಯವಸ್ಥೆ ಮಾಡಿ. ಇದು ಖಂಡಿತ ಆಗ್ತದೆ. ಯಾಕೆಂತ ಕೇಳಿದ್ರೆ ಯಾರಿಗೂ ಭಾರ ಆಗುವುದಿಲ್ಲ. ಒಂದು ಲೀಡರ್ಶಿಪ್ ಬೇಕಾದ ನಮಗೆ ಒಂದು ಊರಿನಲ್ಲಿ. ನಾನು ಅಶೋಕ್ ಶೆಟ್ಟರ್ ಹತ್ರ ಹೇಳಿದೆ, ನಿಮ್ಮ ಊರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿಸಿ. ಅವ್ರು ಹೇಳಿದ್ರು, ನಾನು ಅವ್ರ ಹತ್ರ ಇವರ ಹತ್ರ ಎಲ್ಲ ಕೇಳಿ ಆಯ್ತು, ಇನ್ನು ಯಾರು ಅದಿಲ್ಲ, ನಿಮ್ಮ ಹೆಸರಿನಲ್ಲಿ ಒಂದು ಆಗಬೇಕು, ಸರಪಾಡಿಯವರ ನಿಮ್ಮ ಹೆಸರಿನಲ್ಲಿ ಆಗ್ಬೇಕು, ಉಳಿಪಾಡಿಯವರ ಹತ್ರ ಹೇಳಿ. ಮತ್ತೆ ನಾನು ಇವ್ರ ಹತ್ರ ಹೇಳಿದೆ, ನಾವು ನಮ್ಮ ನಾಡಿನ MLA ಅವರ ಮನೆಗೆ ಹೋಗುವ. 14 ಜನ MLA ಅವರು ಇದ್ದಾರೆ ಸರ್. ನಮಗೆ 14 ಕಾರ್ಯಕ್ರಮ ಅವರು ಕೊಡ್ಲಿ. ಒಪೋಸಿಟ್ MLA ಅವರು ಇದ್ದಾರೆ ಸೋತವರು, ಅವರ ಮನೆಗೆ ಹೋಗ್ತೇವೆ ನಾವು. ಪುಣ್ಯದ ಕೆಲಸ, ನಾವು ಅವರ ಮನೆ ಬಾಗಿಲಿಗೆ ಹೋಗ್ತೇವೆ. ಅವರ ಮನೆ ಬಾಗಿಲು ಮಾತ್ರ ನಮಗೆ ತೆರೆದಿಡಬೇಕು. ಯಾಕೆಂದ್ರೆ ಅವರು ಬಂದ್ರು ಅಂತೇಳಿ ಅವರು ನಮ್ಮನ್ನು, ನಾನು ನಿನ್ನೆ ಹೇಳಿದ್ದೇನೆ, ನಾನು ಭರತ್ ಶೆಟ್ಟಿ ಅವರಿಗೆ ನಿನ್ನೆ 3 ಸಲ ಫೋನ್ ಮಾಡಿದ್ದೆ. ಅವರು ಬಿಸಿ ಇರ್ಬೋದು, ಅದು ಬೇರೆ. ಹಾಗೆ ನಾನು ಫೋನ್ ಮಾಡ್ತಾ ಇದ್ದೇನೆ. ಮಂತ್ರಿಗಳಿಗೆ ಫೋನ್ ಮಾಡಿದೆ, ಶ್ರೀನಿವಾಸ ಪೂಜಾರಿ ಅವರಿಗೆ, ಎಲ್ಲರಿಗೂ ಫೋನ್ ಮಾಡಿ. ನಾನು ಹೇಳುದು, ನಮ್ಮದು ಸುದ್ದಿ ಸಿಕ್ಕಿದಾಗ ನಮ್ಮ ಲೆಕ್ಕದಲ್ಲಿ ಆಟೋ ಇಂತಲ್ಲಿ ದೇವಸ್ಥಾನದಲ್ಲಿ ಮಾಡಿ ಅಂತೇಳಿ ಅವರಾಗಿ ಕರೆದು ಹೇಳಿದ್ರೆ ಅದರಷ್ಟು ದೊಡ್ಡ ಸಂತೋಷ ಬೇರೇನಿಲ್ಲ. ಅಂದ್ರೆ ನಾವು ಎಲ್ಲರಿಗೂ ವಾಟ್ಸ್ಆಪ್ ನಲ್ಲಿ ಕಳಿಸಿದ್ದೇವೆ, ಫೇಸ್ಬುಕ್ ನಲ್ಲಿ ಉಂಟು, ಎಲ್ಲದರಲ್ಲಿ ಉಂಟು. ಅವರು ನೋಡ್ತಾರೆ. ನೋಡಿದ ಕಲಾವಿದ ಯಾವುದೋ ಒಂದು ಉದ್ದೇಶದಲ್ಲಿ ಹೊರಟಿದ್ದಾರೆ, ಅವ ತಿನ್ಲಿಕ್ಕೆ ಬೇಕಾಗಿ ಹೊರಟದ್ದಲ್ಲ, 10 ಕಲಾವಿದರಿಗೆ ಹಂಚಲಿಕ್ಕೆ ಬೇಕಾಗಿ ಹೊರಟವ ಅಂತೇಳಿ ಮನದಟ್ಟು ಮಾಡಿದ್ರೆ ಸಾಕು. ಅವರು 14 28 ಜನ MLA ಅವರು ನಮ್ಮ ಈ ನಾಡಿನಲ್ಲಿದ್ದಾರೆ. 28 ಆಟ ಕೊಟ್ಟರೆ ಸಾಕು ನನಗೆ. ನಾನು 100 ಕಲಾವಿದರಿಗೆ ನಾನು ಹಂಚ್ತೇನೆ. 2 ಜನ MP ಗಳಿದ್ದಾರೆ. ನಾನು ಇದನ್ನೇ ಹೇಳಿದೆ, ಕಲಾವಿದರು ಸರ್ಕಾರದಿಂದ ಸಿಕ್ಲಿಲ್ಲ ಅಂತೇಳಿ ಬೊಬ್ಬೆ ಹಾಕುದು ಬೇಡ. ಒಂದೊಂದು ದೇವಸ್ಥಾನಗಳಲ್ಲಿ ನೀವು ಆ ದೇವಸ್ಥಾನದಲ್ಲಿ ಮಾಡಿ. ಈಗ ಶ್ರೀನಿವಾಸ ಪೂಜಾರಿ ಕುಂದಾಪುರದಲ್ಲಿ ಒಂದು ಕುಂದೇಶ್ವರ ದೇವಸ್ಥಾನದಲ್ಲಿ ಮಾಡಪ್ಪ, ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಸಾಕು. ಹಾಗೆ ಸರ್ಕಾರದ ವತಿಯಿಂದ ಎಂಡೋಮೆಂಟ್ ಆಗಿ ನಡೆಯುವಂತ ಕ್ಷೇತ್ರಗಳುಂಟು. ನಾನು ಕಳೆದ ವರ್ಷ ಸ್ವಾಮಿ ಕಣ್ಣೀರಿಟ್ಟಿದ್ದೇನೆ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಾನು ಆಟ ಮಾಡಿ ಬಂದಿದ್ದೇನೆ. ನನಗೆ 1 ಬಿಡಿ ಕಾಸು ಕೊಡ್ಲಿಲ್ಲ. ಆಡಳಿತ ಮುಕ್ತೇಶ್ವರರು ಬರಲಿಲ್ಲ. ನನ್ನನ್ನು ಆಟ ಮಾಡ್ಲಿಕ್ಕೆ ಹೇಳಿ ನಾನು ಅರ್ಜಿ ಕೊಟ್ಟಾಗ ಅವರು ಹೇಳಿದ ಮಾತು ಏನೇ ಇರಲಿ, ಆಟ ಮಾಡುವ ಮಾಡಿ ಅಂತ ಹೇಳಿದ್ರು. ಅವರು ಮುಖ ತೋರಿಸಲಿಲ್ಲ, ಬರ್ಲಿಲ್ಲ. ನಾನು ಹೇಳಿದ ಮಾತು ಪ್ರಕಾರ ಆಟ ಆಡಿ ಬಂದೆ. ಆಯ್ತಾ? ಅದು ನನ್ನ ವೈಯಕ್ತಿಕ ಆಟ ಮಾಡಿದ್ ನಾನು. ನನ್ನ 60 ವರ್ಷದ ಇದೇ ತುಳು ಪರ್ಬ ಕಾರ್ಯಕ್ರಮ 10 ಕಡೆಯಲ್ಲಿ ಮಾಡಿದೆ ನಾನು. ಆತ್ಮೀಯರು ನನ್ನನ್ನು ಕರೆದು ಮಾಡಿಸಿದ್ದು. 60ನೇ ವರ್ಷ, ನನಗೆ 60 ವರ್ಷ ಆದಾಗ ಲೆಕ್ಕದಲ್ಲಿ ಕಳೆದ ವರ್ಷ ಮಳೆಗಾಲದಲ್ಲಿ ಮಾಡಿದ್ದು ನಾನು. ಈ ಸಲದ್ದು ನಾನು ಅದಲ್ಲ. ನಾನು ಈ ಸಲ ನನ್ನ ಕಲಾವಿದರಿಗೆ ಬೇಕಾಗಿ, ನನ್ನ ಜೊತೆಯಲ್ಲಿ ಇದ್ದವರಿಗೆ ಬೇಕಾಗಿ, ನನ್ನ ಮೇಳದಲ್ಲಿ ತಿರುಗಾಟ ಮಾಡಿದವರಿಗೆ ಮಾತ್ರ ಅಲ್ಲ, ಎಲ್ಲಾ ಕಲಾವಿದರನ್ನು ಕರೀತೇನೆ ನಾನು. ಜಯಪ್ರಕಾಶನ ಹತ್ರ ಹೇಳಿದ್ದೇನೆ, ಪಟ್ಲದವರ ಹತ್ರ ಹೇಳಿದ್ದೇನೆ. ಈಗ ಮೊನ್ನೆ ಇಲ್ಲಿಗೆ ಸರ್ ಒಂದು 10-15 ಜನ ಭಾಗವತರುಗಳು ಬಂದ್ರು. ಒಂದು ನೀವು ನೋಡಿರ್ಬೋದು, ಒಂದು 30-40 ಜನದಿಂದ ಹೆಚ್ಚು ಕಲಾವಿದರು ಬಂದ್ರು. ಎಲ್ಲರಿಗೆ ನಾನು ಯಾರೆಲ್ಲ ಈ ಹೊರತಾಗಿ ಸಂಕಷ್ಟದಲ್ಲಿದ್ದಾರೆ
ಎಲ್ಲರಿಗೂ ಮುಟ್ಟಬೇಕು. ನಾನು ಶ್ರೀಮಂತ ಅಲ್ಲ, ಆದದ್ರಿಂದ ನನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನನ್ನ ಮೇಲೆ ಅಭಿಮಾನಿಗಳು ಬೇಕಾದಷ್ಟು ನನ್ನನ್ನು ಪ್ರೀತಿಸುವವರಿದ್ದಾರೆ. ಅವ್ರ ಹತ್ರ ಈ ವಿಷಯ ಹೇಳಿದ್ದೇನೆ, ಹೀಗೀಗೆ ಮಾಡುವ, ಕಲಾವಿದರಿಗೆ ಏನಾದ್ರು ಕೊಡುವ, ನೀವೆಲ್ಲ ಸೇರಿ ನನ್ನ ಜೊತೆಯಲ್ಲಿ ಅಂತ ಹೇಳಿದ್ದೇನೆ. ಎಷ್ಟೋ ಜನ ಹೇಳಿದ್ದಾರೆ ಮಾಡುವ ಅಂತ ಹೇಳಿ, ಎಷ್ಟೋ ಜನ ಒಪ್ಪಿಕೊಂಡಿದ್ದಾರೆ. ಈಗ ಆಲ್ರೆಡಿ ನಾನು 30 ಕಾರ್ಯಕ್ರಮಕ್ಕೆ ಹೊರಟದ್ದು, 30 ಕಾರ್ಯಕ್ರಮದಲ್ಲಿ ಆಲ್ರೆಡಿ ಈಗ 20 ಕಾರ್ಯಕ್ರಮ ಹೊಂದಾಣಿಕೆ ಆಗಿದೆ. ಇನ್ನು ನಾನು ಒಡಿಯೂರಿಗೆ ಹೋಗ್ತೇನೆ, ಮಾಣಿಲಕ್ಕೆ ಹೋಗ್ತೇನೆ, ಧರ್ಮಸ್ಥಳದ ಹೆಗಡೆಯವರ ಹತ್ರ ಹೋಗ್ತೇನೆ. ಧರ್ಮಸ್ಥಳದ ಹೆಗಡೆಯವರ ಹತ್ರ ಹೋಗಿ ಕೇಳ್ತೇನೆ, 7 ದಿವಸದ ಕಾರ್ಯಕ್ರಮ ಸಪ್ತಾಹ ಕೊಡಿ ನಮಗೆ. MLA-ಗಳವರ ಹತ್ರ, ಪೂಂಜರ ಹತ್ರ ಹೋಗ್ತೇನೆ ನಾನು. ಪೂಂಜರು ತುಂಬಾ ಕಲಾವಿದರಿಗೆ ಕೊಟ್ಟಿದ್ದಾರೆ, ಬೆಳ್ತಂಗಡಿ ಪೂಂಜರು ತುಂಬಾ ಜನ ಕಲಾವಿದರಿಗೆ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಅದು 7 ದಿವಸದ ಕಾರ್ಯಕ್ರಮಕ್ಕೆ ಏನು ದೊಡ್ಡ ಸಂಗತಿ ಆಗುದಿಲ್ಲ. ಹೆಚ್ಚಂದ್ರೆ ಒಂದು 2 ಲಕ್ಷ ಆಗ್ಬೋದು ಅಲ್ವಾ? ಎಲ್ಲ MLA ಅವರು ಮನಸ್ಸು ಮಾಡಿದ್ರೆ ಒಂದು ನಾನು ಮಾಡಿದ ಈ ಇದಕ್ಕೆ ಒಂದು ಸ್ಫೂರ್ತಿ. ಅವರು ನನಗೆ ಒಂದು ಫೋನ್ ಮಾಡಿ, ನನ್ನವರು ಇಂಥವ್ರು ಇದ್ದಾರೆ ಮರೆ, ಇಲ್ಲ ನಾನು ಬರ್ತೇನೆ ಅವರ ಮನೆ ಬಾಗಿಲಿಗೆ ಯಾವಾಗ ಬರಬೇಕು ಅಂತ ನಾವು ಫೋನ್ ಮಾಡೋದು ಅದಕ್ಕೆ ಅವರಿಗೆ. ಒಟ್ಟಿನಲ್ಲಿ ಯಕ್ಷಗಾನ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ, ಸ್ವಾಭಿಮಾನದಿಂದ ಮುಂದೆ ಬಂದಿದ್ದಾರೆ. ಅಂದ್ರೆ ನನ್ನ ಮೇಳದವರು ಮಾತ್ರ ಅಲ್ಲ, ನನ್ನ ಜೊತೆ ಇರುವವರು ಮಾತ್ರ ಅಲ್ಲ, ಯಕ್ಷಗಾನ ರಂಗದಲ್ಲಿ ಯಾರೆಲ್ಲ ಪ್ರಾಮಾಣಿಕವಾಗಿ ಸೇವೆ ಮಾಡಿದರೆ ಎಲ್ರಿಗೂ ಕೂಡ ಈ ಅಶಕ್ತರಿಗೆ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಆಲೋಚನೆಯಿಂದ ಬಂದಿರುವಂತಹ ಒಂದು ತಂಡ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಮಂಜೂರಿಂದ. ಓಕೆ, ನಮಸ್ತೆ ಸರ್. ರಮನಾಥ್ ಅಲ್ವಾ? ರಮನಾಥ್ ಪಾತಿರ್ಲೆ ಸರ್, ಪಾಲ್ನೆ ಪಾತಿರ್ಲೆ ರಮನಾಥ್ ಪಾತಿರ್ಲೆ ಸರ್. ರಮನಾಥ್, ಓಕೆ, ಸರಿ. ಕರೆ ಕಟ್ ಆಗಿದೆ, ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಕಾಣುತ್ತೆ. ಮಾತಾಡ್ತೇನೆ. ಇನ್ನಷ್ಟು ವಿಚಾರಗಳು, ಯಾವ ರೀತಿ ಈ ಯೋಜನೆಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ, ಯಾವ ರೀತಿ ನಾವು ಒಂದು ಯಕ್ಷಗಾನ ಪ್ರಸಂಗವನ್ನು ಆಟ ಆಡಿಸಬಹುದು ಅನ್ನುವಂಥದ್ದು ಅನೇಕ ಪ್ರಶ್ನೆಗಳು ಕೂಡ ಬರುತ್ತೆ. ಈ ಸಂದರ್ಭಗಳಲ್ಲಿ 100 ಕಲಾವಿದರಿಗೆ ಸಹಾಯ ಸಿಗುತ್ತೆ. ಪ್ರತಿ 15 ಕಲಾವಿದರಿಗೆ 10 ಕಾರ್ಯಕ್ರಮ ಸಿಗುವ ಹಾಗೆ ಒಂದು ತಂಡ, ಅದೇ ರೀತಿ 100 ಕಲಾವಿದರಿಗೆ ಅವಕಾಶ ಸಿಗುವ ರೀತಿಯಲ್ಲಿ ವ್ಯವಸ್ಥೆಯ ಕಾರ್ಯಕ್ರಮ ಇದು ನಡೆಯುತ್ತೆ. ಕಲಾವಿದರಿಗಾಗಿ ಕಲಾವಿದರ ಶ್ರಮ ಸಾಕಾರಗೊಳಿಸುವಂತಹ ಹೊಣೆ ಕಲಾಭಿಮಾನಿಗಳದ್ದು ಅನ್ನುವಂಥದ್ದು. ಈ ಸಂದರ್ಭ ಇಷ್ಟು ವರ್ಷಗಳಿಂದ ಯಕ್ಷಗಾನ ಕಲೆ ಏನಿದೆ ಇದನ್ನು ನಾವೆಲ್ಲರೂ ಕೂಡ ಪ್ರಶಂಸೆ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಹರಿಕೇಶವ್ ಜಲ್ಲಿಗುಡ್ಡೆ. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮ್ಮ ಡಿ ಮನೋಹರ್ ಕುಮಾರ್ ಮತ್ತೆ ಅವರಿಗೂ ಕೂಡ ನನ್ನ ನಮಸ್ಕಾರ. ನಮಸ್ಕಾರ. ಮತ್ತೆ ಸುರೇಂದ್ರ ಮಲ್ಲಿ ಅವರಿಗೂ ನಮಸ್ಕಾರ. ನಮಸ್ಕಾರ ಹರಿಯಣ್ಣ. ಕಾಚಿಪಟ್ಟಣದವರಿಗೂ ನಮಸ್ಕಾರ. ಇದು ಯಕ್ಷಗಾನದ ಈ ಕಾರ್ಯಕ್ರಮ ನೀವು ಹಮ್ಮಿಕೊಂಡದ್ದು ಭಾರಿ ಸಂತೋಷವಾಯಿತು. ಹಾಗೆ ನಾವು ನಿಮ್ಗೊಂದು ಕಾರ್ಯಕ್ರಮ ಕೊಡ್ತೇವೆ ಅಂತ ಹೇಳಿ ಹೇಳಿದ್ದೇವೆ. ಅದು ನೀವು ಒಂದು ಡೇಟ್ ನಮ್ಗೆ ಕೊಟ್ಟಿದ್ದೀರಿ, ಅದು ಯಾವಾಗ ಹೇಳಿ ಆಯ್ತು? ನಾಳೆ ಹೇಳ್ತೇನೆ ಹರಿಯಣ್ಣ ನಾನು. ಅದಂದ್ರೆ ರಾಷ್ಟ್ರಪತಿಯವರು ಸ್ವರ್ಗಸ್ಥರಾದ್ರಿಂದ ಅಲ್ಲಿ ನಮಗೆ ಹಾಲು 7ನೇ ತಾರೀಕಿನವರೆಗೆ ಬಿಟ್ಟುಕೊಡುವುದಿಲ್ಲ. ಸರಿ, 7ನೇ ತಾರೀಕಿನ ನಂತರ ಹೇಗೆ ಅಂತ ನಾಳೆ ಹೋಗಿ ಅದರದ್ದು ಡೇಟ್ ನಿರ್ಣಯ ಆಗಬೇಕಷ್ಟೇ. ಸರಿ, ನಾನು ಡೇಟ್ ನಿರ್ಣಯ ಆಗಿ ನಿಮಗೆ ನಾಳೆ ಸಾಯಂಕಾಲ ನಾನು ತಿಳಿಸ್ತೇನೆ. ಆಯ್ತು ಮನೋಹರೇ, ನೀವು ಮಾಡುವಂತ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಲಿ. ಸರ್, ಈಗ ತಾವು ಹಾಗಾದ್ರೆ ತಾವು ಕೂಡ ಈ ಒಂದು ಯಕ್ಷಗಾನ ಪ್ರಸಂಗವನ್ನು ತಾವು ಕೂಡ ಬುಕ್ ಮಾಡಿದಿರಾ ಹಾಗಾದ್ರೆ? ಹೌದೌದು, ಆಲ್ರೆಡಿ ನಾನು ಪ್ರಥಮವಾಗಿ ಮನೋಹರ್ ಬಂದ್ರು. ಯಾಕಂದ್ರೆ ಮನೋಹರ್ ನನ್ನ ಸಂಪರ್ಕ ಇವತ್ತು ನಿನ್ನೆದಲ್ಲ. ಅವರು ಕದ್ರಿ ಮೇಳದ ಕಾನೂರು ಕೊರಗಪುರಯ್ಯವರ ಮೇಳದಲ್ಲಿ ಇರುವಾಗಲೇ ನನಗೆ ಪರಿಚಯ. ನಾವು ಪಡೀಲ್ನಲ್ಲಿ ಅವರ ಯಕ್ಷಗಾನವನ್ನು ಗೆಜ್ಜೆದ ಪೂಜಾ ಪ್ರಸಂಗದ ನಾಗನ ಪಾಠ ಪ್ರಥಮದಿಂದ ಕೊನೆ ತನಕ ನಾಗನ ಪಾಠ ನೋಡಿದವ ನಾನು 35 years ಬ್ಯಾಕ್. ಆಗ ನಂಗೆ ಅವರ ಆತ್ಮೀಯತೆ ಮನೋಹರ್ ಕುಮಾರ್ ಇದೆ. ಅದು ದೇವರದಿಂದ ಇವತ್ತು ತನಕ ಉಳಿಸ್ಕೊಂಡು ಬಂದಿದ್ದೇವೆ ಒಳ್ಳೆ ರೀತಿಯಲ್ಲಿ. ಸರ್, ಈಗ ನನ್ನ ಕಡೆಯಿಂದ ಅದೇ ರೀತಿ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ತಮಗೂ ಕೂಡ ಧನ್ಯವಾದಗಳು ಸರ್, ಅನಂತ ಧನ್ಯವಾದಗಳು. ಯಾಕಂದ್ರೆ ತಮ್ಮಲ್ಲಿ ಒಂದು ಕಲೆಯನ್ನ ಬೆಳೆಸುವಂತಹ ಪ್ರೋತ್ಸಾಹಿಸುವಂತ ಒಳ್ಳೆಯ ಗುಣ ಇದೆ ಅಲ್ವಾ? ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಸರ್. ಆಯ್ತು ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಕರೆ ಮಾಡಿದ್ರು ಅಂದ್ರೆ ಯಕ್ಷಗಾನ ಬುಕ್ ಮಾಡಿದ್ದಾರೆ ಅವ್ರ ಹತ್ರ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ, ಹೀಗೆ ಉಂಟು ಅಂತ. ಅವರು ಜಲ್ಲಿಗುಡ್ಡೆ ಇದು ಭಜನಾ ಸಂಘದ ಅಧ್ಯಕ್ಷರಲ್ಲಾಗಿದೆ, ಅಂಬಾ ಭವಾನಿ ಭಜನಾ ಸಂಘದ ಅಧ್ಯಕ್ಷರು. ಈ ರೀತಿ ಸಂಘ ಸಂಸ್ಥೆಗಳು ಏನಾದ್ರು ಸೇರ್ಕೊಂಡು ಮಾಡಬಹುದು ಅಲ್ವಾ? ಅಲ್ಲಲ್ಲ, ಒಂದು ಲೀಡರ್ಶಿಪ್ ಬೇಕಾದ
ಒಬ್ಬ ಲೀಡರ್. ಈಗ ನಾನು ಬದಿಯಡಕದಲ್ಲಿ ಮಾತಾಡಿದೆ, ಗೋಪಾಲ್ ಅಂತ ಹೇಳಿ ಒಬ್ರಿ, ಅವರು ಒಪ್ಪಿಕೊಂಡಿದ್ದಾರೆ ನಾನು ಮಾಡ್ತೇನೆ ಮನೋರಣ ಅಂತ. ನಾರಂಪಾಡಿಯಲ್ಲಿ ಅವರು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರ ಹತ್ರ ಹೇಳಿದೆ, ಓಕೆ ಅಂತ ಹೇಳಿದ್ರು. ಮುಳಿಯಾರ್ನಲ್ಲಿ ಒಬ್ರು ಇದ್ದಾರೆ, ಅವ್ರ ಹತ್ರ ನಾನು ಫೋನ್, ಇದೆಲ್ಲ ಫೋನ್ ನಲ್ಲಿ ಆದ್ದು. ಈಗ ಇನ್ನು ಮುಖತಾ ಹೋಗಿ ಭೇಟಿ ಇನ್ನಾಗಬೇಕಷ್ಟೇ, ಡೇಟ್ ಕೊಡ್ಲಿಲ್ಲ, ಯಾಕಂದ್ರೆ ಈ ಸಮಸ್ಯೆ ಇತ್ತಲ್ಲ. ಹಾಗೆ ನಾನು ಈಗ ಉಡುಪಿಯಲ್ಲಿ, ಈಗ ನಾವು ಅದರಲ್ಲಿ ಸಹ ನಾನು ವೇಷಭೂಷಣದ್ದು ಒಂದು ಇದು ಮಾಡಿದ್ದೇನೆ. ವೇಷಭೂಷಣ ಒಂದು ಸಂಘಟನೆಯವರು ಈಗ ವೇಷಭೂಷಣವನ್ನು ಬಾಡಿಗೆ ಕೊಡುವ ಸಂಘಗಳು ಉಂಟಲ್ಲ, ಅವ್ರ ಹತ್ರ ಹೇಳುದು 5 ಕಾರ್ಯಕ್ರಮಕ್ಕೆ ನಿಮಗೆ ದುಡ್ಡು ಕೊಡ್ತೇನೆ ನಾನು, 5 ಕಾರ್ಯಕ್ರಮಕ್ಕೆ ನಮಗೆ ಫ್ರೀ ಕೊಡ್ಬೇಕು. ಅಂದ್ರೆ 30,000ದಲ್ಲಿ ಆಟ ಆಗುದಿಲ್ಲ. ಈಗ ಬಂದವರಿಗೆ ಒಂದು 500 ಸಾಧ್ಯವೇ ಇಲ್ಲ. ಸಾಧ್ಯ ಅದುವೇ ಪ್ರಶ್ನೆ. 30,000ದಲ್ಲಿ ಹೇಗೆ ಆಟ ಆಗುತ್ತೆ ಅನ್ನೋದು ಪ್ರಶ್ನೆ ಮೊದಲಿಗೆ ಬರುತ್ತೆ. ನೋಡಿ, ಈಗ 500-300 ಕೊಟ್ಟರೆ ಸಾಕಾಗ್ತದ? ಅವನಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಹಣ ಆಗ್ತದೆ. ಅದೇ ಕನಿಷ್ಠ ಅಂದ್ರೆ ಒಂದು ಸಣ್ಣ ಬಜೆಟ್ ಅಂದ್ರೆ 500 ಆದ್ರೂ ಕೊಡ್ಬೇಕು. ಹಾಗೆ ಡ್ರೆಸ್ಸಿನ ಅವನ ಹತ್ರ ಪ್ರಮೋದ್ ಭಟ್ರು ಅಂತ ಹೇಳಿ ತಂತ್ರಿಗಳು, ಉಡುಪಿಯವರು, ಅವರು ಒಳ್ಳೆ ಮನಸ್ಸಿನಲ್ಲಿ ಪ್ರಥಮವಾಗಿ ನನ್ನ ಲೆಕ್ಕದಲ್ಲಿ ಇರ್ಲಿ 5 ದಿವಸದಂತ ಹೇಳಿದೆ ನಾನು, ಒಪ್ಪಿಕೊಂಡಿದ್ದಾರೆ. ಹಾಗೆ ಅವ್ರದ್ದೊಂದು ಕಾರ್ಯಕ್ರಮ ಉಂಟು ಅವರ ಕ್ಯಾರಫ್ನಲ್ಲಿ. ಹಾಗೆ ನಮ್ಮ ಮೊದಲೇಗಾರೊಬ್ರು ಇದ್ದಾರೆ ಹಿರಿಯಡ್ಕದವರು, ಅವರು ಹಾಗೆ ಒಂದು ಕಾರ್ಯಕ್ರಮ ಅವರ ಕ್ಯಾರಫ್ನಲ್ಲಿ. ಈಗ ಹೇಳಿದ್ರು ನವರಾತ್ರಿಯಲ್ಲಿ 2 ಕಾರ್ಯಕ್ರಮ ಬೇರೆ ಮಾಡುವ ನಾವು ಅಂತ. ಹಾಗೆಲ್ಲ ಹಾಗೆ 3 ತಂಡದ ವೇಷಭೂಷಣಗಳಿಗೆ ಹೇಳಿದ್ದೇನೆ. ಯಾಕೆಂದ್ರೆ ಇವರು ಮಲ್ಲಿ ಅವರದ್ದು ವೇಷಭೂಷಣ ಉಂಟು, ಅವ್ರ ಹತ್ರ ಹೇಳಿದ್ದೇನೆ. ಅವರು ನಿಜವಾಗಿ ಕಷ್ಟದಲ್ಲಿದೆ, ಅವ್ರ ಹತ್ರ ಅಣ್ಣ ಆಯ್ತು ಅಂತ ಹೇಳಿದ್ದಾರೆ. ದಿವಾಕರ ದಾಸರು ಅಂತ ಹೇಳಿದ್ದಾರೆ, ಅವರು ವೇಷಭೂಷಣ ಬಾಡಿಗೆ ಕೊಡುವರು, ಅವ್ರ ಹತ್ರ ಅವರು ಒಪ್ಪಿಕೊಂಡಿದ್ದಾರೆ. ರಾಘವ ದಾಸರು ಅಂತ ಹೇಳಿದ್ದಾರೆ, ಅವ್ರ ಹತ್ರ ಹೇಳಿದ್ದೇನೆ. ಅಂದ್ರೆ 30ರಲ್ಲಿ ನಿಲ್ಲಿಸುವುದಿಲ್ಲ ನಾನು, 40 ಆದ್ರೂ 50 ಆದ್ರೂ ಮಾಡ್ತೇನೆ ನಾನು. ಅಂದ್ರೆ ಮತ್ತು ಕಲಾವಿದರನ್ನು ಸೇರಿಸ್ತೇನೆ, 100 ಅಲ್ಲ. ಇದು ನಮ್ಮ ತೆಂಕುತಿಟ್ಟಿನಲ್ಲಿ ಕಡಿಮೆಯಲ್ಲಿ ಒಂದು 600ರಿಂದ ಮೇಲೆ ಕಲಾವಿದರು. ಅದರಲ್ಲಿ ಒಂದು 25% ಶ್ರೀಮಂತರಿದ್ದಾರೆ. ಮತ್ತೆ ಕಟೀಲ್ ಮೇಳದ, ನಾನು ಹೇಳಿದೆ ಕಟೀಲ್ ಮೇಳದ ಕಲಾವಿದರಿಗೆ ಸಂಬಳ ಸಿಕ್ಕಿದೆ, ಧರ್ಮಸ್ಥಳ ಮೇಳದ ಕಲಾವಿದರಿಗೆ ಸಂಬಳ ಸಿಕ್ಕಿದೆ, ಮತ್ತೆ ಹನುಮಗಿರಿ ಮೇಳದ ಕಲಾವಿದರಿಗೆ ಸಂಬಳ ಸಿಕ್ಕಿದೆ. ಅಷ್ಟೊತ್ತಿಗೆ ಏನಾಗ್ತದೆ ಅಂದ್ರೆ ಅವರನ್ನು ಬಿಡ್ಲಿಕ್ಕಿಲ್ಲ ನಾನು, ಅವರನ್ನು ಸಹ ಸೇರಿಸಲಿಕ್ಕೆ ಉಂಟು, ಯಾಕಂದ್ರೆ ಅವರು ಕಲಾವಿದರಲ್ವ. ಹಾಗೆ ನಾನು ಈ ಬಾಕಿ ಮೇಳದ ಕಲಾವಿದರನ್ನು ಸೇರಿಸಿಕೊಂಡು ಅವರನ್ನು ಕರೆದುಕೊಂಡು ಒಟ್ಟು ಮಾಡಿದೆ. ಈಗ ಜಯಪ್ರಕಾಶನನ್ನು ಕರೆದಿದ್ದೇನೆ, ಮೊನ್ನೆ ಪ್ರಶಾಂತ್ ನೆಲ್ಲಿಯಾಡಿಯನ್ನು ಕರೆದಿದ್ದೇನೆ, ಅಕ್ಷಯ್ ಮಾರ್ನಾಡನ್ನು ಕರೆದಿದ್ದೇನೆ, ಸೀತಾರಾಮನನ್ನು ಕರೆದಿದ್ದೇನೆ, ಎಲ್ಲರನ್ನು. ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೆರ್ಮುದೆರ್ದು ಯಾದವ. ಮಾತಾಡಿ ಸರ್, ಮಾತಾಡಿ. ಮನೋಹರ್ ಕುಮಾರ್, ನಮಸ್ತೆ. ಮನೋಹರನ್ನ ನಮಸ್ಕಾರ. ನಮಸ್ಕಾರ ಯಾದವಣ್ಣ. ಸುರೇಂದ್ರ ವರ್ಗಡೆ ನಮಸ್ತೆ. ನಮಸ್ತೆ. ಸುರೇಂದ್ರಣ್ಣ ನಮಸ್ತೆ. ನಮಸ್ತೆ ಅಣ್ಣ ಯಾದವಣ್ಣ. ನಮಸ್ತೆ. ಸದಾಶಿವಣ್ಣ ನಮಸ್ತೆ. ಯಜಮಾನ್ರಿಗೆ ನಮಸ್ಕಾರ. ನಿಖಲ್ ಕಾರ್ಯಕ್ರಮ ಕೊರ್ಲ ನಾನು ತೂವೊಂದುಲ್ಲೆ. ಓಕೆ ಸರ್, ಓಕೆ. ಒಂಜಿ ಕಾರ್ಯಕ್ರಮ ಈರ್ನಲ್ಲೇ ಕೊಡ ಅವಡೆಂಗ್ಲಿಗೆ ಅವು ನಮ್ಮದೆಲ್ಲ ನಮ್ಮ ವೈಕಲ ಕಮ್ಮಿ ಮಲ್ದ ಜೊತೆ ಖಂಡಿತ ಈರ್ನಾಡೆ ಬರ್ರೆಲ್ಲ ಇತ್ತು ನೆಂಗ್ಲು. ಅದೇ ನಿಖಲ್ ಚೋಜ ಇತ್ತೆ ನಿಖಲ್ ಸೀನ್ ಚೋಜ ಪೋನಲ್ಲ ನಮ್ಮ ಮನೋಹರ್ ಕುಮಾರ್ ನಾತಿನ ಸಾರಾಧ್ಯಕ್ಷ ಮಂಡಳಿದ ಅಂದ ಕರಿ ವರ್ಷ ಆತಿನ ನಿಖಲಿತ್ತೆ ಸೀನ್ ಚೋಜ ಬಂದು ಅವು ಕರಿ ವರ್ಷ ನಮ್ಮ ಅಜ್ಪನ ವರ್ಷದ ನಮ್ಮ ಅವಳು ಸಾರಾಧ್ಯಕ್ಷ ಮಂಡಳಿ 10 ದಿನ ವರ್ಮನದಿಂದ ನಮ್ಮ ಆತಿನ ಸರಿಯತ್ತೆ ಸರಿತೆ ಈರ್ಲ ಆಟ ಗೊಬ್ಬವರು ನಚ್ಚಣ ಎಂಚಲ್ಲ ಸೌಖ್ಯತೆ ಮತ್ತ ಸೌಖ್ಯ ನಮ್ಮಲ್ಲ ಉಳ್ಳ ನಿಖಲ್ ಒಟ್ಟಿಗೂ. ಓಕೆ ಸರ್ ಅಂಜಣ್ಣ, ನಮ್ಮ ಕುಡ್ಲದಾಗ್ಲೇ ನಮಸ್ಕಾರ ಸರ್ ಇತ್ತ ಈರ್ಲ ಅಂಜಣ್ಣ ಆಟ ಗೊಬ್ಬವರು ಆಂಡ್ ಅದೇ ಸರ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಷ್ಟ ಕಾಲಡ್ ಇರ ಮೊಕ್ಕಲ್ನ ನಮ್ಮ ಕಲಾವಿದರನ್ನ ಕೈಪತ್ತೊಂದುಲ್ಲಾರ ಥ್ಯಾಂಕ್ ಯು ಸೋ ಮಚ್, ಅಭಿನಂದನೆ ಇರಕ್ಕೆ. ಎಸ್ ಇದು ಪೆರ್ಮುದೆಯಿಂದ ಕರೆ ಮಾಡಿದಂಥ ವ್ಯಕ್ತಿ. ನಿಜವಾಗ್ಲೂ ಕೂಡ ನಮ್ಮ ಕಲಾರಂಗ ಏನಿದೆ, ಯಕ್ಷಗಾನ ಕಲಾಕ್ಷೇತ್ರ ಏನಿದೆ, ಸಂಕಷ್ಟದಲ್ಲಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇದನ್ನೆಲ್ಲ ನೋಡುವಾಗ ನಮ್ಗೆ ಗೊತ್ತಾಗುತ್ತೆ, ಇಲ್ಲ ಇಂತಹ ಒಂದು ಒಳ್ಳೆಯ ಮನಸ್ಸಿನವರು ಕಲಾ ಪೋಷಕರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಅನ್ನುವಂಥದ್ದು. ಎಸ್ ಸರ್, ಮಲ್ಲಿ ಸರ್ ಎಂಚಿತ ಪನ್ಪರ ಈ ಸಂದರ್ಭ ಕೊಡಗ ದುಡಿಮೆ ಇಲ್ಲದಂತ ಸಮಯ ಇದು. ದುಡಿಮೆ ಇದ್ರೆ ನಾವು ಖಂಡಿತವಾಗಿ ಕೇಳುದಿಲ್ಲ. ಆದ್ರೆ ನಾನೊಂದು ಈ ಮಾಧ್ಯಮದ ಮೂಲಕ ನನ್ನ ನಿವೇದನೆ, ನಂದು ಎಲ್ಲರೂ ನಮ್ಮದು ಪ್ರಾರ್ಥನೆ ಅಂತಲೂ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಚುನಾಯಿತ ಅಭ್ಯರ್ಥಿಗಳು ಯಕ್ಷಗಾನ ನಡೆಯುವಾಗ ಅದೆಷ್ಟೋ ಮಂದಿ ಬಂದು ದೇವರ ಪ್ರಸಾದ ನೋಡಿಕೊಂಡು ಅಲ್ಲಿ ಬೆಂಬಲಿಸ್ತಾ ಇದ್ರು, ಬಂದು ನಮ್ಮ ಹತ್ರ ಮಾತಾಡ್ತಾ ಇದ್ರು. ಆದ್ರೆ ಇಷ್ಟು ಜನ ಇದ್ದಾಗ ಈ ಬಡ ಕಲಾವಿದ್ರೆ ಏನು ಕಾಣುದು ಇಲ್ವಾ ಅಂತ ಆಗ್ತದೆ. ಯಾಕಂದ್ರೆ 2,000 ರೂಪಾಯಿ ಬಂದಿದ ಹೋಗಿದ ವಿಷಯ ಅಲ್ಲ, ಮನವಿ ಕೊಟ್ಟಿದ್ದೇವೆ. ಖಂಡಿತವಾಗಿ ನಮಗೆ ಕಲಾವಿದ ಬೇರೆ ಕೆಲಸ ಗೊತ್ತಿಲ್ಲ, ಕೆಲಸ ಇಲ್ಲ. ಈ ಸಮಯದಲ್ಲಿ ನಾವು ಘನವೆತ್ತ ಸರ್ಕಾರದಲ್ಲಿ ಮನವಿ ಕೊಟ್ಟಿದ್ದೇವೆ, ಅದಕ್ಕೆ ಸ್ಪಂದಿಸಬೇಕಿತ್ತು. ಯಾಕಂದ್ರೆ ನೋಡಿ 5 ತಿಂಗಳಾಯ್ತು, ದುಡಿಮೆ ಇಲ್ಲ. ನೀವು ಅಂಗಡಿ ಓಪನ್ ಉಂಟು, ಎಲ್ಲ ವ್ಯವಹಾರ ನಡೀತದೆ, ಮೀನು ಮಾರ್ಕೆಟ್ ಸ್ವಲ್ಪ ಆದ್ರು, ಆದ್ರೆ ಸ್ವಲ್ಪ ಬಿಟ್ಟು ಏನು ಇಲ್ಲ.
ಹಾಗಾದ್ರೆ ನಮ್ಮ ಈ ಪ್ರಾರ್ಥನೆಗೆ ಹೋಗೊಡ್ಬೇಕು. ಅದಕ್ಕೆ ನಾವು ಈಗ ಎಲ್ಲಿ ಹೋಗುದು? ಈಗ ಕಲಾಭಿಮಾನಿಗಳು ನಮ್ಮ ಬಳಿಗೆ ದೇವರು, ಅವರತ್ತು ಹೋಗಿ ಹೇಳುದು. ನಾವೀಗ ಅಲ್ಲಿಗೆ ಬಂದಿದ್ದೇವೆ ನಾವು. ಸತ್ಯ. ಕಲಾಭಿಮಾನಿಗಳೇ ನಮ್ಮ ಅಭಿಮಾನಿಗಳೇ ಭಗವಂತ ಅಂತ, ಆ ಭಗವಂತನ ಬಳಿ ಹೋಗುವ ಅಂತ. ಯಾಕೆ ಬಡ ಕಲಾವಿದರನ್ನು ಉಳಿಸಬೇಕು. ಇನ್ನಷ್ಟು ಈ ಕಲೆಯನ್ನು ಅಂದ್ರೆ ಈಗಲೇ ಎಲ್ಲ ಆಟವೇ ಇಲ್ವಾ? ಏನಾಗ್ತದೆ ಮಲ್ಯಣ್ಣ? ಆಟ ಏನಾಯ್ತು? ಆಗ್ಲಿಕ್ಕೆ ಉಂಟ ಇನ್ನು ಮುಂದೆ? ನೀವೇನು ಇದು ಮಾಡಬೇಡಿ. ಖಂಡಿತವಾಗಿ ಯಕ್ಷಗಾನ ನಡೀತದೆ, ನಡೆಯಲೇಬೇಕು. ಯಕ್ಷಗಾನ ನಡೆಯಲೇಬೇಕು, ನಡೀತದೆ. ಆ ವಿಶ್ವಾಸ ನನ್ಕುಂಟು. ನಡಿಬೇಕು ಸರ್, ನಡೆಯುತ್ತೆ, ನೋ ಡೌಟ್ ಇನ್ ದಟ್. ಎಸ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ ಓಕೆ, ಕರೆ ಕಟ್ ಆಯ್ತು ಸರ್. ಕರೆ ಮಾಡಿದಾಗ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಅಂಡ್ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಅನ್ನುವಂಥದ್ದು. ಎಸ್ ಸರ್, ಇಲ್ಲಿ ಈಗ ಬರುವಂತಹ ಪ್ರಶ್ನೆ ಅಂದ್ರೆ ಕೆಲವರು ಯಕ್ಷಗಾನ ಅಂತ ಬಂದಾಗ ಅನೇಕ ವಿಚಾರಗಳು ಬರುತ್ತೆ. ಕೇವಲ ಇಲ್ಲಿ ಯಕ್ಷಗಾನ ಪಾತ್ರಧಾರಿಗಳು ಮಾತ್ರ ಅಲ್ಲ, ಕಾರ್ಮಿಕರಿಂದ ಹಿಡಿದು ರಂಗಸ್ಥಳವನ್ನು ಮಾಡುವುದರಿಂದ ಹಿಡಿದು ಇದೇ ರೀತಿ ವಸ್ತ್ರಗಳು, ಬಟ್ಟೆ, ಮೇಕಪ್ ಎಲ್ಲವೂ ಕೂಡ ಬರುವಂಥದ್ದು ಅನೇಕ ಜನರಿಗೆ ಸಹಕಾರಿಯಾಗಿರುವಂಥದ್ದು. ನಿಜವಾಗ್ಲೂ ಕೂಡ ಖುಷಿಯಾಗುತ್ತೆ, ಹೆಮ್ಮೆ ಆಗುತ್ತೆ. ಅವರೆಲ್ಲರ ಬದುಕು ಕತ್ತಲಿನಲ್ಲಿತ್ತು, ಇಲ್ಲ ಬೆಳಕಿನೆಡೆಗೆ ಬರುತ್ತೆ ಅನ್ನುವಂಥದ್ದು ಖುಷಿಯ ವಿಚಾರ, ಆಶಾಭಾವನೆಯ ವಿಚಾರ. ಈ ಸಂದರ್ಭ ಬರುವಂತಹ ಪ್ರಶ್ನೆ, ಯಾವ ಯಾವ ಪ್ರಸಂಗಗಳು ಬರುತ್ತೆ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ಅನೇಕ ಜನರು ಅವರಿಗೆ ಬೇಕಾಗಿರುವಂತಹ ಪ್ರಸಂಗಗಳನ್ನ ಬುಕ್ ಮಾಡ್ತಾರೆ. ಅಂದ್ರೆ ತಮ್ಮ ಒಂದು ಈ ಯೋಜನೆ ಅಡಿಯಲ್ಲಿ ಬರುವಂತಹ ಪ್ರಸಂಗಗಳು ಯಾವುದೆಲ್ಲ ಬರುತ್ತೆ, ಯಾವೆಲ್ಲ ಕಲಾವಿದರು ಕೂಡ ಮ್ಯಾಟರ್ ಆಗ್ತಾರೆ ಅಲ್ವಾ? ಅನೇಕ ಜನರು ಎಲ್ಲ ಕೂಡ ಮಾತಾಡ್ತಾನೆ ಸರ್. ಬಿಫೋರ್ ದಟ್ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾನು ನರೇಶ್ ಅಂತ. ನರೇಶ್ ಅವ್ರು ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಹರೀಶ್ ಅವ್ರು ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸರ್ ನಮಸ್ತೆ. ನಾವು ಮೂಡುಬಿದ್ರೆ. ನಮಸ್ತೆ ಸರ್, ನಮಸ್ತೆ. ಮಾತಾಡಿ ಸರ್. ಮನೋಹರ್ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಅಣ್ಣ. ಕರ್ನಾಟಕ ಸೆಟ್ರೆ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಾವೊಂದು ಯಕ್ಷಗಾನ ಅಭಿಮಾನಿ. ಇದೊಂದು ಒಳ್ಳೆ ಕಾರ್ಯಕ್ರಮ ಈ ನಮ್ಮ ಅವ್ರು ಕೊಡ್ತಾ ಇರೋದು. ಈ ವಿಷಯವಾಗಿ ಮೊನ್ನೆ ಕಾಲ್ ಟ್ರೈ ಮಾಡಿದ್ದೆ ನಾನು, ಶ್ರೀನಿವಾಸ್ ಕೋಟ ಇವರು ಇರುವಾಗ. ಅದು ನನಗೆ ಕನೆಕ್ಟ್ ಆಗ್ಲಿಲ್ಲ. ಇದು ಒಳ್ಳೆ ಅಭಿಪ್ರಾಯ ನಿಮ್ದು. ಈ ವಿಷಯದಲ್ಲಿ ನಿಮ್ದು ಅಭಿಪ್ರಾಯ ಒಳ್ಳೇದಿದೆ. ಇದು ನೀವು ನಮ್ಮೂರಿಗೆ ಬಂದ್ರೆ ನಾನು ಮೂಡುಬಿದ್ರಿ, ನಾವು ಕಲಾವಿದನ ಇದು ಕಲಾ ಪ್ರೇಕ್ಷಕನಾಗಿ ನಾನು ಹೇಳ್ತಿದ್ದೇನೆ, ನಮ್ಮಿಂದ ಆದಷ್ಟು ನಾನು ಸಹಾಯ ಮಾಡ್ತೇವೆ. ಅದ್ಭುತ ಸರ್, ತಮ್ಮ ಒಂದು ಮಾತುಗಳು ಕೇಳುವಾಗ ಸಂಘ ಸಂಸ್ಥೆಗಳಿಗೆ. ಯಾಕಂದ್ರೆ ನಾವು ಯಕ್ಷಗಾನ ಮನೋಹರ್ ಕುಮಾರ್ ನಮ್ಮ ಫ್ಯಾನ್ ದೊಡ್ಡ. ಓಕೆ ಸರ್, ನಿಜವಾಗ್ಲೂ ಕೂಡ ಈ ಸಂದರ್ಭ ತಾವೊಂದು ಹೇಳಿದ ಮಾತು ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ ಆಗ್ಲೇ ಹೇಳಿ, ಅಂದ್ರೆ ನಾವು ಇಷ್ಟು ವರ್ಷ ಇವರೆಲ್ಲರೂ ಕೂಡ ರಂಗಸ್ಥಳದಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ರಂಜಿಸಿದ್ದಾರೆ ಅಲ್ವಾ? ಆ ಒಂದು ಪಾತ್ರ ಯಾವ ರೀತಿ ಇತ್ತು ನಾವೆಲ್ಲೂ ಕೂಡ ಪ್ರಶಂಸೆ ಮಾಡಿದ್ವಿ. ಈ ಸಂದರ್ಭ ಅವರುಗಳು ಸಂಕಷ್ಟದಲ್ಲಿದ್ದರೆ ಆ ಒಳಗೆ ಅವರ ಮನಸ್ಸಿನ ಒಳಗಿರುವಂತಹ ಒಂದು ಬೇಸರ, ನೋವು ಏನಿದೆ, ಆರ್ಥಿಕ ಸಂಕಷ್ಟ, ಅದನ್ನೇ ಮನೋಹರ್ ಸರ್ ಹೊರಗಡೆ ಆಗ್ತಿದ್ದಾರೆ ಅವರ ಬೇಸರವನ್ನೇ. ಅದಕ್ಕೆ ತಾವುಗಳು ಒಂದು ಆಗ್ಲೇ ಹೇಳಿದ್ರು, ಪ್ರೇಕ್ಷಕರೇ ಈಗ ಭಗವಂತ ಅನ್ನುವಂಥದ್ದು. ತಾವುಗಳು ಒಂದು ಅದ್ಭುತವಾದ ಮಾತನ್ನ ಹೇಳಿದ್ರೆ, ಅವರ ಮುಖದಲ್ಲಿ ಖುಷಿ ಮಂದಹಾಸವನ್ನ ಮುಟ್ಟಿಸಿದ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಯಾವತ್ತಿದ್ರು ನಾವು ಜೊತೆಗಿರ್ತೇವೆ ಅವ್ರದ್ದು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಭಿನಂದನೆಗಳು. ಎಸ್ ಸರ್, ಏನ್ ಹೇಳ್ತೀರಾ ಸರ್? ಈ ಒಂದು ಪ್ರಸಂಗ ಯಾವುದೆಲ್ಲ ಬರುತ್ತೆ? ಪ್ರಸಂಗ ನಾವು ಪೌರಾಣಿಕವನ್ನು ತುಳುವಿನಲ್ಲಿ ಆಡ್ತೇವೆ. ಪೌರಾಣಿಕವನ್ನು ತುಳು ಪರ್ಬ ಅಂತ ಹೇಳಿ ಇಟ್ಟದ್ರಿಂದ ತುಳುವನ್ನೆಲ್ಲ ಆಡ್ತೇವೆ. ಈಗ ನಾವು ನಾಡ್ದು ಇಲ್ಲಿ ತೀರ್ಮಾನ ಮಾಡಿದ್ದು ನಳದ ಮಯಂತಿ, ಗುರುದಕ್ಷಿಣೆ, ದೃಪದ ಗರ್ವಂಗ. ಎಷ್ಟು ಬರುತ್ತೆ ಸರ್? ಯಾವುದೆಲ್ಲ ಆಯ್ಕೆ ಮಾಡ್ಕೊಂಡಿದ್ದೀರಾ? ಈ ನಾವು ತುಳುವಿನಲ್ಲಿ ಈಗ ನನ್ನದೇ 32 ಪ್ರಸಂಗಗಳುಂಟು. ಕೆಲವು ಕಡೆಯಲ್ಲಿ ನನ್ನದೇ ಗೆಜ್ಜೆದ ಪೂಜೆ ಬೇಕು ಹೇಳ್ತಾರೆ, ಶ್ರೀಮತಿ ಶ್ರೀಪತಿ ಬೇಕು ಹೇಳ್ತಾರೆ. ಸ್ವಲ್ಪ ಹೇಳ್ತಾ ಹೋಗಿ ಸರ್, ಅಂದ್ರೆ ಆ ಒಂದು ಗತಕಾಲದ ವೈಭವ ಇನ್ನು ಕೂಡ ಸ್ವಲ್ಪ. ಎಸ್ ಸರ್. ಅಲ್ಲ, ನನಗೆ ತೃಪ್ತಿ ಇರುವುದು ಯಾಗಂತ ಹೇಳಿದ್ರೆ, ನಾನು ಆಟಕ್ಕೆ ಬರುವಾಗ ನನ್ನ ವೇಷವನ್ನು ಧರ್ಮಕ್ಕೆ ನೋಡಿದವರು ಇಲ್ಲ, ದುಡ್ಡು ಕೊಟ್ಟು ನೋಡಿದವರು. ನಾನು ಸುರತ್ಕಲ್ ಮೇಳದಲ್ಲಿ ಇದ್ದೆ, ಆಗ ಟಿಕೆಟಿನ ಮೇಳ, ಟೆಂಟಿನ ಮೇಳ. ನಾನು ಮೇಳ ಮಾಡುವ ಹೊತ್ತಿನಲ್ಲಿ, ಮೇಳ ನಿಲ್ಲಿಸುವ ಹೊತ್ತಿನಲ್ಲಿ, ಮೇಳ ಮಾಡುವ ಹೊತ್ತಿನಲ್ಲಿ 12 ಮೇಳಗಳು ಟೆಂಟಿಂದಿತ್ತು, ಟಿಕೆಟ್ ಇತ್ತು. ಇದೇ ಟೌನ್ ಹಾಲ್ ನಲ್ಲಿ ಲಾಠಿ ಚಾರ್ಜ್ ಆಗಿದೆ ನಾನು ಮಾಡಿಸಿದ ಆಟಕ್ಕೆ. ಅದೆಲ್ಲ ನಮಗೆ ಖುಷಿ ಕೊಟ್ಟ ದಿನಗಳು. ಹೌದು ಹೌದು, ನಿಜವಾಗ್ಲು. ಯಾಕೆಂದ್ರೆ ಆಗ 100 ರೂಪಾಯಿ ಟಿಕೆಟ್, 100 ರೂಪಾಯಿ ಟಿಕೆಟ್ಗೆ 1000 ಕೊಟ್ಟು ಟಿಕೆಟ್ ತಗೊಂಡವರು ಉಡುಪಿಯಿಂದ ಬಂದವರು ಇದ್ದಾರೆ ನನ್ನ ಅನುಭವದಲ್ಲಿ. ಹೌದು, ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಮಾಡಿಸಿದ್ದೇನೆ, ಅದ್ಭುತ ಕಾರ್ಯಕ್ರಮ ಮಾಡಿಸಿದ್ದೇನೆ, ಹೌಸ್ಫುಲ್ ಆಗಿ ಜನರು ಹೋಗಿದ್ದಾರೆ. ಅದು ನಮ್ಮ ಕಲಾವಿದರೆಲ್ಲ ನೋಡಿದರು. ಬಾಂಬೆಯಲ್ಲಿ ಮಾಡಿಸಿದ್ದೆ ನಾನು ಕಾರ್ಯಕ್ರಮ. ಆಗ ಕಾರ್ಯಕ್ರಮ ಮಾಡಿಸುವಾಗ ನಾವು ಈ ದುಡ್ಡು ಕೊಟ್ಟು ನೋಡುವ ಪ್ರೇಕ್ಷಕರು ಎಲ್ಲ ರೀತಿಯ ವಿಮರ್ಶೆ ಮಾಡ್ತಾರೆ.
ಓಕೆ ಹೌದು ಟೆಂಟಿನ ಮೇಳದಲ್ಲಿ ಇರುವಾಗ ಆ ಒಂದು ಖುಷಿಯೇ ಬೇರೆ. ಎಸ್ ಎಸ್ ಈಗ ಏನಂತ ಕೇಳಿದ್ರೆ ಮನೋಹರ್ ಕುಮಾರ್ ಮೇಲೆ ಅಭಿಮಾನದಲ್ಲಿ ಬರ್ತಾರೆ, ನೋಡ್ತಾರೆ, ಅವರಿಗೆ ಟೈಮ್ ಇದ್ರೆ ನೋಡ್ತಾರೆ, ಇಲ್ಲದ್ರೆ ಎದ್ದು ಹೋಗ್ತಾರೆ. ಅದರ ಕಾರಣ ಏನಂತ ಕೇಳಿದ್ರೆ ಬೆಳವಣಿಗೆ ಹೆಚ್ಚಿಗೆ ಆಯ್ತು. ಈಗ ಬಯಲಾಟದ ಮೇಳಗಳೇ ಇರುವುದು, ಟೆಂಟಿನ ಮೇಳ ಇಲ್ಲ. ಇಲ್ಲ 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 ಕರೆಕ್ಟ್ ಕರೆಕ್ಟ್. ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಕಲಾವಿದರ ಕಲಾಭಿಮಾನಿಗಳ ಒಂದು ಅಭಿಪ್ರಾಯ ಯಾವ ರೀತಿ ಇದೆ ಅನ್ನುವಂಥದ್ದು ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕೇಳ್ತಾ ಇದೆಯಾ ಸರ್? ಹಲೋ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸತೀಶ್ ಮಲ್ಪೆ. ಸತೀಶ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸತೀಶ್ ಮಲ್ಪೆ. ಮಲ್ಪೆಡ್ದು. ಓಕೆ, ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ಸುರೇಂದ್ರಣ್ಣ ಪಾತ್ರಲೆ ಪಲ್ಲೆ ಸತೀಶಣ್ಣ ಗಟ್ಟಿ ಪಾತ್ರಕ್ಕೆ ಏನು ಜಿಂಕ್ ಏನು ಜಾ ಇಜ್ಜಿ ಇರು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿ ಸರ್. ಎಂಚ ಉಪ್ಪನ ಮಲ್ಲೆ ಅಂಚಿಲತ್ತು ಇಂಚಿಲತ್ತ ಆತಂದು ಅಂದು ಅವೇ ಐಕ ಬೋಡಾದ ಯಕ್ಷ ತುಳುಬರ್ಬ ಮಲ್ತೊಂದುಲ್ಲ ಕಲಾವಿದರೇ ಬೋಡಾದು ನಮ್ಮ ಯಾಪಲ ಪ್ರೋಗ್ರಾಮ್ ನಮ್ಮ ಕೊರ್ಪತೆ ನಿಗಲೆ ಯಾಪಲ ಆಶೀರ್ವಾದ ಮಲ್ತೊಂದುಪ್ಪ ಅಂದ ಅವ್ವಂದ ನಾಡ ಈ ಸಮಯ ಹಿಡಿತ ಬೇಲೆ ದಾಂತಿನ ವೇಳ್ಯೋಡು ನಿಕ್ಲ ಮಲ್ಲ ಇಂಗ್ಲಿಷ್ ಸಾಕಾರ ಸಕಾಯ ಬೋಡು. ಮನೋಹರ್ ಕುಮಾರ್ ನಮಸ್ಕಾರ, ಮಲ್ಪೇಡ್ದು. ಪಾತ್ರ ಸರ್, ನಮಸ್ಕಾರ 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 ನಮಸ್ಕಾರ. ಸೌಖ್ಯತೆ? ಸೌಖ್ಯ. ಯಾಪ ಪ್ರೋಗ್ರಾಮ್ ಶುರುವಾಗ್ಲಕ್ಕೊಂಡ ಸದ್ಯವು ಅತ್ತೆ ಪ್ರೋಗ್ರಾಮ್ ಎಂಗ್ಲೆ ಆಲ್ರೆಡಿ ಇತ್ತೆ ಶುರುವಾದ ಆಂಡ್ 29 ಶುರುಮಲ್ದ ಎಂಗ್ಲು ಅಂಚೈತೆ ಅಂಚಿಪುರ ಉಡುಪಿದ ಅಂಚಿಪುರ ಬರ್ರಂಡ್ ಎಂಗ್ಲಿಗೆ ಉಡುಪಿದಕ್ಕುಲ ನಿಕುಲ್ಲಾಪುರ ಸೇರ್ದು ಒಂಜಿ ಆಟ ಗೊಬ್ಬ ಎರಡ ಈ ನಮ್ಮ ಕಲಾವಿದರು ಏರುಲ್ಲೇರ ಅಕಲ ಒಂಜಿ ಒಂದು ಅಕಲ ಒಂಜಿ ಬದುಕು ಒಂಜಿ ಬಲ್ಪುತಿ ಕೆಲ ಗೊತ್ತು ಸುರೇಂದ್ರ ಮಳ್ಳಿಗೆ ಫೋನ್ ಮಾಡ್ತಾ ಅಂದಪ್ಪ ಅಂದ ಸರಿ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಎಸ್ ಸರ್. ಓಪುರ ಪ್ರಸಂಗಪುರ ನಡಪುಂಡು ಸರ್. ಪ್ರಸಂಗ ಐತೆ ಅವೇ ಎಂಗ್ಲ ಪೌರಾಣಿಕ ಪ್ರಸಂಗಲ ತುಳುಟು ಬೊಕ್ಕ ಬೇತೆ ಬೇತೆ ಪ್ರಸಂಗ ಜಾಕ್ಲೆ ಕೇಳಿ ನಿತೆ ಸ್ವಾಮಿ ಕೊರಗಜ್ಜ ಪ್ರಸಂಗ ಬಂದಿತ್ರೆ ಎನ್ನ ಫ್ರೆಂಡ್ ಕೆಲವು ಜನ ಕಾರ್ಯಕ್ರಮ ತೂವೊಂದುಲ್ಲೇರು ಕೆಲವು ಪ್ರಸಂಗನೇ ಜನಕ್ಲೆ ಬೋಡಾದು ಒಂಜಿ ತೂಕ ದೇವರನ ಮಿತ್ತಿನ ಧಾರ್ಮಿಕತೆ ಭಯ ಭಕ್ತಿ ಒಂಜಿ ಗೊಬ್ಬಾಗ ಪನ್ಪುನಂಚಿನ ಆಸೆ ಕ್ಷೇತ್ರ ಮಹಾತ್ಮೆಲ ಎಂಗ್ಲಿತೆ ಪುರಾಣಿ ಗೊಬ್ಬ್ಯ ಇದು ಕಟೀಲ್ ಕ್ಷೇತ್ರ ಮಹಾತ್ಮೆ ಗೊಬ್ಬಿಯ ತುಳುಟು, ದೇವಿ ಮಹಾತ್ಮೆ ಗೊಬ್ಬಿಯ ತುಳುಟು, ಶಾಂಭವಿ ವಿಜಯ ಗೊಬ್ಬಿಯ ತುಳುಟು, ಬೊಕ್ಕ ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ತುಳುಟು ಗೊಬ್ಬ್ಯ ಅಂಚನೆ ತುಳುಟು ಪೌರಾಣಿಕನು ತುಳುಟು ಗೊಬ್ಬ ನಮ್ಮ ತುಳು ಪರ್ಬ ಅಂತ ಬಂದ್ಬಿಡ ಲೇಬಲ್ ದಿಂಡಿ ಹಿಡಿದು ಪೌರಾಣಿಕನು ಎಂಗ್ಲು ತುಳುಟು ಗೊಬ್ಬ ಬೊಕ್ಕ ಕಾಲ್ಪನಿಕ ಕಥೆಗೆಲ್ಲ ಇದೇನು ಮಾಡಿದೆ 32 ಪ್ರಸಂಗ 30 ಪ್ರಸಂಗ ಉಂಟು. ಶ್ರೀಮಾತಾ ವೈಷ್ಣವಿ ದೇವಿ, ಬೊಕ್ಕ ಗೆಜ್ಜದ ಪೂಜೆ, ಕದ್ರದ ಕಾಂಚನ, ಕದ್ರದ ಬೊಳ್ಳಿ, ಬೊಕ್ಕ ತಿರುಮಲ ತೀರ್ಥ ಪೂರ ಪ್ರಸಂಗಲು ಹಿಟ್ಟಾಯಿನ ಪ್ರಸಂಗಲು ಉಂಟು. ಅವೇನು ಕೇಂದ್ರ ಎಂಗ್ಲಿ ಸೆನ್ಸರ್ ಮಲ್ತು ಗೊಬ್ಬಲ್ಲ ತಂದೆ ದುಮ್ಮದ ಪ್ರಮಾಣ ಗೊಬ್ಬರ ಮೂಜಿ ಗಂಟೆ ಅದ್ರ ಇಂಗ್ ಪ್ರಸಂಗ ಚರ್ಚೆ ಮಲ್ಪಡ ಇದೇ ಕಡೆ ಹರಿಗಣ್ಣೆ ಫೋನ್ ಮಲ್ತಿರತ್ತೆ ಆರೆ ಪ್ರಸಂಗದ ಬಗ್ಗೆ ಚರ್ಚೆ ಪೌರಾಣಿಕ ಮಲ್ಪಗ ನಮ್ಮ ಪೌರಾಣಿಕ ಮಲ್ಪಗ ಅಯ್ಯನ್ ತುಳುಟು ಮಲ್ಪಗ ಪೌರಾಣಿಕವಾದ ಮಲ್ಪುನ ಪೌರಾಣಿಕ ಸ್ವಾಮಿ ಕೊರಗ ಜಿಂಚಿನ ಪೌರಾಣಿಕ ಕೋರ್ದಬ್ಬಾರಗನ ತುಳುನಾಡ ಸಿರಿಯ ಕೋಟಿ ಚೆನ್ನಯ ಇಂಚಿನ ಪ್ರಸಂಗಲ್ಲ ಗೊಬ್ಬುವ ಜನಕ್ಕಲಿ ಆ ಮೂಜಿ ಗಂಟೆಗೆ ಬಟ್ಟಿ ಇಳಿಸವಣ ಇಂಚಿನ ಪ್ರಸಂಗ ಸುಧಾರ್ನು ಅರ್ಜುನ, ಕೃಷ್ಣ ಅರ್ಜುನ ಅಂಚಿನ ಪ್ರಸಂಗ ಪೂರ ಸಟ್ ಮಲ್ಪೋಲಿ ಇದು ಮಹಾಮಂತ್ರಿ ದುಷ್ಟಬುದ್ಧಿ ಅವಲ ಎಂಗ್ಲು ಇಂಚ ಪೂರ ಸಟ್ ಮಲ್ತೊಂದುಲ್ಲ ಎಂಗ್ಲ ಈ 16 ಜನತ ಟೀಮ್ಗೂ ಸಟ್ ಆವಡ. ಓಕೆ ಬಾರಿ ಪೊರ್ಲುದ ಯೋಚನೆ ದಪ್ಪನಾಗ ಲಾಕ್ಡೌನ್ ಪನ್ನಾಗ ತೂದು ಆ ಕೊರೋನಾದ ವಿಚಾರ ಬೊಕ್ಕ ಜೀವನದ ಜಂಜಾಟ ಈ ಬೇಜಾರ್ ನಿಮಿತ್ತ ಮಾತನಾಡುಟ್ಟು ಈ ದೇವರನ ಅನುಗ್ರಹ ಆಪುನ್ಗೆ ದೇವರನ ಒಂಜಿ ಪೌರಾಣಿಕ ಒಂಜಿ ನಾಟಕನ ನಮ್ಮ ಗೊಬ್ಬಾಣ ಪನ್ನಾಗ ಒಂಜಿ ದೇವರನ ಕೃಪೆ ಆಪುನ್ಗೆ ನಿಜವಾದ ಬಾರಿ ಪೊರ್ಲುದ ಒಂಜಿ ಪುಣ್ಯದ ಕೆಲಸ ಅಂದ್ ಸೊ ಇತ್ತನೆ ನೆಟ್ಟು ಪುರ ಬರ್ಪುನಂಚಿನ ನಮ್ಮ ಯಕ್ಷಗಾನ ಕಲಾವಿದರು ಕೆಲವರು ಪ್ರಮುಖ ಕಲಾವಿದರೇ ಬೋಡು ಅಂಚ ಪುರಪನೊಂದು ಪೋಪೇರು ಏರೇರಿ ಈ ಯೋಜನೆದ ಅಂಡರ್ ಬರ್ಪುನಂಚಿನ ಕಲಾವಿದರೆ ಏರೇರು ಪುರ ಉಲ್ಲೇರೆ ಈ ಒಂಜಿ ಮಾತೆರಲ್ಲ ತೆಂಕುತಿಟ್ಟಿದ ಮಾತೆರಲ್ಲ ಮಾತ ಒಂಜೊಂಜಿ ಕಲಾವಿದರನ್ನು ಒಂಜೊಂಜಿ 10 ಆಟೋಗು ಮಾತೆರಲ್ಲೇ ಒಂಜಿ ಪ್ರಸಂಗೋಗಿತ್ತ ಇಂಚಿನ ಕಲಾವಿದ ಆಯ್ಕೆ ಮಾಡ್ತದೆ ಆಯ್ಕೆ ಏರು ಮಲ್ಪರ್ ನಿಕುಲ್ ಮಲ್ಪರ್ ಅತ್ ಆಯ್ಕೆ ಪಂಡಾಟಿ ಇಲ್ಲಿಯ ಮಲ್ಲ ಅಂದ್ ಬೇದಜ್ಜಿ ಮಾತ ಕಲಾವಿದರಲ್ಲ ಈ ಕಾರ್ಯಕ್ರಮ ಭಾಗವಹಿಸೋಡು ನಿತ್ತ ಫಲ ಹಾಕಲು ಅನುಭವಿಸೋಡು ಅಂದುವೇ ಇಂಗ್ಲ ಕೇವಲ ಮಲ್ಲ ಕಲಾವಿದಾಗೆ ಬಂಡದು ಈ ಸಂಸ್ಥೆ ಎಂಗ್ಲು ಮಲ್ಲ ಕಲಾವಿದರು ಶ್ರೀಮಂತ ಕಲಾವಿದರ ಲೆಪ್ಪುವ ಲೆತ್ತದ ಒಂಜಿ 10 ಕಾರ್ಯಕ್ರಮ ಬಲ್ಲೇಂದು ಮಂಟಪ ಅಕ್ಲು ಬರ್ಪುಜಿಂದ ಮಂಡಿರ ಅಂಡ ಮದಾಲ ಮಲ್ವ ಇದು ಎಂಗ್ಲು ಸೀತಾರಾಮಲ್ಲ ಇದ ಕೋಟದ ಕಾರ್ಯಕ್ರಮ ಪೊರ್ತು ಮುದ್ದೊಮ್ಮೆ ನಾನು ಫೋನ್ ಮಲ್ತು ಬಂಡೆ ಯಾನ್ ಬರ್ಪುಜಿ ಬೇತು ಒಳ್ಳೆ ಕಾರ್ಯಕ್ರಮ ಭಾಗವಹಿಸ
ಇದು ಜಯರಾಮಾಚಾರ್ಯ ಇದ ಬತ್ತದೇರಿ ಈತ ಬೇತೆ ಇಜಾರ ತಿಮ್ಮಪ್ಪಣ್ಣ ಇದ ಬೊಕ್ಕ ದಾಸ ಪ್ರೈಕ್ಲೆಲ್ಲ ಇದ ಕೊಳ್ತಿಗೆದಾರ ಇದ ಪೂರ್ವಜನ ಮಾತೆರಲ್ಲೇ ತೊಂಡು ಓಕೆ ಸರ್ ಇತ್ತೆ ಎನ್ನ ಕೈ ಟುಪ್ಪು ನಂಚಿನ ಒಂಜಿ ಈ ನೆಟ್ ವಿಚಾರಡು ಹಿಮ್ಮೇಳಾಡು ಕೆಲವರನ್ನ ಪುದರ ಪಾಡ್ದಾರ ಹಾಸ್ಯಡು ಕೆಲವರನ್ನ ಪುದರ ಪಾಡ್ದಾರ ಮುಮ್ಮೇಳಾಡು ಕೆಲವರನ್ನ ಪುದರ ಪಾಡ್ದಾರ ಪನಗೆ ಈ ಕಲಾವಿದರ ಆಯ್ಕೆ ಎಂಚ ನಡಪುಣು ಪಂಡದು ಪನಗ ಮಾತೆರ್ನ ಕಲಾವಿದರ 10 ಕಾರ್ಯಕ್ರಮ ಮಾತ್ರ ಒಂದು 10 ಕಾರ್ಯಕ್ರಮಕ್ಕೆ ಮಾತ್ರ ಇಂದ ಆಯ್ಬಿಟ್ಟು ಟೀಮ್ ಚೇಂಜ್ ಮಾಡ್ಬೋದು ಓಕೆ ಓಕೆ ಸರಿ 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 ಎಸ್ ಅಂಚ 100 ಜನಕ್ಕೆ ಎತ್ತು ನೋಡೋಣ ತೀರ್ಮಾನ ಓಕೆ ಓಕೆ 100 ಅಶಕ್ತ ಕಲಾವಿದರಿಗೆ ಒಂದು ಬೆಳಕಾಗುವಂತಹ ಯೋಜನೆ, ಒಂದು ಒಳ್ಳೆಯ ಯೋಜನೆ. ಎಸ್ ಅನೇಕ ಕರೆಗಳು ಬರ್ತಾ ಇದೆ, ಆದ್ರೆ ಅದೇ ರೀತಿ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಈಗ ಕೊನೆಯದಾಗಿ ಹೇಳಬೇಕಾಗುತ್ತೆ, ಮಾತಾಡಬೇಕಾಗುತ್ತೆ, ನಿಜಕ್ಕೂ ಹೆಮ್ಮೆಯ ವಿಚಾರ. ಈ ಒಂದು ಕೊರೋನಾದ ಸಂಕಷ್ಟ ಕಾಲದಲ್ಲಿ ಕಲಾವಿದರನ್ನ ಬೆಳೆಸಬೇಕು, ಈ ಒಂದು ಕಲೆಯನ್ನ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಆಲೋಚನೆಯಿಂದ ಮುಂದೆ ಬಂದಿರುವಂತಹ ಯಕ್ಷ ತುಳು ಪಾರ್ಬ ಅನ್ನುವಂತಹ ತಂಡ. ಎಸ್ ಸರ್, ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಈ ಸಂದರ್ಭ ಜನತೆಗೆ ತಮ್ಮ ಒಂದು ಮಾತು, ಅದೇ ರೀತಿ ಕಲಾಭಿಮಾನಿಗಳಿಗೆ ತಮ್ಮ ಒಂದು ಮಾತು. ಇಷ್ಟು ವರ್ಷ ತಾವು ರಂಜಿಸಿದ್ದೀರಾ, ಈ ಸಂದರ್ಭ ಕಷ್ಟದಲ್ಲಿದ್ದೀರಾ ಅಂತ ಬಂದಾಗ ತಾವುಗಳು ಕೂಡ ಒಂದೆರಡು ವಿನಂತಿಯ ಮಾತುಗಳು ಕೇಳಬೇಕಾಗುತ್ತೆ ಸರ್. ನಾನು ಕಲಾಭಿಮಾನಿಗಳಲ್ಲಿ ಹಾಗೂ ಕಲಾವಿದರಲ್ಲಿ ವಿಜ್ಞಾಪನೆ ಮಾಡೋದಿಷ್ಟೇ. ಯಾಕೆಂದ್ರೆ ಆವಾಗ ಫೋನ್ ಮಾಡಿದಂತ ಹರಿಯಣ್ಣ ಜಲ್ಲಿಗುಡ್ಡೆ ಅವರಾಗಿ ಮನೋರಂಜನೆ ನಿಖುಲಾದಿ ಕಾರ್ಯಕ್ರಮಕ್ಕೆ ಫೋನ್ ಅವರಾಗಿ ಫೋನ್ ಮಾಡಿ ಸೆಟ್ ಮಾಡಿದೆ. ಅದೇ ರೀತಿ ಯಾದವ ಕೋಟೆ ಪೆರ್ಮುದೆ ಅವರು ನಮ್ಮ ತಿರುಗಾಟದ ಸಮಯದಲ್ಲಿ ಪ್ರತಿಯೊಂದು ಮೇಳದ ಆಟವನ್ನ ಅವರ ಅಂಗಳದಲ್ಲಿ ಆಟಿಸ್ತಾರೆ. ಕಳೆದ ಮುಂಚಿನ ವರ್ಷ 5 ಮೇಳದ ಪ್ರಸಂಗ, ಹಾಗೀಗ ನಮ್ಗೀಗ ಅವರು ಆಟ ಮಾಡಿಸ್ತಾರೆ. ಅವರ ಹಾಗೆ ಎಲ್ಲ ಕಲಾಭಿಮಾನಿಗಳು, ಈ ಬಡ ಕಲಾವಿದರು ಹಾಗೂ ಶ್ರೀಮಂತ ಕಲಾವಿದರ ಮೇಲೆ ಪ್ರೀತಿ ಇಟ್ಟು ನಮ್ಮ ಈ ಯಕ್ಷ ತುಳು ಪರ್ಬ ಎಂಬಂಥ ಈ ಸಂಸ್ಥೆಯನ್ನ ಬೆಳೆಸಬೇಕಾದ್ರೆ ಕಲಾ ಅಭಿಮಾನಿಗಳು, ಕಲಾವಿದರು ಎಲ್ಲರಿಗೂ ಕೈ ಜೋಡಿಸಿ ನಮ್ಮನ್ನು ಸಹಕರಿಸಬೇಕಾಗಿ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಕಾರ್ಯಕ್ರಮ ಹೋಗ್ತಾ ಇದೆ, ಅನೇಕ ಜನರು ಇಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಎಸ್, ಒಳ್ಳೆಯ ಯೋಜನೆ ಅನ್ನುವಂಥದ್ದು. ಇನ್ನೊಂದು ಕಡೆ ನಾವು ರೆಡಿ ಇದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಎಸ್, ಅದೇ ರೀತಿ ಅನೇಕ ಜನರಿಗೆ ಎಸ್ ಈ ಒಂದು ಪ್ರಸಂಗ ಏನಿದೆ, ಈ ಒಂದು ಅದ್ಭುತವಾಗಿರುವಂತಹ ಯೋಜನೆಗೆ ತಾವು ಕೂಡ ಸಹಾಯ ಮಾಡಬೇಕು, ತಾವು ಕೂಡ ಪ್ರೋತ್ಸಾಹ ಕೊಡಬೇಕು ಇಂತಹ ಕಲಾವಿದರಿಗೆ ಅನ್ನುವಂಥದ್ದು ಅನೇಕ ಜನರಲ್ಲಿ ಇರುವಂಥದ್ದು. ಅದಕ್ಕೋಸ್ಕರ ಇವರ ನಂಬರ್ಗಳು, ಕಾಂಟ್ಯಾಕ್ಟ್ ನಂಬರ್ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ವಾಹಿನಿಯಲ್ಲಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ಎಸ್, ಇದು ಮನೋಹರ್ ಅವರ ದೂರವಾಣಿ ಸಂಪರ್ಕ ಮೊಬೈಲ್ ನಂಬರ್ 9972724359. ಮನೋಹರ್ ಅವರ ಮೊಬೈಲ್ ನಂಬರ್ 9972724359. ಇನ್ನೊಂದು ಕಡೆ ಸುರೇಂದ್ರ ಮಲ್ಲಿ ಅವರ ಫೋನ್ ನಂಬರ್ ಈ ರೀತಿ ಇದೆ, ಮೊಬೈಲ್ ನಂಬರ್ 9845733585. ಸುರೇಂದ್ರ ಇವರ ಮೊಬೈಲ್ ನಂಬರ್ 9845733585. ಇನ್ನೊಂದು ಕಡೆ ಕರುಣಾಕರ್ ಅವರ ಮೊಬೈಲ್ ನಂಬರ್ ಈ ರೀತಿ ಇದೆ 9008946706 900-8946706. ಎಸ್, ಇದು ಮೂವರ ನಂಬರ್, ದೂರವಾಣಿ ಸಂಪರ್ಕ ಮೊಬೈಲ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ. ಅವರ ನಂಬರ್ ಚೇಂಜ್ ಆಗಿದೆ. ಓಕೆ ಓಕೆ, ಮತ್ತೆ ಎಸ್, ಇದು ಮನೋಹರ್, ಅದೇ ರೀತಿ ನಮ್ಮ ಸುರೇಂದ್ರ ಮಲ್ಲಿ, ಅದೇ ರೀತಿ ಕರುಣಾಕರ್ ಶೆಟ್ಟಿಗರ್ ಅವರ ಮೊಬೈಲ್ ನಂಬರ್. ಅಂದ್ರೆ ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಅನೇಕ ಜನರು ನೇರವಾಗಿ ಕಾರ್ಯಕ್ರಮಕ್ಕೆ ಕರೆ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಸಮಯದ ಅಭಾವ ತುಂಬಾನೇ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಆಯ್ದ ಕರೆಗಳನ್ನು ಮಾತ್ರ ನಾವು ಸ್ವೀಕಾರ ಮಾಡಿದ್ವಿ. ಅನೇಕ ಜನರಿಗೆ ಈ ಕಾರ್ಯಕ್ರಮದಲ್ಲಿ ಬುಕ್ ಮಾಡಬೇಕು, ಈ ಒಂದು ವಿಚಾರಗಳು ಅಥವಾ ಇವರಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದು ಅನೇಕ ಜನರಲ್ಲಿ ಇರುವಂತಹ ಒಂದು ಆಶಾಭಾವನೆ. ಅದೇ ರೀತಿ ಅದಕ್ಕೋಸ್ಕರ ನಂಬರ್ ನಾವು ಡಿಸ್ಪ್ಲೇ ಮಾಡಿದ್ವಿ. ಇನ್ನೊಂದ್ಸಲ ಕಾರ್ಯಕ್ರಮ ಮುಗಿಸುವಾಗ ಮತ್ತೊಮ್ಮೆ ಡಿಸ್ಪ್ಲೇ ಮಾಡ್ತೇವೆ. ಎಸ್ ಸರ್, ಕೊನೆಯದಾಗಿ ನಮಗೆ ಏನಾದರೂ ಕಲಾಭಿಮಾನಿಗಳು ಸಹಕಾರ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮುಖಾಂತರ ಹೋದಂಥ ಅಕೌಂಟ್ ನಂಬರಿಗೆ ನಮಗೆ ಅವರಿಂದ ಆದಂಥ ಹೆಲ್ಪ್ ಮಾಡ್ಬೋದು. ಒಂದು 10 ಜನ ನಮಗೆ ಒಂದು 500 ರೂಪಾಯಿಗೆ ಇಷ್ಟೆಲ್ಲ ಕೊಟ್ಟರೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಅವರ ಹೆಸರು ಬರ್ತದೆ, ಹಣ ಹಾಕಿದವರ ಹೆಸರು ಬರ್ತದೆ. ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಇಲ್ಲಿ ಅದೊಂದು ಕಡೆಯಲ್ಲಿ ಮಾಡ್ತೇವೆ ನಾವು. ಕದ್ರಿ ದೇವಸ್ಥಾನದಲ್ಲಿ, ಅಲ್ಲ ಮಂಗಳದೇವಿ ದೇವಸ್ಥಾನದಲ್ಲಿ, ಶರಾವ್ ದೇವಸ್ಥಾನದಲ್ಲಿ ಎಲ್ಲಿ ಆದ್ರೂ ಮಾಡ್ತೇವೆ. ನಾವು ಮೊಬೈಲ್ ನಲ್ಲಿ ಅವರಿಗೆ ಉತ್ತರ ಕೊಡ್ತೇವೆ. ಯಾಕೆಂದ್ರೆ ನನ್ನದೀಗ ಫೇಸ್ಬುಕ್ ಉಂಟು, ಫೇಸ್ಬುಕ್ ನಲ್ಲಿ ನನ್ನದು 5,000 ದಾಟಿ ಈಗ ಪೇಜ್ ಓಪನ್ ಮಾಡಿದೆ. ಆ 5,000 ಜನಗಳು ನಮಗೆ ಸ್ಪಂದಿಸಿದ್ರು ನಮ್ಮ ಕಲಾವಿದರಿಗೆ ಮುಡುತ್ತದೆ. ರೈಟ್ ಸರ್, ರೈಟ್. ಎಸ್ ಸರ್, ಸುರೇಂದ್ರ ಮಲ್ಲಿ ಅವರು ಸರ್, ಕೊನೆಯದಾಗಿ ಈ ಮಾಧ್ಯಮದ ಮುಖೇನ ಎಲ್ಲಾ ಕಲಾಭಿಮಾನಿಗಳಲ್ಲಿ ವಿನಂತಿ, ನಾವು ಕಲಾ ಯಜ್ಞಕ್ಕೆ ಇಳಿದಿದ್ದೇವೆ. ಈ ಯಜ್ಞ ಪೂರ್ತಿಗೊಳ್ಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಬೇಕು ನಮಗೆ. ಯಾಕಂದ್ರೆ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಮನೋಭಾವನೆಯಿಂದ
ಕಲಾವಿದರ ಜೀವನ ಈ ಕೊರೋನಾ ಎಂಬಂತ ಮಹಾಮಾರಿ ಕಂಗೆಂಟಂತ ಸಂದರ್ಭದಲ್ಲಿ ಎಲ್ಲರೂ ಬೆನ್ನು ತಟ್ಟಿ ಹೇಳ್ತಾ ಇದ್ದಾರೆ ಮಾಡುವಂತ ಉತ್ತಮ ಕೆಲಸ ಅಂತ ಉತ್ತಮ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಯಕ್ಷಗಾನವೇನು ಇಲ್ಲ ಎನ್ನುವಂಥ ಹೊತ್ತಿನಲ್ಲಿ ನಮ್ಮ ಅಧ್ಯಕ್ಷರು ನಮಗೆ ಸ್ಫೂರ್ತಿಯನ್ನು ಕೊಟ್ಟು ಮಾಡುವ, ಅದಕ್ಕೆ ಎಲ್ಲರ ಹತ್ರ ಕೇಳುವ ಅಂತ ಇದ್ದೇವೆ. ಎಲ್ಲರ ಹತ್ರ ವಿನಂತಿ, ಕಲಾವಿದರ ಜೀವನವನ್ನು ಮೇಲೆ ತರುವುದಕ್ಕಾಗಿ, ಅವರ ಜೀವನವನ್ನು ಉತ್ತಮಗೊಳಿಸುವುದಕ್ಕಾಗಿ ತೆಂಕು ಬಡಗಿನ ಎಲ್ಲಾ ಕಲಾಭಿಮಾನಿಗಳಲ್ಲಿ ಕಲಾ ಪೋಷಕರ ವಿನಂತಿ ಅಷ್ಟೇ, ಕಲಾವಿದರ ಜೀವನವನ್ನು ಉಳಿಸಿ ಕಲೆಯನ್ನು ಬೆಳೆಸಿ, ಇಷ್ಟೇ ನಮ್ಮ ಆಶಯ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಕೊನೆಯದಾಗಿ ನಮ್ಮ ಅಧ್ಯಕ್ಷರು ಒಂದು ಮನವಿ, ಅದೇ ರೀತಿ ಒಂದು ಮಾತುಗಳು. ಕೊನೆಯದಾಗಿ ಎಷ್ಟು ವರ್ಷ ತಾವುಗಳು ಕೂಡ ರಂಜಿಸಿದ್ದೀರಾ ಜನರನ್ನ, ಏನು ಹೇಳಬೇಕಂತ ಇಷ್ಟಪಡ್ತೀರಾ ಸರ್? ನಾನು 50 ವರ್ಷದಿಂದ ಯಕ್ಷಗಾನದಲ್ಲಿ ಇದ್ದೇನೆ. 13 ವರ್ಷ ಪ್ರಾಯದಲ್ಲಿ ಯಕ್ಷಗಾನಕ್ಕೆ ಬಂದಿದ್ದೇನೆ. ನನ್ನನ್ನು ಉಳಿಸಿದ್ದು ಯಕ್ಷಗಾನ, ಬೆಳೆಸಿದ್ದು ಯಕ್ಷಗಾನ, ನನ್ನ ಮನೆಯಲ್ಲಿರುವವರು ಬದುಕಿದ್ದು ಯಕ್ಷಗಾನದಿಂದ. ಇನ್ನು ಬದುಕುವುದು ಉಳಿದ ದಿವಸವರೆಗೆ ಯಕ್ಷಗಾನದಲ್ಲಿ. ಆದ್ರಿಂದ ನನ್ನ ಅಭಿಮಾನಿಗಳು ಬೆಳೆಸಿದ್ದಾರೆ, ಉಳಿದಿದ್ದೇನೆ. ಈಗ ನನ್ನಿಂದಾದ್ದು ಸೇವೆ ಅಂತ ಹೇಳಿದ್ರೆ ಈ ಹೊತ್ತಿನಲ್ಲಿ ಕಲಾವಿದರಿಗೆ ಏನಾದ್ರೂ ಮಾಡುವ ಅಂತ ಹೇಳುವ ಉದ್ದೇಶದಲ್ಲಿ ಹೇಳಿದ್ದೇನೆ. ಆದ್ರಿಂದ ಅಭಿಮಾನಿಗಳು, ಯಕ್ಷಗಾನ ಅಭಿಮಾನಿಗಳು, ಮನೋಹರ ಕುಮಾರ ಅಭಿಮಾನಿಗಳು, ಯಕ್ಷಗಾನವನ್ನು ಪ್ರೀತಿಸುವಂತಹ ಪ್ರತಿಯೊಂದು ವ್ಯಕ್ತಿಗಳು ಇದಕ್ಕೆ ಸಹಕಾರ ಕೊಟ್ಟು, ನೀವು ಕಳಿಸಿದಂತಹ ಹಣ ದುರುಪಯೋಗ ಆಗದೆ ಸದುಪಯೋಗವಾಗಿ ಕಳಿಸಿದ ಹಣ ಎಷ್ಟು ಬಂತು ಎಂಬುದನ್ನು ನಾನು ಇನ್ನೊಂದು ಸಲ ಬಂದಾಗ ಬೇಕಾದ್ರೆ ನಮ್ಮ ಕುಡ್ಲ ಚಾನೆಲ್ ನಲ್ಲಿ ಪ್ರಕಟಗೊಳಿಸಿ ಇದು ಸತ್ಯಸ್ಥಿತಿಯನ್ನು ತಿಳಿಸಿ ಈ ಕಾರ್ಯಕ್ರಮ ಇಷ್ಟಿಷ್ಟು ಜನಕ್ಕೆ ಸಂದಿದೆ ಎಂಬುದನ್ನು ನಾನು ವಿವರಿಸುವುದಕ್ಕೂ ಸಿದ್ಧನಿದ್ದೇನೆ. ಓಕೆ ರೈಟ್. ಇದು ಮನೋಹರ್ ಅವರ ಮಾತುಗಳು. ಯಕ್ಷಗಾನ ಕಲಾಭಿಮಾನಿಗಳು ಕಲೆಯನ್ನ ಇಷ್ಟು ವರ್ಷ ಪ್ರೀತಿಸಿ ಪ್ರೋತ್ಸಾಹಿಸಿದ್ದೀರಾ. ಅಂಡ್ ಯಕ್ಷಗಾನ ಕಲಾವಿದರು ಕೊರೋನಾ ಲಾಕ್ಡೌನ್ ಇಂದಾಗಿ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಈ ಸಂದರ್ಭ ನಿಜವಾಗ್ಲೂ ಕೂಡ ನಮ್ಮ ಒಂದು ಅಭಿಮಾನ ಏನಿದೆ, ಕಲೆಯ ಬಗ್ಗಿರುವಂತಹ ಅಭಿಮಾನ, ಈ ಒಂದು ಕಲಾವಿದರ ಬಗ್ಗಿರುವಂತಹ ಅಭಿಮಾನವನ್ನ ಈ ಸಂಕಷ್ಟದ ಕಾಲದಲ್ಲಿ ನಾವೆಲ್ಲರೂ ಕೂಡ ತೋರಿಸಬೇಕಾಗುತ್ತೆ. ಈ ಒಂದು ಶ್ರೀಮಂತ ಕಲೆ ಇಡೀ ವಿಶ್ವದಲ್ಲಿ ಕರ್ನಾಟಕವನ್ನ ನೋಡ್ತಾರೆ, ನಮ್ಮ ತುಳುನಾಡನ್ನ ನೋಡ್ತಾರೆ, ನಮ್ಮ ಕರಾವಳಿನ ನೋಡ್ತಾರೆ. ಕಾರಣ ಅಂತ ಹೇಳಿದ್ರೆ ಅದು ಶ್ರೀಮಂತ ಕಲೆಯಾಗಿರುವಂತಹ ಯಕ್ಷಗಾನ ಅನ್ನುವಂಥದ್ದು. ಈ ಯಕ್ಷಗಾನ ಅನ್ನುವಂತಹ ಕಲೆ ಏನಿದೆ ಇದು ಶ್ರೀಮಂತವಾಗಿರಬೇಕು. ಆದರೆ ಕಲಾವಿದರು ಬಡವರಾಗಿದ್ದಾರೆ, ಕಲಾವಿದರಿಗೆ ಸಂಕಷ್ಟ ಇದೆ ಅಂತ ಬಂದಾಗ ನಾವು ಕಲಾಭಿಮಾನಿಗಳು ಯಾರಿದ್ದಾರೆ ಅವರು ಶ್ರೀಮಂತ ಮನಸ್ಸಿನಿಂದ ಈ ಕಲಾವಿದರಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಈ ಕಲೆಯನ್ನ ಉಳಿಸುವಲ್ಲಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ನಾವೇ ಮಾಡಬೇಕು. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಜವಾಬ್ದಾರಿ. ಈ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ಇವರ ಜೊತೆ ಇರಬೇಕಾಗುತ್ತೆ. ನಮ್ಮ ಶ್ರೀಮಂತ ಕಲೆಯನ್ನ ಉಳಿಸಿ ಬೆಳೆಸುವಂತಹ ಕರ್ತವ್ಯ ಈಗ ನಮ್ಮ ಕೈಯಲ್ಲಿರುವಂಥದ್ದು. ಯಾಕಂದ್ರೆ ಇಷ್ಟು ವರ್ಷಗಳಿಂದ ಈ ಒಂದು ಕಲಾವಿದರು ಯಕ್ಷಗಾನವನ್ನೇ ಜೀವನ, ಇದೇ ನಮ್ಮ ದೇವರು, ಇದೇ ನಮ್ಮ ಬದುಕು ಅನ್ನುವಂಥದ್ದು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಮನೋರಂಜನೆ, ರೋಮಾಂಚನ ಎಲ್ಲವೂ ಕೂಡ ಅನುಭವಿಸಿದ್ದೇವೆ. ಈ ಸಂದರ್ಭ ಇವರನ್ನು ಉಳಿಸಿ ಬೆಳೆಸುವಂತಹ ಕರ್ತವ್ಯ, ಜವಾಬ್ದಾರಿ ನಮ್ಮಲ್ಲಿರುವಂಥದ್ದು. ಸೊ ಅದಕ್ಕೋಸ್ಕರ ಒಂದು ಹೊಸ ಯೋಜನೆಯ ಮೂಲಕ ಬಂದಿದ್ದಾರೆ ಯಕ್ಷ ತುಳು ಪರ್ಬ ಅನ್ನುವಂಥದ್ದು. ಎಸ್, ಶಕ್ತಿ ಬೇಕಾಗಿದೆ, ಅದೇ ರೀತಿ ನಮ್ಮ ಪ್ರೋತ್ಸಾಹ ಬೇಕಾಗಿದೆ. ಪ್ರೋತ್ಸಾಹ ಕೊಡ್ತಾರೆ ನಮ್ಮ ತುಳುನಾಡಿನ ಜನರು, ಕರಾವಳಿಯ ಜನರು. ನಮ್ಮ ಕಲೆಯನ್ನ ಕೈ ಬಿಡಲ್ಲ ಅನ್ನುವಂತಹ ಒಂದು ನಂಬಿಕೆಯ ಮೂಲೆ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಎಸ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಡಿ ಮನೋಹರ್ ಕುಮಾರ್ ಅವರು. ಸರ್ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಕಾರ್ಯದರ್ಶಿಯವರು ಸುಂದ್ರಮಲ್ಲಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ಕರುಣಾಕರ್ ಶೆಟ್ಟಿಗರ್ ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನು ಇಲ್ಲಿಗೆ ಕರೆಸಿ ನಮ್ಮ ಈ ಮಾಧ್ಯಮದ ಮುಂದೆ ನಿಲ್ಲಿಸಿ ಜನರಿಗೆ ಇದನ್ನು ಮುಟ್ಟಿಸಿದ್ದಕ್ಕೆ ನಮ್ಮ ಕುಡ್ಲ ಚಾನಲ್ಗೂ ಮತ್ತು ನಮ್ಮನ್ನು ಸಂದರ್ಶನ ಕೊಟ್ಟು ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು, ಅನಂತ ಧನ್ಯವಾದಗಳು. ಇಷ್ಟು ವರ್ಷಗಳಿಂದ ರಂಜಿಸಿದಂತಹ ಕಲಾವಿದರು ಸಂಕಷ್ಟದಲ್ಲಿದ್ದಾರೆ. ಇವರನ್ನ ಉಳಿಸಿ ಕಲೆಯನ್ನ ಬೆಳೆಸುವಂತಹ ಕರ್ತವ್ಯ ನಮ್ಮದು ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಎಲ್ಲೇ ಮೀರಿದಂತಹ